ಸೊಬಗಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ತುಂಬಿದೆ ಎಗಲೇರಿ ನಿಂತಿದೆ ಮಾಮರವು ತುಂಬಿದೆ ಎಗಲೇರಿ ನಿಂತಿದೆ ಮಾಮರವು ಕೂತಿದೆ ಎಗಲೇರಿ ನಿಂತಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಕೂತಿದೆ ಎಗಲೇರಿ ನಿಂತಿದೆ ಮಾಮರವು ಕೂತಿದೆ ಎಗಲೇರಿ ನಿಂತಿದೆ ಸುತ್ತೆಲ್ಲ ಓರಣ ಚಿಗಿತ ತಳಿರ ತೋರಣ ಸುತ್ತೆಲ್ಲ ಓರಣ ಭೂಮಾತೆ ಉಡುಪಿದಾಯ್ತು ಚೆಲುವಿನ ಅರಸಿನ ಭೂಮಾತೆ ಉಡುಪಿದಾಯ್ತು ಚೆಲುವಿನ ಅರಸಿನ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಕೂತಿದೆ ಎಗಲೇರಿ ನಿಂತಿದೆ ಮಾಮರವು ಕೂತಿದೆ ಎಗಲೇರಿ ನಿಂತಿದೆ ಚಳಿಯೊಟ್ಟು ಜಾರಿ ತಂಗಾಳಿ ತೂರಿದೆ ಚಳಿಯೊಟ್ಟು ಜಾರಿ ಚಳಿಯೊಟ್ಟು ಜಾರಿ ತಂಗಾಳಿ ತೂರಿದೆ ಹೂಗಳ ಕಂಪು ತಂಪು ಸಂತಸವ ಬೀರಿದೆ ಹೂಗಳ ಕಂಪು ತಂಪು ಸಂತಸವ ಬೀರಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಕೂತಿದೆ ಮಾಮರವು ಕೂತಿದೆ ಎಗಲೇರಿ ನಿಂತಿದೆ ಹರಿದು ಮೌನ ಶೃಂಖಲೆ ಪುಟಿತು ಕೋಗಿಲೆ ಹರಿದು ಮೌನ ಶೃಂಖಲೆ ಪುಟಿತು ಕೋಗಿಲೆ ಕುಹು ಕುಹು ಪಂಚಮದ ಇಂಚರದಿ ಕೂಗೆಲೆ ಪಂಚಮದ ಇಂಚರದಿ ಕೂಗೆಲೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಕೂತಿದೆ ಎಗಲೇರಿ ನಿಂತಿದೆ ಮಾಮರವು ಕೂತಿದೆ ಎಗಲೇರಿ ನಿಂತಿದೆ
ಕಾಶಿಪತಿಯ ಕುವರಿ ಎನ್ನ ಶಿರವ ತಗ್ಗಿಸಿ ಕಾಶಿಪತಿಯ ಕುವರಿ ಕಾಶಿಪತಿಯ ಕುವರಿ ಎನ್ನ ಕರೆವರು ಅಂಬೆ ಎಂದು ಎನ್ನ ಕರೆವರು ಅಂಬೆ ಎಂದು ರಾಜೇಂದ್ರ ಎನ್ನಯ ಪಿತ ನಾಳೆ ಎನ್ನನು ಜಯರ ಎನ್ನಯ ಪಿತ ನಾಳೆ ಎನ್ನನು ಜಯ ಮರಿಗಾರಿಗೆ ತರಿಯಲಿ ಮರಿಗಾರಿಗೆ ತರಿಯಲಿ ನಿನ್ನ ಓಲೈಸಿ ವರಿಸುವುದೇನು ನಿನ್ನ ಓಲೈಸಿ ವರಿಸುವೇನು ಕೇಳೆಯ ಸಾಲ್ವ ರಾಜೇಂದ್ರ ಎನ್ನಯ ಪಿತ ನಾಳೆ ಎನ್ನನು ಜಯರ ಕರುಣಾನಿಧಿ ಅವಧರಿಸು ಕರುಣಾನಿಧಿ ಅವಧರಿಸು ಸರ್ವಜ್ಞ ನೀನು ಚರಣಾದಿಗಳು ಕೈಯೋ ಪ್ರಾರ್ಥಿಪೇನೋ ಚರಣ ಚಿತ್ತಗಳು ಕೈಯೋ ಪ್ರಾರ್ಥಿಪೇನೋ ಧರಣಿಪತಿ ಸಾವನು ಪೂರ್ವದಲ್ಲಿ ನಾವು ಧರಣಿಪತಿ ಸಾವನಲ್ಲಿ ಪೂರ್ವದಲ್ಲಿ ನಾನು ಹರಿತ ಮನವಿಟ್ಟೆ ಹರಿತ ಮನ ಇಟ್ಟವನ ಮೆಚ್ಚಿ ಒಲಿಸಿಯನು ಹರಿತ ಮನವಿಟ್ಟವನ ಮೆಚ್ಚಿ ಒಲಿಸಿಯನು ಕರುಣನಿರೇ
ಅವನಿಗೆ ತಿಳಿಯದಂತೆ ಸಾಲು ನಿನ್ನ ವರಿಸುವುದೇನು ಒಪ್ಪಿಯೇನು ಒಪ್ಪಿಯೇನು ಕೇಳು ನಿನ್ನ ವರಿಸುವುದೇನೆ ಒಪ್ಪಿಯೇನು ಕೇಳು ಮನ್ಮನದೊಳಗಿದವನ ಬಿಡಬಹುದೇ ಮನ್ಮನದೊಳಗಿದವನ ಬಿಡಬಹುದೇ 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 ಬೇಡ ನಿನ್ನೊಡನೆ ನಾಡಲೆಂತಿ ಕಾಲದೊಡು ನಿನ್ನೊಡನೆ ನಾಡಲೆಂತಿ ಕಾಲದೊಡು ಕರುಣನೇ ಸಚಿವನೊಳು ಮುದರೆ ಬಾಲದ ನಡುವೆ ಸುಧಾಕರ ಬಾಲದ ನಡುವೆ ಸುಧಾಕರ ರಾಜಲಕ್ಷಣ ಸಾಧು ಹರಿಭಕ್ತ ರಾಜಲಕ್ಷಣ ಸಾಧು ಹರಿಭಕ್ತ ಎನಿಸುವ ಬಾಲ ನಮಸ್ಕಾರ ಸರ್. ನಮಸ್ಕಾರ. ತಾವು ಒಂದು 40-50 ವರ್ಷಗಳಿಂದ 50-60 ವರ್ಷ, ಹೌದು 60 ವರ್ಷಗಳಿಂದ ಬಡಗುತಿಟ್ಟು ಯಕ್ಷಗಾನದಲ್ಲಿ ಒಂದು ಬಹಳ ವಿಶಿಷ್ಟ ಹೆಸರು. ಶನಿ ಮಹಾತ್ಮೆ ಶನಿ ಅಂತೂ ನಿಮಗೆ ಅತ್ಯದ್ಭುತವಾದಂತಹ ಒಂದು ಹೆಸರನ್ನು ತಂದುಕೊಟ್ಟಂತಹ ಒಂದು, ಅದು ಅಲ್ಲದೆಯೂ ಬೇರೆ ಎಲ್ಲಾ ಪಾತ್ರಗಳಲ್ಲೂ ನಿಮ್ಮದೇ ಆದಂತಹ ಒಂದು ವಿಶೇಷವಾದಂತಹ ಛಾಪನ್ನು ನೀವು ಮೂಡಿಸಿ ಈ ಬಡಗುತಿಟ್ಟಿನಲ್ಲಿ ವಿಶೇಷವಾದಂತಹ ಒಂದು ಹೆಸರನ್ನು ಗಳಿಸಿಕೊಂಡವರು. ಅದು ಹೇಗೆ ಕೇವಲ ಒಂದು 4-5 ವರ್ಷದಲ್ಲಿ ಕೀರ್ತಿ ಪ್ರಚಾರ ಬಂದು ಆಮೇಲೆ ಹೇಳ ಹೆಸರು ಇಲ್ಲದಂತೆ ಆಗುವಂತಹದ್ದಲ್ಲ. ಇದು ಯಾವತ್ತಿಗೂ ಬಡಗುತಿಟ್ಟು ಯಕ್ಷಗಾನ ಇರುವಲ್ಲಿಯವರೆಗೂ ನಿಮ್ಮ ಹೆಸರು ಉಳಿಯುವಂತ ಒಂದು ದೊಡ್ಡ ಹೆಸರು. ಇದು ದೊಡ್ಡ ಸಾಧನೆ ಇಂಥದ್ದು. ಈ ಬಗ್ಗೆ ಅಂದ್ರೆ ನಿಮ್ಮ ಯಕ್ಷಗಾನದ ಜೀವನ, ಯಕ್ಷಗಾನದಲ್ಲಿ ವೇಷಗಳು, ಯಕ್ಷಗಾನದ ಅಂದಿನ ಸ್ಥಿತಿಗತಿಗಳು, ಈಗ ಇರುವ ಯಕ್ಷಗಾನದ ಸ್ಥಿತಿಗತಿ, ಇದು ಎಲ್ಲದರ ಬಗ್ಗೆ ಒಂದು ನಿಮ್ಮ ಹತ್ರ ಮಾತಾಡಿ ತಿಳಿದುಕೊಳ್ಳುವ ಒಂದು ಕುತೂಹಲ. ಮೊದಲಿಗೆ ಸರ್, ನಿಮ್ಮ ವ್ಯಕ್ತಿ ಪರಿಚಯ ಅಂದ್ರೆ ನಿಮ್ಮ ಹುಟ್ಟು, ವಿದ್ಯಾಭ್ಯಾಸ, ಕೌಟುಂಬಿಕ ಹಿನ್ನೆಲೆ, ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್.
ನಮ್ಮ ಕೌಟುಂಬಿಕ ವಿಷಯ ಹೇಳಲಿಕ್ಕೆ ಮೊದಲೇನು ವಿಶೇಷ ಇರಲಿಲ್ಲ. ಒಂದು ಬಡ ಕುಟುಂಬ. ಮತ್ತು ನಾನು ಸಣ್ಣನಿರುವಾಗಲೇ ನನ್ನ ತಂದೆ ತೀರೋಗ್ಬಿಟ್ಟ. ನಾವು ನಮ್ಮ ತಾಯಿಗೆ 3 ಜನ ಮಕ್ಕಳು, 2 ಗಂಡು 1 ಹೆಣ್ಣು. ಆನಂತರ ನಮ್ಮ ಜೀವನೋಪಾಯ ಕಳೆಯೋದು ಬಹಳ ಕಷ್ಟ ಇತ್ತು. ಬೇರೆಯವ್ರ ಮನೆ ಕೂಲಿ ಕೆಲಸಕ್ಕೆ ಹೋಗುದು, ತಪ್ಪಿದ್ರೆ ಒಬ್ಬರ ಮನೆಯಲ್ಲಿ ಕೈಯಮ್ಮ ಸಂಬಳಕ್ಕೆ ಉಳಿದಿದ್ದೆ ನಾನು. ಆವಾಗ ಕೇವಲ ತಿಂಗಳಿಗೆ 15 ರೂಪಾಯಿ ಸಂಬಳ. ಇದು ಯಾವ ಇಸು ಇರ್ಬೋದು ಅಂದಾಜು? ಸಾಧಾರಣ 40 ಮೊದಲೇ. ಬ್ರಾಹ್ಮಣರ ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ. ಆ ನಂತರ ಈ ಯಕ್ಷಗಾನದ ಗೀಳು ನಮಗೆ ಪ್ರಾರಂಭ. ಹೇಗೆ? ಅದು ನೋಡ್ಲಿಕ್ಕೆ ಹೋಗ್ತಿದ್ದೆ ಯಕ್ಷಗಾನವನ್ನ. ಅದು ನಮ್ಮ ತಾಯಿ ಕಣ್ಣು ತಪ್ಪಿಸಿ ಹೋಗ್ಬೇಕಿತ್ತು. ಆವಾಗ ಒಂದು ಪ್ರಚಾರ ಇತ್ತು ನಮ್ಮ ಹಳ್ಳಿಯಲ್ಲಿ. ಹಳ್ಳಿಯವರ ಭಾವನೆ ಅದು, ರಾತ್ರಿ ನಿದ್ದೆಗೆಟ್ರೆ ಆಯುಷ್ಯ ಕಡಿಮೆ, ಅವ ಬದುಕುವುದೇ ಕಷ್ಟ ಅಂತ ಹೆಣ್ಣು ಕೊಡುವುದಿಲ್ಲಾಗಿದ್ರು. ಹಾಗಾಗಿ ನನ್ನ ತಾಯಿ ಅದರ ಬಗ್ಗೆ ಬಹಳ ಆತಂಕ ಮಾಡ್ತಿದ್ಲು. ನಂತರ ನನಗೆ ಮಾತ್ರ ಅದು ಆ ಗೀಳು ತಪ್ಪಲೇ ಇಲ್ಲ. ಯಕ್ಷಗಾನದ ಬಗ್ಗೆ ಬಹಳ ಹಂಬಲು ಹೋದೆ. ಹೋಗಿ ನೋಡಿ ನನ್ನಷ್ಟಕ್ಕೆ ನಾನು ಬಂದ್ಬಿಡುದು. ನಮ್ಮ ಊರಲ್ಲಿ ಒಂದು ದೀಪಾವಳಿ ಹಬ್ಬಕ್ಕೆ ಒಂದು ಆಟ ಆಗ್ತಿತ್ತು ಇಲ್ಲಿ. ಊರಿನವರೆಲ್ಲ ಸೇರಿ ಜಲವಳ್ಳಿಯಲ್ಲಿ ಎಲ್ಲರೂ ಸೇರಿ ಆಟ ಮಾಡ್ತಿದ್ರು. ಆ ದಿವಸ ಒಬ್ಬ ವೇಷಧಾರಿಗೆ ಆಕಸ್ಮಿಕವಾಗಿ ದೇಹದ ಸುಖ ಇರಲಿಲ್ಲ, ಆರಾಮ ಇರಲಿಲ್ಲ. ಕರೆಕ್ಟ್. ಹಾಗಾಗಿ ಒಂದು ವೇಷದ ಕೊರತೆ ಆಯ್ತು. ಯಾರನ್ನಾದ್ರೂ ತಂದ್ರೆ ವೇಷ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ನಾನು ಟ್ರೈಲಿಗೆಲ್ಲ ಹೋದವಲ್ಲ, ಟ್ರೈಲ್ ಆಗುವ ನಿಲ್ತಿದ್ದೆ. ಅದನ್ನೇ ಗಮನಿಸಿ ಆ ಊರಿನ ಒಬ್ಬ ಬಂದು ನನ್ನ ಕರ್ಕೊಂಡು ಹೋದ. ನಮ್ಮ ತಾಯಿಗೆ ತಿಳಿದಾಗಿದ್ದಾಗೆ ರಾತ್ರಿ ಅದು ವೇಷ ಕಟ್ಟಿದ್ರು. ನಮಗೆ ಬಣ್ಣ ಎಲ್ಲ ಅವರೇ ಮಾಡಿಕೊಟ್ರು. ಕರೆಕ್ಟ್. ನೀವೇನು ಕಲ್ತವ್ರಲ್ಲ ಅಲ್ಲ. ಆಗ ಅಷ್ಟೊತ್ತಿಗೆ ನನ್ನ ತಾಯಿ ಚೌಕಿ ಮನೆಗೆ ಬಂದೇ ಬಿಟ್ರು. ಯಾರೋ ಹೇಳಿದ್ರು, ಅನುಮಾನಕ್ಕೆ ಬಂದದ್ದು. ನನ್ನ ವೇಷ ತಯಾರು ಮಾಡಿ ಕೂರಿಸಿಟ್ಟಿದ್ದಾರೆ. ಆವಾಗ ಅವಳಿಗೆ ಗುರ್ತಾಗ್ಲಿಲ್ಲ, ನೋಡಿದ್ಲು. ಹಾಗೆ ಮನೆಗೆ ಬಂದ್ಲು. ನಮ್ದಲ್ಲಿ ಶುರುವಾಯ್ತು. ಬೆಳಿಗ್ಗೆ ಹೋಗುವಾಗ ಇದೇ ದಾರಿಯಲ್ಲೇ ಹೋಗ್ಬೇಕು. ಜನ ಆಟ ನೋಡಿದವರು ಎಲ್ಲ ನನ್ನ ಸುದ್ದಿ ಹೇಳ್ಕೊತಾ ಹೋದ್ರೆ ಇಲ್ವಾ. ಇವಳಿಗೆ ಆವಾಗ ಈಗ ನೋಡಿ, ಅದು ಎಷ್ಟು ಹಳ್ಳಿಯದೊಂದು ಅಂಧ ಶ್ರದ್ಧೆ, ದೃಷ್ಟಿ ಬಿದ್ದು ಹೋಗ್ತದೆ, ಹಾಳಾಗುದೇ ಇಲ್ಲವ ಅಂತ ದೃಷ್ಟಿ ತೆಗೆದಕ್ಕೆಲ್ಲ ತಯಾರು ಮಾಡಿ ಇಟ್ಟಿದ್ದು ತಾಯಿ. ನಾನು ಹೆದರ್ತಾ ಬಂದ ಕಡೆಗೆ ಗೊತ್ತಾಯ್ತು, ದೃಷ್ಟಿ ತೆಗೆದು ಹಾಕಿದ್ಲು. ಇಲ್ಲಿ ನಮ್ಮ ಊರಲ್ಲೊಬ್ಬರು ಮುಖ್ಯಸ್ಥರಿದ್ರು, ಶಾಂತಾರಾಮ್ ಶಾನ್ಬಾಗ್ ಅಂತ, ಸಾರಸ್ವತರವರು. ಅವರು ಈ ಊರಿಗೆ ಪಟೇಲ್ರು ಹೌದು. ಮತ್ತು ನನಗೆ ಆವಾಗ ಆ ಕಾಲದಲ್ಲಿ ನಾನು ಅಂದ್ರೆ ಅವರಿಗೆ ಒಂದು ಬಹಳ ಪ್ರೀತಿ. ನೋಡಿ ನಮ್ಮ ತಾಯಿ ಕರೆದು, ಇನ್ನು ಅವನನ್ನು ನೀನು ಆಟಕ್ಕೆ ಹೋಗುದು ತೊಂದರೆ ಮಾಡಬೇಡ, ಏನೋ ಅವನಿಗೊಂದು ಅದರಲ್ಲೇ ಒಂದು ಅನ್ನ ಸಿಗುವುದು ಯೋಗ ಇರ್ಬೋದು, ಹೌದು, ನನಗೆ, ಅದರಿಂದ ನೀನು ಆತಂಕ ಪಡಿಸ್ಬೇಡ ಅಂತ ಹೇಳೋದು ಜೋರು ಮಾಡೋದು. ಅಲ್ಲಿಂದ ಇವು ಬಿಟ್ಲು. ಹೀಗೆ ಒಂದು ಊರಲ್ಲಿ ಇಲ್ಲೊಂದು ಒಳ್ಳೇದಾಯ್ತಾ ಇಲ್ಲ. ಕರೆಕ್ಟ್, ಹೌದು. ಬಡಕೂರಿಗೆ ಕರೆದ್ರು ಒಂದು ಅಧಿವೇಶಕ್ಕೆ, ಒಂದು ಅರ್ಜುನ್ ವೇಷಕ್ಕೆ. ಯಾವ್ದದು? ಪಗಡಿ ವೇಷನ? ಕಿರೀಟದ ವೇಷ. ಅಲ್ಲೊಂದು ಅರ್ಜುನ್ ಮಾಡಿದ ದಿವಸ ಹಡಿನ್ಬಾಳದ ಸತ್ಯನಾರಾಯಣ ಹೆಗಡೆ ಎನ್ನುವುದು ಬ್ರಾಹ್ಮಣರ ಪೈಕಿಯವರು ಗುಂಡ್ಬಾಳದಲ್ಲಿ ಮೀಲ್ಯ ಹಿಡಿದಿದ್ರು. ಗುಂಡ್ಬಾಳ ಗೊತ್ತು. ಗುಂಡ್ಬಾಳ ಒಳ್ಳೆ ಹೆಸರಾದ, ಹೌದೌದು, ಭಾರಿ ಹೆಸರುವಾಸಿ ಮಾರುತಿ ದೇವಸ್ಥಾನ. ಅಲ್ಲಿಗ ಸ್ತ್ರೀ ವೇಷದ ಕೊರತೆ ಇತ್ತು ಅವರಿಗೆ. ನನ್ನ ಕರ್ಕೊಂಡು ಹೋದ್ರು, ನನ್ನ ಮತ್ತು ಬಳಕೂರು ಬಾವಿಯಾಗಿ ಅಂತ ಒಬ್ಬರನ್ನ ಕರ್ಕೊಂಡು ಹೋದ್ರು. ನಾವು ಅದು ದಿವಸ ಆಟ ಕುಡಿದು ಮನೆಗೆ ಬರೋದು. ಹೀಗೆ ಒಂದು 5-6 ವರ್ಷ ನಮ್ದು ನಡೆಯಿತು. ನಂತರ ಏನಾಯ್ತು, ಈ ಕೊಂಡದ ಕುಳಿ ರಾಮ ಹೆಗಡೆರು, ಈಗ ಕೊಂಡದ ಕುಳಿ ರಾಮಚಂದ್ರ ಹೆಗಡೆ ಇದ್ದಾನಲ್ಲ, ಅವನ ಅಜ್ಜ, ಅವರು ಒಂದು ಮೇಳ ಮಾಡಿದ್ರು, ಇಡಗುಂಜಿ ಮೇಳ ಅಂತಲೇ ಮತ್ತೊಂದು ಹೆಸರಿಂದ. ಆ ಮೇಳಕ್ಕೆ ವೇಷಕ್ಕೆ ನನ್ನ ಬಂದು ಕರ್ಕೊಂಡು ಹೋದ್ರು. ಅಲ್ಲೊಂದು 2 ವರ್ಷ ಉಳಿದೆ ನಾನು. ನಂತರ ಶಿವರಾಮ ಹೆಗಡೆ ಮೇಳಕ್ಕೆ ಹೋಗುವ ಒಂದು ಚಾನ್ಸ್ ಬಂತು, ಕೆರ್ಮನೆ. ಅಲ್ಲೊಂದು 2 ವರ್ಷವೇನೋ ಉಳಿದೆ. ನಂತರ ಮತ್ತೆ ಗುಂಡ್ಬಾಳಕ್ಕೆ ಬಂದೆ. ಗುಂಡ್ಬಾಳದಲ್ಲಿ ಒಟ್ಟು ಒಂದು 20 ವರ್ಷದ ನಂದು. ಆಮೇಲೆ ಇಲ್ಲಿ ಯಾವುದು ನೋಡಿ, ಇದು ಶಿರ್ಸಿ ತಾಲೂಕಿನ
ನೆನಪಿನ ಶಕ್ತಿ. ಹಾ ಹಾ, ಪರವಾಗಿಲ್ಲ, ನೀವು ಆರಾಮಾಗಿ ಹೇಳಿ, ಏನು ತೊಂದರೆ ಇಲ್ಲ. ಕೊಳಗಿ ಬೀಸ್, ಹಾ, ಕೊಳಗಿ ಬೀಸ್ ಹೆಸರಿನಿಂದ ಒಂದು ಮೇಳ ಹೊರಟಿತು. ಹಾ, ಅಲ್ಲಿ ಚಿಟ್ಟಾಣಿ ರಾಮಚಂದ್ರ ಹೆಗಡೆರು, ನಾನು ಮತ್ತೆ ಪ್ರಭಾಕರ್ ಬಳ್ಳಾರಿ ಅಂತ ಮದ್ಲೆ ಚಂಡಿಯವರು, ಹೀಗೆ ಗಣೇಶ್ ಭಟ್ರು, ಗುಂಡಿ ಬೈದ, ಫ್ಯಾಕ್ಟ್ರಿ ಜೋಯಿಸಿ, ಅವರೆಲ್ಲ ಸೇರಿ ಒಟ್ಟು ಮೇಳ ತಿರುಗಾಟ ಮಾಡ್ತಾ ಉಳಿದ್ರು. ಆ ಸಂದರ್ಭ ಸುರತ್ಕಲ್ ಮೇಳದವರು ದಕ್ಷಿಣ ಕನ್ನಡದಿಂದ ಕಾರವಾರದವರೆಗೆ ಒಂದು ರೌಂಡ್ ಬರ್ತಿದ್ರು. ಹೌದೌದು, ಕರೆಕ್ಟ್. ಆಗ ಹೌದು, ಬಂದು ಹೋಗುವಾಗ ನಮ್ಮ ಮೇಳದ ಆಟ ಎಲ್ಲ ಉಂಟು ತಿಳ್ಕೊಂಡು ರಾತ್ರಿಗೆ ಅಲ್ಲಿ ಬರ್ತಿದ್ರು. ಉದ್ಯಾವರು ಬಸವನ ಕರ್ಕೊಂಡು ಕಸ್ತೂರಿ ವರದರಾಜ್ ಪೈರು ಬರ್ತಿದ್ರು, ಅವರು ತಮ್ಮ. ಕರೆಕ್ಟ್. ಅವರು ಬಂದು ಸಾಧಾರಣ ಪ್ರಸಂಗ ಯಾವುದು ಏನು ಎಷ್ಟೊತ್ತಿಗೆ ಬಂದು ಯಾರ್ಯಾರ ವೇಷ ನೋಡ್ಲಿಕ್ಕೆ ಸಿಗ್ತದೆ ಅನ್ನೋದೊಂದು ಕಲ್ಪನೆ ಗೊತ್ತು. ಹೌದು, ಹಾಗೆ ಬರ್ತಿದ್ರು. ಕೀಚಕ ವಧೆ ಮತ್ತೆ ಭಸ್ಮಾಸುರ ಮೋಹಿನಿ ಇಂಥ ಪ್ರಸಂಗ ಹೆಚ್ಚು ಚಿಟ್ಟಾಣಿ ಅವರು ನಮ್ದು ಇದರಲ್ಲಿ. ನಿಮ್ದು ಏನ್ ಮಾಡ್ತಿದ್ರಿ ಆಗ? ನಂದು ವರಲ ಕೀಚಕ ವಧೆಯಲ್ಲಿ, ಮತ್ತೆ ಭಸ್ಮಾಸುರ ಮೋಹಿನಿ ಈಶ್ವರ, ಇದನ್ನೆಲ್ಲ ನೋಡ್ಲಿಕ್ಕಾಗೆ ಬರ್ತಿರೋರು. ಬಂದು ನೋಡಿ ಹೋಗುವಾಗ ಒಂದು 500-200 ರೂಪಾಯಿ ಕೊಟ್ಟು ಹೋಗ್ತಿದ್ರು ಆಗಿನ ಕಾಲದಲ್ಲಿ. ಹೌದೌದು, ಆಗ ಬಹಳ ಹಿಂದೆ. ಹೌದಪ್ಪ, ಕಿಶಿಲ್ ಹಾಕಿ ಆಶೀರ್ವಾದ ಮಾಡಿ ಹೋಗ್ತಿದ್ರು. ಮತ್ತೆ ಸಿಗ್ತೇನೆ ಅಂತಿದ್ರು. ನನಗದು ಕಲ್ಪನೆ ಇಲ್ಲ, ಮತ್ತೆ ಸಿಗ್ತೇನೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಿ. ಹೌದು, ಏನು ಮತ್ತೆ ಸಿಗ್ತೇನೆ ಅಂದ್ರೆ ಯಾರಿಗೆ ಗೊತ್ತು. ಹೌದು, ಇನ್ನೊಂದ್ ದಿವಸ ಬರ್ತೇನೆ ಅಂತ ಹೇಳಿದ್ರೆ ಅಂತ ಹೇಳಿ. ಹೌದು, ಕಡೆ ಆನಂದ ಮಾಸ್ಟರ್ ಒಂದ್ ದಿವಸ ಕಳ್ಸ್ಕೊಟ್ಬಿಟ್ಟು. ಹೌದು, ಹೊನ್ನಾವರ್ಗೆ ಹೋಗಿದ್ದೆ ನಾನು. ಹೋದಾಗ ಅಲ್ಲಿ ಬಂದ್ರು ಆನಂದ್ ಮಾಸ್ಟರ್. ನಾವು ಊಟ ಮಾಡಿದ್ರು ಎಲ್ಲರೂ ಸಂಬಂಧ ಕೂತ್ಕೊಂಡ್ರು. ಭಾವ ಬುದ್ಧಿವಂತರು ಅವರು. ಹೌದೌದು, ಅವ್ರು ಭಾರಿ ಬುದ್ಧಿವಂತರು. ಹೌದು, ಅವ್ರು ಯಾಕೆ ಬಂದಿದ್ದಾರೆ ಏನು ಹೇಳಿ ಹೋದ್ಮೇಲೆ ಗೊತ್ತಾಗ್ಬೇಕು. ವೆಂಕಟೇಶ್ ನನ್ ಗುರ್ತಿತ್ತು ಅವ್ರಿಗೆ. ವೆಂಕಟೇಶ್ ಒಂದು ಹಣ್ಣು ಮಾತಾಡ್ಬೇಕು ಬಾ ಅಂದ್ರು. ನನ್ನ ಬೆನ್ನಿಗೆ ಸುಮಾರು ದೂರ ಬಂದು ಕಡೆ ಇಲ್ಲೇ ಆಚೆ ಹೋಗುವಾದ್ರು. ಆವಾಗ ನಮ್ಮ ಬ್ರಿಡ್ಜ್ ಕಟ್ಲಿಕ್ಕೆ ಮಾಡಿದ್ದಾರೆ, ಬಿಟ್ಕೊಡ್ಲಿಲ್ಲ. ಇದ್ರ ಮೇಲೆ ಜಂಗಲ್ ಮೇಲೆ ಹೋಗ್ಬೇಕಿತ್ತು. ಕರೆಕ್ಟ್, ಕಾಡಿನ ಮೇಲೆ. ಆಗ ಅದ್ರ ಮೇಲೆ ಇಲ್ಲೇ ಹೋಗಿ ಬರುವ ಅಂತಂದು ಕಾಸರಗೋಡಿಗೆ ಕರ್ಕೊಂಡು ಹೋದ್ರು. ನಮ್ಮ ಹೊನ್ನಾವರ ಕಾಸರಗೋಡು ಇಲ್ಲಿ. ಅಲ್ಲಿ ಮಂಗಳೂರಿಂದ ಕಾರ್ ಬರ್ತಿತ್ತು. 10 ರೂಪಾಯಿ ಮಂಗಳೂರಿಗೆ, ಹೊನ್ನಾವರದಿಂದ ಮಂಗಳೂರಿಗೆ 10 ರೂಪಾಯಿಗೆ ಒಂದು ಸೀಟಿಗೆ ಒಂದು 6 ಸೀಟು 7 ಸೀಟು ಹಾಕ್ತಿದ್ರು. ಅದಕ್ಕೋಸ್ಕರ ಇಲ್ಲೇ ಹೋಗಿ ಬರುವ ಅಂದ್ರು. ನಾನು ಅವ್ರ ಬಗ್ಗೆ ಏನು ಅಂತ ವಿಚಾರಕ್ಕೂ ಹೋಗ್ಲಿಲ್ಲ. ಕರೆಕ್ಟ್. ಮತ್ತೆ ಕಲಿತಾರಲ್ವ, ನಮಗೆ ಅವ್ರಿಗೆ ಪರಿಚಯ ಇದ್ದವ್ರು ಹೇಗುವ, ಇಲ್ಲೇ ಹೋಗುವ ಅಂದ್ರು. ಮಾತಾಡ್ತಾ ಸುರತ್ಕಲ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಪೈಗಳು ಸಿಕ್ಕಿದ್ರು, ಮಾತಾಡಿದ್ರು. ರಾತ್ರಿಗೆಲ್ಲ ಒಂದು ಊಟ ಆದ್ಮೇಲೆ ಒಂದು ಲೋಟ ಹಾಲು ತಂದು ಕೊಟ್ಟರು. ಬೆಳಿಗ್ಗೆ ಮಾತಾಡುವ, ರಾತ್ರಿ ಮಾತಾಡಬಾರ್ದು ಅಂತ ಒಳ್ಳೆ ಸೌಜನ್ಯ ತೋರಿ ಒಳ್ಳೆ ಯಾರು ವರದರಾಯ ಪೈಗಳು ಅವರ ಅಣ್ಣ ವಾಸುದೇವ ಪೈರು ಇಬ್ರು ಸೇರಿ ಮಾತಾಡಿದ್ರು. ಬೆಳಿಗ್ಗೆ ದೇವಸ್ಥಾನ ಕರ್ಕೊಂಡು ಹೋಗಿ, ನೀನು ನಮ್ಮ ಮೇಳಕ್ಕೆ ಬೇಕು, ನಮ್ಮ ಮೇಳಕ್ಕೆ ನೀನು ಆಗ್ಬಹುದು ಅಂತ ನಾವು ಆಯ್ಕೆ ಮಾಡಿದ್ದೇವೆ, ಬರಬೇಕು ಅಂದ್ರು. ನಾನೇನಂದೆ, ನಮ್ಮಲ್ಲಿ ಚಿಟ್ಟಾಣಿಯವರು ನಾನು 4-8 ವರ್ಷದಿಂದ ಒಟ್ಟಿದ್ದಾಗಿದೆ. ಕರೆಕ್ಟ್. ಮತ್ತೆ ನಮ್ಮಲ್ಲಿ ಇದು ಬ್ರಾಹ್ಮಣ ಸಮಾಜದವರೆಲ್ಲ ನನ್ನ ಮೇಲೆ ನಿಷ್ಠೂರ ಮಾಡ್ತಾರೆ. ಹೌದು, ಕರೆಕ್ಟ್. ಆದ್ರಿಂದ ಅವರನ್ನು ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ ನನಗೆ ಅಂದೆ. ಹಾಗೆ ಅವ್ರನ್ನ ತಗೊಳ್ಳುವ, ಆದ್ರೆ ಅವರಿಗೆ ಹಿಮ್ಮೇಳ ಬೇರೆ ಆಗ್ಬೇಕಾಗ್ತದೆ ಹೇಳಿ ನಮ್ಮ ಕಲ್ಪನೆ ಅಂತ ಹೇಳಿದ್ರು. ಹೇಳ್ತಾ ಇರ್ಬೇಕಿದ್ರೆ ಮತ್ತೆ ತಡ ಮಾಡಲಿಲ್ಲ ಅವರು. ಕೃಷ್ಣ ಕರ್ತೋಕರನ್ನ ಪದ್ಯ ಕೇಳುವ, ಮತ್ತೆ ಚೆಂಡೆ ಮದ್ಲಿ ಬೇರೆ ಮಾಡುವ, ಅವ್ರನ್ನೂ ತಗೊಳ್ಳುವ ಅಂತೇಳಿ ಹೇಳಿದ್ರು. ಹೇಳಿ ನನ್ನ ಒಪ್ಸಿದ್ರು. 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕಳಿಸ್ರು. ನನಗೆ ಬೇಡ ಅಷ್ಟು ಅಂತಂದೆ. ಅಷ್ಟು ಅಡ್ವಾನ್ಸ್ ಬೇಡ ನಂಗೆ ಅಂದ್ರೆ, ನಾನು 10,000 ಎಲ್ಲ ಒಂದು ಸಲ ಕಂಡವನೇ ಅಲ್ಲ. ಕರೆಕ್ಟ್. ಅವಾಗ ಬೇಡ ಅಂದೆ. ಇಲ್ಲ, ಏನು ತೊಂದರೆ ಇಲ್ಲ, ಅದು ನೀ ತಗೊಂಡೇನು, ಮತ್ತೆ ನಿಮಗೆ ಕೊಡ್ತಾ ನಿಮ್ಗೆ ಏನಾದ್ರು ಮತ್ತೆ ಅವಶ್ಯ ಇದ್ರೆ ನಾವು ಹಣದ ವ್ಯವಸ್ಥೆ ಮಾಡ್ತೇವೆ, ಮತ್ತೆ ಅಡ್ವಾನ್ಸ್ ಕೊಟ್ಟ ಹಣಕ್ಕೆ ನಾವು ಬಡ್ಡಿ ಹಾಕುವುದಿಲ್ಲ, ನೀ ಹಾಗೇನು ತಿಳ್ಕೊಳ್ಬೇಡ ಅಂತ ಚಂದ ಮಾತಾಡಿ ಬೆಳಿಗ್ಗೆ ಅಮ್ಮನವ್ರ ಪ್ರಸಾದ ಕೊಟ್ಟು ಅದೇ ಮಾಮ ಕರೆಕ್ಟ್. ಹೌದು, ಗೊತ್ತಾಯ್ತು. ಕಾರ್ ಹತ್ಸಿ ಕಳಿಸ್ಕೊಟ್ರು. ನನಗೆ 10,000 ರೂಪಾಯಿ ತಗೊಂಡು ಮನೆ ಬಂದು ಮುಟ್ಟುವಲ್ಲಿವರೆಗೂ ಹೆದರಿಕೆ. ಹೌದಪ್ಪ, ಕರೆಕ್ಟ್. ಆಯ್ತಾ. ಅವಾಗ ಇಲ್ಲಿ ಬಂದ ಮೇಲೆ ಗೌಜ್ ಬಿದ್ದೋಯ್ತು, ನಾನು ಸುರತ್ಗೆ ಮೇಳಕ್ಕಾದ ಅಂತ. ಕಡೆಗೆ ನಾ ಹೇಳಿದೆ ಹೋಗಿ, ಮತ್ತು ಹೇಗೂ ತಪ್ಪಲಿಕ್ಕೆ ಆಗುವುದಿಲ್ಲ, ನಾನು ಅಡ್ವಾನ್ಸ್ ತಗೊಂಡು ಬಂದಿದ್ದೆ ಅಂತ ಹೇಳಿದೆ. ಆಯಿತು. ಇವರು ಇಲ್ಲಿ ಮೇಳ ನಿಲ್ಲಿಸ್ಬಿಟ್ರು. ಚಿಟ್ಟಾಣಿಯನ್ನು ತಗೊಂಡೋಗಿ ಅಮೃತೇಶ್ವರಿ ಮೇಳಕ್ಕೆ ಹಾಕಿದ್ರು.
ಯಾವುದು ಮೇಳ ನಿಲ್ಸಿದ್ದು? ಈ ನಮ್ಮ ಕೊಳಗಿ ಬೀಸ್ ಮೇಳ ನಿಲ್ಸಿದ್ರು. ಹಾ, ಚಿಟ್ಟಾಣಿ ಅಂತ ತಗೊಂಡು ಅಲ್ಲಿ ತಗೊಂಡೋಗಿ ಸೇರಿಸಿದ್ರು ದೇವ್ರ ಮೇಳಕ್ಕೆ ಶ್ರೀಧರ್ ಅಂತ. ಅದು ಹೊಡೆದ ನಾನು ಈ ನಮ್ಮ ಸುರತ್ಕಲ್ಲದು ಅದೇ 4 ವರ್ಷ ತಿರುಗಾಟ ಮಾಡಿದೆ. ಅದು ಜೈಬೇರಿ ಹೊಡೆದೋಯ್ತು. ಸುರತ್ಕಲ್ಲಲ್ಲಿ ನೀವು ಹೇಗೆ ಬಡಗು ನಾಟ್ಯ ಎಲ್ಲ ಇದ್ದವರು ತೆಂಕು? ಅದು ಅಲ್ಲಿದು ನಾನು ಗತ್ತಿಗೆ ನಿಲ್ಸಿದೆ. ಅದು ಭಾಳ ಜನ ಹೇಳಿದ್ರು 3 ಸುತ್ತು ಹೀಗೆ ಹೊಡೆ ಅಂತಂದ್ರು. ನನ್ನ ಹತ್ರ ಆಗುದಲ್ಲ ಅದ್ರ ಬಿಟ್ಬಿಟ್ಟೆ. ಅಂದ್ರೆ ಅದೇ ಹಿಂಗಿನ ಗಿರಿಕೆ ಎಲ್ಲ ಆಗುದಲ್ಲ ಅಂತ ಹೇಳಿ ಬಿಟ್ಟೆ. ಮತ್ತು ಅದನ್ನ ಹಿಮ್ಮೇಳದವರು ಸಹಕರಿಸಿದ್ರು. ರಘುರಾಮ್ ಭಾಗವತರು ಮತ್ತೆ ಚಂಡಿಯವರು ಮದ್ಲಿಯವರೆಲ್ಲ ಒಟ್ಟು ಸೇರಿ ಇದು ಸರಿಯದು ಅದೇ ಹಾಗೆ ಮಾಡಲಿ ಅವರು ಅದಕ್ಕೆ ಸಹಕಾರ ಕೊಡುವ ಅಂತ ಹೇಳಿ ಒಪ್ಕೊಂಡ್ರು. ಜನವು ಅದನ್ನ ಸ್ವಾಗತಿಸ್ಬಿಟ್ರು. ಕರೆಕ್ಟ್. ಸಾಕು ಅವ್ರಿಗೆ ಅದಕ್ಕೆ ಏನು ಮಾಡೋದು ಬೇಡ ಅಂದ್ರು. ಆಯ್ತು. ಅದು ಪಾಪಣ್ಣ ವಿಜಯ ಫಸ್ಟ್ ವರ್ಷ. ಉಗ್ರಸೇನನ ಪಾತ್ರಕ್ಕೆ ಅಲ್ಲಿ ಯಾರೂ ಅದನ್ನು ಮಾಡಿದವರೇ ಇಲ್ಲ. ಆ ಟೈಪ್ನಲ್ಲಿ ನಾನು ಉಗ್ರಸೇನ ಮಾಡಿದ್ನೇ ಇಲ್ಲೋ ಗುಣಸುಂದರಿ ಈಶ್ವರ ಭಟ್ರು. ಹೌದು, ಕೊಕ್ಕಡ ಈಶ್ವರ ಕೊಕ್ಕಡ. ಮತ್ತೆ ಇವರು ಇದ್ರು ನಾರಾಯಣ ಭಟ್ರು, ಪಾಪಣ್ಣ, ಪೆರುವಡಿ. ಹೌದು, ಜೈಬೇರಿ ಹೊಡೆದು ಬಿಡ್ತು. ಈ ಒಂದು ಸ್ಥಳದಲ್ಲಿ 4 ಆಟ ಆದರೆ 1-2 ಆಟ ಅದೇ ಆಗಬೇಕು. 2ನೇ ಸುತ್ತು ಅದೇ ಹಾಕಿದ್ರು. ಒಳ್ಳೇದಾಯ್ತು ಆಯ್ತಾ ಬರ್ಬೇಕಿದ್ರೆ ಮತ್ತೆ ತೊಂದರೆನೇ ಆಗಿಲ್ಲ. ನನ್ನನ್ನು ಭಾಳ ಹಚ್ಕೊಂಡ್ರು ಇವರು ಶ್ರೇಣಿಯವರು. ನನಗೆ ನಾ ಫಸ್ಟ್ ದಿವಸ ವೇಷಕ್ಕೆ ಮಾಡಬೇಕಿದ್ರು ನನಗೆ ಭಾಳ ಹೆದರಿಕೆ ಆಯಿತು. ಒಟ್ಟು ಇಲ್ಲಿಗೆ ನಾನು ಅವಸರದ ಮಾತು ಕೊಟ್ಟು ಸೋತ್ನೋ ಹೇಗೆ ಅಂತ ಇದು ಮಾಡಿ ತನ್ನಷ್ಟೇ ಯೋಚನೆ ಮಾಡ್ತಿರ್ಬೇಕಿದ್ರು ಕಣ್ಣೀರು ಬಂದೋಯ್ತು. ಶ್ರೇಣಿಯವರು ಕೂತ್ಕೊಂಡು ನೋಡ್ತಾ ಇದ್ರು. ಅವರೆಲ್ಲ ಭಾರಿ ಸೂಕ್ಷ್ಮ ದೂರಿಂದ, ಹೌದು ಕರೆಕ್ಟ್, ದುರ್ಬಿಣಿಟ್ಟು ನೋಡಿದ ಹಾಗೆ ನಾನು ಮೇಕಪ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಭಾಳ ನೋಡ್ತಾ ಇದ್ರು. ಕಡೆಗೆ ಇಲ್ಲಿ ಆನಂದ್ ಮಾಸ್ಟ್ರು, ಅಲ್ಲಿ ಶ್ರೇಣಿಯವರು, ನಾನು ಹೊಗೂರಿಗೆ ಎದ್ದು ಬಂದರು. ಏನು ಯಾಕೆ ಅದು ಕಣ್ಣೀರು ಯಾಕೆ? ಹೆದರಬೇಡ, ನಾನಿದ್ದೇನೆ, ನೀನೇನು ಹೆದರಬೇಡ, ಮಾಡ್ಕೊ, ವೇಷ ಮಾಡ್ಕೊ, ಚಂದ ಮಾಡ್ಕೊ, ಮತ್ತೆಲ್ಲ ಹೇಳ್ಕೊಡ್ತೇನೆ, ಕಣ್ಣೀರಿಗೆಲ್ಲ ಅವಕಾಶ ಇಲ್ಲ, ನೀನು ಗೆಲ್ಲಬೇಕು. ಇದೇ ಶಬ್ದ ಹೇಳಿದ್ದವರು, ನೀನು ಗೆಲ್ಲಬೇಕು, ನಾನು ಗೆಲ್ಲಿಸ್ತೇನೆ, ಹೆದರಬೇಡ ಅಂತಂದರು. ಧೈರ್ಯ ಆಯಿತು, ವೇಷ ಮಾಡಿದೆ, ಹೋದೆ. ಅದು ಸ್ಟಾರ್ಟಿಗೆ ಪಾಪಣ್ಣ ವಿಜಯ ಅಂತ ಉಗ್ರಸೇನ ಒಟ್ಟಿಗೆ ಹೋದಾಗ ನೋಡ್ಕೊಂಡು ಬಂದವರು ವರದಾಯಪ್ಪ ಇರೋ ಹತ್ರ ಪಾಸು, ವೇಷ ಪಾಸು, ನೀವು ಅದ್ರ ಬಗ್ಗೆ ಅನುಮಾನ ಮಾಡೋದು ಬೇಡ, ಇಷ್ಟೇ ಇದೇ ಲೆವೆಲ್ನಲ್ಲಿ ಹೋಗು ಅಂತೇಳಿ ಉಪದೇಶ ಮಾಡಿಬಿಟ್ರು. ಹಾಗೆ ಮಾರನೇ ವರ್ಷ ಶನೀಶ್ವರ ಮಹಾತ್ಮೆ. ಶನೀಶ್ವರ ಮಹಾತ್ಮೆ ಒಳಗೆ ಅವ್ರದ್ದು ವಿಕ್ರಮ, ನಂದು ಶನಿ. ಯಾರ್ದು ವಿಕ್ರಮ? ಯಾರ್ದು? ಶೇಣಿ ಅವ್ರದ್ದು. ಅದು ಹಾಗೆ. ಮತ್ತೆ ಹೆಚ್ಚೆಂತ ಹೇಳ್ಕೊಡುದಿಲ್ಲ ಅವರು, ಬೆನ್ನಿಗೆಲ್ಲ ಇದ್ದು ನೀನು ಮಾಡು, ಕಡೆಗೆ ಅದು ತಪ್ಪಿದ್ರು ನಾನು ಹೇಳ್ತೇನೆ. ಕರೆಕ್ಟ್. ಹೀಗೆ ಅವನು ಸ್ವಯಂ ಏನು ಹೇಳ್ತಾನೋ ಹೇಳಬೇಕು, ಅದರ ನಂತರ ತಪ್ಪಿದ್ದು ಹೀಗೀಗೆ ಅಂತ ಹೇಳ್ಕೊಡ್ತಾರೆ, ಇವರು ಹೇಳ್ಕೊಡ್ತಾರೆ. ಸರಿ. ಮತ್ತು ಹಾಸಿಗಾರನ ಹತ್ರ ಎಲ್ಲ ಹೆಚ್ಚು ಸಲಿಗೆ ಮಾಡೋಕ್ಕೆಲ್ಲ ಕೊಡುವುದಿಲ್ಲ, ಗತ್ತೇ ಅದು ಹಾಗಿರ್ಬೇಕು ಅಂತೇಳಿ ಎಲ್ಲ ಹೇಳ್ಕೊಡ್ತಿದ್ರು. ಹಾಗೆ ನಡೀತಾ ಇರುವಾಗ ಇಲ್ಲಿ ಸಾಲಿಗ್ರಾಮ ಮೇಳದಲ್ಲಿ ಶಂಭು ಹೆಗಡೆ, ಗಜಾನನ ಹೆಗಡೆ, ಮಾವಲ ಹೆಗಡೆ, ನೆಬ್ಬೂರು ಭಾಗವತರು, ಈಶ್ವರ ಹೆಗಡೆ ಎಲ್ಲ ಮೇಳದಲ್ಲಿದ್ದರು. ಆಗ ಸಾಲಿಗ್ರಾಮ ಮೇಳದಲ್ಲಿದ್ದರು. ವೀರಭದ್ರ ನಾಯಕರೆಲ್ಲ ಇದ್ರು. ಆದರೂ ಅದು ಲಾಸ್ನಲ್ಲಿ ನಡೀತಾ ಇತ್ತು ಮೇಳ. ಆಕಸ್ಮಿಕವಾಗಿ ಇವರು 4 ಜನ ಬಿಟ್ಟು ಬಂದ್ಬಿಟ್ರು, ಮೇಳವನ್ನೇ ಬಿಟ್ಟರು. ಶಂಭು ಹೆಗಡೆ, ಮಾವಲ ಹೆಗಡೆ, ಗಜಾನನ ಹೆಗಡೆ, ಈಶ್ವರ ಹೆಗಡೆ ಎಲ್ಲರೂ ಬಿಟ್ಬಿಟ್ರು. ಅವಾಗ ಅವ್ರಿಗೆ ಭಾಳ ಕಷ್ಟ ಆಯಿತು. ಮೂರೂರು ದೇವರ ಹೆಗಡೆರನ್ನು ತಗೊಂಡು ಗೋವಿಂದ ನಾಯಕ, ಕುಮಟ ಗೋವಿಂದ ನಾಯಕನ ತಗೊಂಡು ಮೇಳ ನಡೆಸ್ತಾ ಇದ್ರು. ಆಟಕ್ಕೆ ಒಳ್ಳೆ ಹೆಸರು, ವಸಂತ ಸೇನೆ ಆಡ್ತಾ ಇದ್ರು ಅವರು. ಕರೆಕ್ಟ್. ಅವಾಗೆ ಆಟಕ್ಕೆ ಒಳ್ಳೆ ಹೆಸರು. ನಾವು ಎಲ್ಲರೂ ಹೋದ್ರೆ ಮೂಡಿಗೆರೆ ಆ ಕಡೆ ಘಟ್ಟದ ಮೇಲೆ ಹೇಳ್ತಾರೆ, ನಿನ್ನೆ ಆಟ ಒಳ್ಳೇದು ಮಾಡಿದ್ರು, ಅದ್ರ ಕಲೆಕ್ಷನ್ ಇಲ್ಲ. ಕಲೆಕ್ಷನ್ ಇವತ್ತು ಮಾಮಾಯಿಗೆ ಅಂದರೆ ಈ ಸುರತ್ಕಲ್ ಮೇಳಕ್ಕೆ ಅಂದರೆ ಆಗುವುದು ಹಾಗೆಯೇ. ಹಾಗ್ತಾ ಇರಬೇಕಿದ್ರೆ ಇಲ್ಲಿ ಉಡುಪಿಯಲ್ಲಿ ಸಂತೆ ಮಾರ್ಕೆಟ್ ಇತ್ತು ಆವಾಗ, ಈಗ ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ. ಅಲ್ಲಿ ಸುಂದರ ಶೆಟ್ಟರು ಅಂತ ಒಬ್ಬರು ಹೋಟ್ಲ್ ಮಾಡ್ಕೊಂಡಿದ್ರು. ಅವರು ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಎಲ್ಲ ಕಲಾವಿದರಿಗೂ ಬೇಕಾದವರು. ಅಲ್ಲಿ ಊಟ ಮಾಡಿದ್ರೆ ಕೆಲವು ಜನರ ಹತ್ರ ದುಡ್ಡು ತಗೊಳ್ಳೋದಿಲ್ಲ, ಅವರು ಭಾಳ ಉದಾರಿ. ಯಕ್ಷಗಾನಕ್ಕೆ ನಾವು ತ್ಯಾಗ ಮಾಡುವವರು.
ಅವರಿಗೆ ಸಾಲಿಗ್ರಾಮ ಮೇಳ ವೀಕ್ ಆಗೋಕ್ಕಿಲ್ಲ. ಹೌದು, ಅವರಿಗೆ ಅದು ಇಷ್ಟ ಇಲ್ಲ. ಅಲ್ಲೊಂದು ಏನು ಮಾಡ್ಬೇಕಾಯ್ತು, ಇದಿಲ್ಲಿ ಮೆರೀತಾ ಉಂಟು, ಇದು ಬಡಗಿನ ವೇಷ ಇಲ್ಲೇ ಹಾಕ್ಬೇಕಾಯ್ತು ಅಂತ ಮಾಡ್ಕೊಂಡೆಲ್ಲ ಮಾತಾಡಿ ಅಡ್ವಾನ್ಸ್ ಕೊಡೋದು ಮಾಡೋದು. ನಾವು ಹೋದ್ರು ಹಾಗೆ ಮಾಡ್ತಿದ್ರು, ಊಟದ ದುಡ್ಡು ತಗೊಳ್ಳೋದಿಲ್ಲ. ಕಡೆಗೆ ಒಂದು ದಿವಸ ನಿನ್ನ ಹತ್ರ ಒಂಚೂರು ಮಾತಾಡಬೇಕು, ಬನ್ನಿ ಚದೊಳ್ಳಿಯವ್ರೆ ಅಂತ ಕರ್ಕೊಂಡು ಹೀಗೆ. ಆದರೆ ನಾನಲ್ಲಿ ಹಣ ಕೊಡೋದು ಒಂದು 7,000 ರೂಪಾಯಿ ಕೊಡಬೇಕು. ಮತ್ತು ಇನ್ನೂ ನಾನು ಬಿಡ್ತೇನೆ ಅಂತ ಅವ್ರ ಹತ್ರ ಹೇಳಲಿಲ್ಲ. ಹಾಗೆ ಅಕಸ್ಮಾತ್ ನಾನು ಬರೋಕೆ ಆಗೋದಿಲ್ಲ ಅಂತೇಳಿ ಹೇಳಿಟ್ಟೆ. ಅಲ್ಲಿ ಮಾತಾಡ್ತಾ ಇರಬೇಕಿದ್ರೆ ಎಂತ ಮಾಡಿದ್ರು, ಪೈಗಳು ಹಣ ಹೆಚ್ಚು ಕೊಡ್ಲಿಕ್ಕೆ ತಯಾರಾಗ್ತಾರೆ. ಹೌದು, ಕರೆಕ್ಟ್. ಸಂಬಳ ಎಷ್ಟು ಹೇಳುವುದಿಲ್ಲ. ಕರೆಕ್ಟ್. ನಾನಲ್ಲಿ ಸ್ವಲ್ಪ ಆಲೋಚನೆ ಮಾಡ್ಬೇಕಾಯ್ತಾ ಅಂತ ಹೇಳಿದೆ. ನೀವು ಸಂಬಳ ಎಷ್ಟು ಅಂತ ಹೇಳಿ, ಮತ್ತು ಮೇಲೆ ನಮ್ಮ ಊರಲ್ಲಿ ಯಾರನ್ನಾದ್ರೂ ಮುಖ್ಯಸ್ಥರು ಕೂಡ ಮಾತಾಡುವ, ಹಾಗೆಲ್ಲ ಆಗುವುದಿಲ್ಲ ಅಂದೆ. ಆ 7,000 ರೂಪಾಯಿ ಈ ಒಂದು ಬಾಕಿ ಆಯ್ತಲ್ಲ ಅಂದರು. ಬಾಕಿ ಆದರೂ ನೀವು ಅದಕ್ಕೆ ಬಡ್ಡಿ ಹಾಕುವುದಿಲ್ಲ ಹೇಳಿದ್ರಿ, ಹೀಗೆ ಬಡ್ಡಿ ಹಾಕಿದ್ರಲ್ಲ ಅಂದೆ. ಅವರು ಅದಕ್ಕೆ ಸ್ವಲ್ಪ ಕಟುವಾದರೂ ಸತ್ಯ ಇದು, ಹಣ ಹೋದಲ್ಲಿ ಬಡ್ಡಿ ಇಲ್ವೋ? ವರದರಾಜರಲ್ಲ, ವಾಸ್ತವರಾಯರು ಅಣ್ಣ ಹೇಳಿದವರು. ನೀರು ಹೋದಲ್ಲಿ ಕೆಸರಿಲ್ವೋ? ಅದು ಹಣ ಬಡ್ಡಿಗೆ ಹಾಕಬೇಕಾಗ್ತದೆ. 7,000 ನಿನ್ನ ಬಡ್ಡಿಗೆ ಆಗಿದೆ, ಇನ್ನೇನು ಒಂದು 3,000 ಬೇಕಿದ್ರೆ ಕೊಡ್ತೇನೆ, 10,000 ಮಾಡಿ ನಿಲ್ಲಿಸುವ ಅಂದರು. ಯಾವುದು ನಾಳೆ ಬರ್ತೇನೆ ಅಂದೆ. ನವರಾತ್ರಿ ಆಟಕ್ಕೆ ಮತ್ತೆ ಬರಬೇಕು, ಇದು ಮೇಳ ಮುಗಿಸಿ ಮೇ ತಿಂಗಳಲ್ಲಿ. ಕರೆಕ್ಟ್, ಗೊತ್ತಾಯ್ತು. ಮತ್ತೆ ನವರಾತ್ರಿ ಬಂದವ್ ತಗೊಂಡು ಹೋಗ್ತೇನೆ ಅಂದೆ. ಅಷ್ಟರೊಳಗೆ ಇವರು ಇಲ್ಲಿ ಫಿಕ್ಸ್ ಮಾಡಿಬಿಟ್ರು ಸಾಲಿಗ್ರಾಮಕ್ಕೆ. ಅಡ್ವಾನ್ಸ್ ಆಯ್ತು. ಆ ಹಣ ಅವ್ರಿಗೆ ಕೊಡಬೇಕು. ಅದು ಆದ್ರೆ ಮಾತ್ರ ನಿಮ್ಮ ಮೇಳಕ್ಕೆ ಆಗ್ತೇನೆ, ಇಲ್ಲಿರೋದು ಬರುವುದಿಲ್ಲ. ಕರೆಕ್ಟ್. ಹಾಗೆ ಮಾತಿಟ್ಟೆ. ಅದು ಅಡ್ಡಿಲ್ಲ ಅಂದರು. ಭಾಳ ಇದು ಮಾಡಿ ಹಣ ಕೊಟ್ಟರು ನನಗೆ. ಕುಂದಾಪುರದಲ್ಲಿ ಹರಿಪ್ರಸಾದದಲ್ಲಿ ಉದ್ಯಾವರ ಬಸವ ವರದರಾಯರು. ಉದ್ಯಾವರ ಬಸವ ಅಂದ್ರೆ ಯಾರು? ಈಗ ಅವನ ಮಗೊಬ್ಬ ನೋಡಿ ಧರ್ಮಸ್ಥಳ ಮೇಳದಲ್ಲಿ ಇದ್ದ, ಅವನ ಹೆಸರು ಎಂತದ್ದು ಹೇಳ್ತಿದ್ರು, ಸ್ತ್ರೀ ವೇಷ ಮಾಡ್ತಿದ್ದ. ಗೊತ್ತಾಯ್ತು. ಅವ ಹೇಳ್ದ ಎಂತ, ಅಲ್ಲಿ ಬಂದರು ರಾತ್ರಿಗೆ, ಬಂದು ದುಡ್ಡು ತಗೊಂಡೋದ್ರು. ಆದರೆ ಪೈಗಳು ಒಂದು ಮಾತಿಟ್ರು, ಜಲವಳ್ಳಿಯನ್ನು ಅನಿವಾರ್ಯದಿಂದ ಈಗ ನಿಮಗೆ ನಾನು ಕೊಡೋದು ಬಿಟ್ಟರೆ ನಾನು ಬಿಡಬೇಕು ಬಿಡುವುದಲ್ಲ, ನಾನು ಹೇಗೆ ನೋಡಿದ್ನೋ ನೀವು ಹಾಗೇ ನೋಡ್ಕೊಳ್ಬೇಕು, ಮತ್ತೆ ನನಗೆ ತೀರಿಸ್ಕೊಡ್ಬೇಕು ಅಂತ ಹೇಳಿದ್ರು. ಆ 7,000 ರೂಪಾಯಿ ಕೊಟ್ಟೆ. ನಾನು ಅವ್ರು ತಗೊಳ್ಳಿಲ್ಲ, ಬಸ್ಸು ತಗೊಂಡು ಹೋಗಿದ್ದಾರೆ. ಅವ್ರು ಕಣ್ಣೀರು ಹಾಕ್ಬಿಟ್ರು ಅವರು. ಅದನ್ನ ಸೋಮನಾಥ್ ಹೆಗಡೆ ಕೊನೆಯವರೆಗೂ ಹಾಗೆ ಇಟ್ಕೊಂಡಿದ್ದಾರೆ. ಯಾರು? ಈ ಸಾಲಿಗ್ರಾಮ ಮೇಳ ಯಜಮಾನರು. ಸೋಮನಾಥ್ ಇದು ಮತ್ತೊಂದು ಅಖಂಡ ಸತ್ಯ ಇದು. ಸೋಮನಾಥ್ ಹೆಗಡೆ ಇದ್ರೆ ಈಗಲೂ ಅದೇ ಮೇಳದಲ್ಲೇ ಇರಬೇಕು ನಾನು. ಅವ್ರು ವೇಷ ಮಾಡದಾಗಿದ್ರು ನೀನು ನನ್ನ ಒಟ್ಟಿಗೆ ಇರಬೇಕು ಅಂತಲೇ ಹೇಳ್ತಿದ್ರು. ತನಗಿಂತ 2 ವರ್ಷಕ್ಕೆ ನೀನು ಹಿರಿಯವ, ನನಗೆ ಏಕವಚನದಲ್ಲಿ ಕರೀದೇ ಇಲ್ಲ ಅವರು. ಕರೆಕ್ಟ್. ಮತ್ತೆ ಯಜಮಾನ್ರು ನಾನು ಮೊನ್ನೆ ಸಂದರ್ಶನದಲ್ಲೂ ಹಾಗೆ ಹೇಳಿದ್ದೇನೆ. ಯಜಮಾನ್ರು ಅಂದ್ರೆ ಕರೆಕ್ಟ್ ಅವರೇ, ಸ್ವಲ್ಪ ನಿಷ್ಠುರವಾಗಿ ಬೈತಿದ್ರು, ಹೆದರ್ಸ್ತಿದ್ರು. ಆದ್ರೂ ಅಷ್ಟೇ ಅನುಕಂಪ ಇತ್ತು ಕಲಾವಿದನ ಬಗ್ಗೆ. ಅದೇ ಪ್ರೀತಿ ಇತ್ತು, ಅನುಕಂಪ ಇತ್ತು. ಮನೆ ಕಟ್ಟಲಿಕ್ಕೆ ಸೋಮನಾಥ್ ಹೆಗಡೆ ಪೀಠಿಗೆ ಹಾಕೋದು. ನಮ್ಮನೆಗೆ ಈ ಕುಂಟ ಆಟದ ದಿವಸ ಇದು ನಮ್ಮನೆಗೆ ಬರ್ತಿದ್ರು. ಕಾರ್ ತಗೊಂಡು ಇಲ್ಲಿ ಬಂದು ಮಾತಾಡ್ಕೊಂಡು ಒಂದು ಸಿಯಾಳ ಕೊಟ್ಟರೆ ಸಿಯಾಳ ಕುಡ್ಕೊಂಡು ನಡೆದುಬಿಟ್ರು. ಹೀಗೆ ಒಳ್ಳೆ ಯಜಮಾನ್ರು, ಸಿಟ್ಟು ಹಾಗೆ, ಒಳ್ಳೆ ಕಲಾವಿದನ್ನು ನೋಡುವುದು ಹಾಗೆ. ಕಡೆಗೆ 22 ವರ್ಷ ಉಳಿದಿದ್ದು ನೋಡಿ. ಸಾಲಿಗ್ರಾಮದಲ್ಲಿ ಅವರು ಅಕಸ್ಮಾತ್ ಅವರಿಗೆ ರಕ್ತ ಕ್ಯಾನ್ಸರ್ ಆಗಿ ತೀರೋದ್ರು. ಅಲ್ಲಿಗೆ ಮತ್ತು 4-6 ವರ್ಷ ಇದ್ದೆ. ಕಡೆಗೆ ಇವ್ರದ್ದೆಲ್ಲ ಹುಡುಗಾಟಿ ನನಗದು ಸೇರಲಿಲ್ಲ, ನಾನು ಬಿಡಬೇಕಾಯ್ತು. ಕರೆಕ್ಟ್. ಮತ್ತು ಬಿಟ್ಟಿದ್ರಿಂದ ಕಿಶನ್ ಹೆಗಡೆಯರಿಗೂ ನಮಗೆ ವೈಯಕ್ತಿಕವಾಗಿಯೂ ಹೌದು, ಒಳ್ಳೆ ಇದುಂಟು, ಮನಸ್ಸುಂಟು, ಉಂಟು, ಸ್ನೇಹ ಉಂಟು. ಮೊನ್ನೆ ವಿದ್ಯಾಧರ್ನ 25ನೇ ವರ್ಷದ ಆಟದ ಇದಕ್ಕೆ ಬಂದಿದ್ರು ಅವರು ಉಡುಪಿ. ಕರೆಕ್ಟ್. ಮಾತಾಡೋಗಿದ್ದಾರೆ. ನನ್ನ ಹತ್ರ ಎದ್ದು ಬಂದು, ನನಗೆ ಆಶ್ಚರ್ಯ ಆಯಿತು. ಅವ್ರು ಎದ್ದು ಬಂದು ನನ್ನ ಹತ್ರ, ನಾನು ಎದ್ದು ಹೋದೆ. ಭಾಳ ಖುಷಿ ಆಯಿತು ಅವ್ರಿಗೆ. ಇದು ಸಾಲಿಗ್ರಾಮ ಮೇಳದಲ್ಲಿ ಅಷ್ಟು ಉಳಿದು ಕಡೆ ಪೆರಡೂರು ಮೇಳಕ್ಕೆ ಬಂದು, ಪೆರಡೂರು ಮೇಳದಲ್ಲಿ 6-8 ವರ್ಷ ಇದ್ದೆ.
ಅಲ್ಲಿಂದ ಬಿಟ್ಟು ಬಂದೆ. ನನಗೆ ಅದು ಕೂಡುವುದಾಗಿತ್ತು. ಆ ನಂತರ ಈ ಅಮೃತೇಶ್ವರಿಯವರು ದುಃಖ ಕೊಟ್ಟರು. ಅದನ್ನು ಮುಗಿಸಿ ಈಗ ನಿವೃತ್ತ, ಸಂಪೂರ್ಣ ನಿವೃತ್ತ. ಈಗ ಈ ನನಗೆ ಅನ್ನಿಸ್ತು ಕೇಳಿದ್ರೆ, ಮೇಳದ ಯಜಮಾನ್ರ ಹತ್ರ ಅಡ್ವಾನ್ಸ್ ತಗೊಂಡ್ರೆ ಕಲಾವಿದನಿಗೆ ದಿಗ್ಬಂಧನ ಆಗ್ತಾರೆ. ಕರೆಕ್ಟ್. ಆಯ್ತಾ? ಸಂಬಳ ಹೆಚ್ಚು ಮಾಡೋದಿಲ್ಲ. ಕರೆಕ್ಟ್. ಇಷ್ಟು ಉಂಟು ಅಷ್ಟು ಉಂಟು ಹೇಳ್ತಾರೆ. ನನಗೆ ಮಗನನ್ನು ಮೇಳದಿಂದ ತಪ್ಪಿಸ್ಬೇಕು ಅಂತ ಬಹಳ ಹಠ ಇತ್ತು ಬೇರಡರ ಮೇಳದಿಂದ. ಅದಕ್ಕೆ ನಾನಾ ಕಾರಣಗಳುಂಟು ತಪ್ಪಿಸ್ಲಿಕ್ಕೆ. ಇರ್ಲಿ, ಅದನ್ನು ಕೆಲವಷ್ಟು ಹೇಳುವುದಲ್ಲ, ಕರೆಕ್ಟ್, ನಾವು ಅನುಭವಿಸಾಗಿದೆ. ಆದ್ದರಿಂದ ಈಗ ಸ್ವತಂತ್ರವಾಗಿ ನಮ್ಮ ವಿದ್ಯಾಧರಣಿಗೆ ನಾವು ಮೇಳ ಮಾಡಿಕೊಟ್ಟಾಗಿದೆ. ಗಾಡಿ ಆಯಿತು, ಮತ್ತೊಂದಾಯ್ತು, ಇನ್ನೊಂದಾಯಿತು, ಚೂರು ಸಾಧನ ಉಂಟು ಅಂತೇಳಿ, ಮತ್ತು ಒಳ್ಳೆಯ ದಾರಿಲಿದ್ದಾನೆ. ಕರೆಕ್ಟ್. ನಾಲ್ಕಾದ ಒಂದು ಲಕ್ಷಗಟ್ಟಲೆ ಅಭಿಮಾನಿಗಳಿದ್ದಾರೆ. ನಾ ಹೇಳಿದ್ದೇ ಕಡಿಮೆ ಆಗ್ತದೆ. ಬೆಂಗಳೂರು, ಬೊಂಬೈಯೋ, ಈಗ ಮೊನ್ನೆ ಒಂದು ರೌಂಡ್ ಹೋಗಿ ಬಂದ. ಬೊಂಬೈ ಬಂದು ನಾ ಹೋಗಲಿಲ್ಲ ಒಂದು ಸಟ್ನಲ್ಲಿ, ನೋಡ್ಲಿಕ್ಕೆ ಹೋಗ್ತೆ. ವೇಷ ಮಾಡೋಕ್ಕಾಗೋದಿಲ್ಲ, ಮತ್ತು ಅದು ಸರಿಯಲ್ಲ ಬಿಟ್ಬಿಟ್ಟಿದೆ. ಕರೆಕ್ಟ್ ಕರೆಕ್ಟ್. ಈಗ ಒಳ್ಳೆ ರೀತಿಯಲ್ಲಿ ನಡೀತದೆ. ಈಗೇನು ಒಂದು ತೃಪ್ತಿಯಲ್ಲಿ ಇದ್ದೇನೆ. ಸರ್, ಈಗ ಯಕ್ಷಗಾನವನ್ನು ನೀವು ವೃತ್ತಿಯಾಗಿ ತಗೊಂಡವರು. ಈಗ ವೃತ್ತಿಯಾಗಿ ಅಲ್ಲದೆ ಇರ್ತಿದ್ರೆ ನೀವು ಏನ್ ಮಾಡ್ತಿದ್ರಿ? ನಾನೇನಾದ್ರು ಕೃಷಿ ವಗೇರೆ ಮಾಡಬೇಕಿತ್ತು. ಅಲ್ಲಿದ್ರೆ ಯಾರು ಮನೆ ಕೂಲಿ ಕೆಲಸ ಹೋಗಿ ಜೀವನ ಮಾಡಬೇಕಿತ್ತು. ಈ ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸಿದ್ರಿಂದ ನಿಮ್ಗೆ ಏನ್ ಅನಿಸ್ತದೆ? ನನಗೆ ಬಹಳ ಒಳ್ಳೇದು ಅನಿಸ್ತದೆ. ಇಲ್ಲಿದ್ರೆ ನಾನು ವಿಳಾಸನೇ ಇಲ್ಲದೆ ಹೋಗ್ತಿತ್ತು. ಕರೆಕ್ಟ್. ಹೊನ್ನಾವರಕ್ಕೋ ಬಿಟ್ಟರೆ ಕಾರವಾರದವರೆಗೂ ಗೊತ್ತಾಗ್ತಿತ್ತು ಏನೋ. ಇದು ಹಾಗಲ್ಲ. ದಕ್ಷಿಣೋತ್ತರ ಹೇಳುವುದಂಥದ್ದು ನಮ್ಮ ಕರ್ನಾಟಕದ ಹೊರಗೂ ಗೊತ್ತಾಯ್ತು. ಕರೆಕ್ಟ್. ಹೀಗೆ ಯಕ್ಷಗಾನದಿಂದ ಒಳ್ಳೇದಾದ ನಾನು ಒಳ್ಳೆ ಹೆಸರು ತಂದು ಕೊಡ್ತು. ಮತ್ತೆ ಲಕ್ಷಗಟ್ಟೆಯಲ್ಲಿ ನಮಗೆ ಅಭಿಮಾನಿಗಳಿದ್ದಾರೆ. ಕರೆಕ್ಟ್. ಈಗ ಹೆದರಿಕೆಯೇ ಇಲ್ಲ. ನಮಗಿಂತ ಒಂದು ಕಷ್ಟ ಬಂದಿದೆ ಅಂತ ನಾನು ಫೋನ್ ಮಾಡೋಕೆ ಹೋಗಲಿಲ್ಲ. ಅಂತ ಅವಸ್ಥೆ ನನಗೆ ಬರದೇ ಇರಲಿ ಅಂತಿದ್ದೆ. ಕರೆಕ್ಟ್. ಯಾರ ಹತ್ರ ನಾನು ಕೈಯನ್ನು ಹಿಡ್ದವಲ್ಲ ಕೊಡಿ ಅಂತ. ಅವ್ರು ಕೊಟ್ಟಿದ್ದನ್ನು ನಂಗೆ ತಿರಸ್ಕಾರ ಮಾಡಲಿಲ್ಲ, ತಗೊಂಡದ್ದೇ ಬಿಟ್ಟರೆ ಈಗ ಒಳ್ಳೆಯ ರೀತಿಯಿಂದ ನನಗೆ ಕಲಾದೇವಿ ಅನುಗ್ರಹ ಮಾಡಿದ್ದಾಳೆ, ಆಗ್ತಾ ಉಂಟು. ಈ ಯಕ್ಷಗಾನ ಕ್ಷೇತ್ರವನ್ನು ವೃತ್ತಿಯಾಗಿ ಆಯ್ಕೆ ಮಾಡುವ ಕಲಾವಿದರಿಗೆ ನೀವು ಏನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಅವರು ಯಾವ ಮನೋಧರ್ಮದಿಂದ ಅವರು ಬರಬೇಕು, ಅಂದ್ರೆ ಅವರಿಗೂ ಒಳ್ಳೇದಾಗಬೇಕು, ಯಕ್ಷಗಾನಕ್ಕೂ ಒಂದು ಒಳ್ಳೆ ಹೆಸರು ಬರಬೇಕು. ಇದಕ್ಕೆ ಯಾವ ಮನೋಧರ್ಮದಿಂದ ಅವರು ಯುವ ಪೀಳಿಗೆ ಯಕ್ಷಗಾನಕ್ಕೆ ಬರಬೇಕು ಅಂತ ನೀವು ಹೇಳ್ತೀರಿ? ನಾನು ಬರುವಾಗ ಅವ್ರಿಗೆ ಹೇಳುವುದೇ ಹೀಗೆ, ಪದ್ಯದ ಅರ್ಥವನ್ನ ಅಚ್ಚುಕಟ್ಟಾಗಿ ಹೇಳುವುದನ್ನ ತಿಳಿದಿರಬೇಕು. ಪುಸ್ತಕವನ್ನು ಓದಬೇಕು, ಆಯಾಯ ಪ್ರಸಂಗ ಯಾವುದು ಅಂತ. ಮತ್ತೆ ಹಿರಿಯ ಕಲಾವಿದರ ಹತ್ರ ಒಡನಾಟ ಮಾಡಿ ಯಾವ ಪದ್ಯಕ್ಕೆ ಯಾವ ರೀತಿಯ ಸ್ಫೂರ್ತಿಯಿಂದ ಅರ್ಥ ಹೇಳುವುದು ಹೇಗೆ, ಇಳಿಯುವ ಸ್ವರದ ಹೇಳುವುದು ಹೇಗೆ, ದುಃಖದ ಪದ್ಯಕ್ಕೆ ಹೇಗೆ ಹೇಳಬೇಕು, ಇದನ್ನೆಲ್ಲ ಚೆನ್ನಾಗಿ ಔಚಿತ್ಯ ತಿಳಿದು ಅರ್ಥ ಹೇಳುವುದನ್ನು ಬೆಳೆಸ್ಕೊಳ್ಬೇಕು. ಪದ್ಯದ ಚೌಕಟ್ಟಿನ ಒಳಗೆ ಇರಬೇಕು. ಲೋಕಾಚಾರದ ಮಾತನ್ನೆಲ್ಲ ಆಡಿ ಜನರನ್ನು ಚಪ್ಪಾಳೆಗೆ ಗೀಟಿಸ್ಕೊಳ್ಳೋದಕ್ಕೆ ಅರ್ಥ ಹೇಳಬಾರ್ದು. ಕರೆಕ್ಟ್. ಮತ್ತೆ ಪೌರಾಣಿಕ ಪ್ರಸಂಗಕ್ಕೆ ಬಹಳ ಮಹತ್ವ ಉಂಟು. ಅದು ಚಿರನೂತನ, ನಿತ್ಯ ವಸ್ತು. ಕರೆಕ್ಟ್ ಕರೆಕ್ಟ್. ಆದ್ರಿಂದ ಆ ಬಗ್ಗೆ ಆಸಕ್ತಿ ವಹಿಸಬೇಕು. ವೇಷಕ್ಕೆ ತಕ್ಕಾಗಿ ಮೇಕಪ್ ಮಾಡ್ಕೊಳ್ಳೋದಂತೂ ಮೊದಲು ತಿಳ್ಕೊಳ್ಬೇಕು. ಈಗ ನೀವು ಹೊಸ ಕಲಾವಿದ್ರು ಏನ್ ಮಾಡ್ತಾರೆ ಕೇಳಿದ್ರೆ, ನನ್ನ ವೇಷಕ್ಕೆ 10 ಮಿನಿಟ್ ಇದ್ರೆ ಸಾಕು, 20 ಮಿನಿಟ್ ಇದ್ರೆ ಸಾಕು ಅಂತ ಹೇಳ್ಕೊಂಡು ತಡ ಮಾಡಿಯೇ ಬರುವುದು. ಬರಬಾರ್ದು. 8 ಗಂಟೆ ಒಳಗೆ ಚೌಕಿಲಿ ಹಾಜರಿರ್ಬೇಕು. ಕರೆಕ್ಟ್. ಅದು ನಾನಾ ತರದ ಅಪವಾದಕ್ಕೆ ಬೀಳ್ಬೇಕಾಗ್ತದೆ. ಹೌದು, ಕರೆಕ್ಟ್. 7 ಗಂಟೆಗೆ ಇರಬೇಕು. ನಾನಂತೂ 7 ಗಂಟೆಗೆ ಚೌಕಿಲಿ ಇರುವುದು. ನಾನು ವೇಷ ಹೋಗುದು 11 ಗಂಟೆ ಆದ್ರೂ ನಾನು 7 ಗಂಟೆಗೆ ಇರುವುದು. ಮತ್ತೆ ಅದರ ಮೇಲೆ ಶ್ರದ್ಧೆ ಬೇಕು. ಹೌದು, ಮುಖ್ಯವಾಗಿ ಯಕ್ಷಗಾನದ ಬಗ್ಗೆ ಶ್ರದ್ಧೆ ಬೇಕು. ತಾನು ಮಾಡುವ ಕೆಲಸವು ತನಗೆ ಒಳ್ಳೇದಾಗಬೇಕು, ಯಜಮಾನಿಗೂ ಆಟ ಒಳ್ಳೇದಾಗಬೇಕಲ್ಲ. ಕರೆಕ್ಟ್. ಆಟ ಒಳ್ಳೇದಾದ್ರೆ ಯಜಮಾನ್ ಒಳ್ಳೇದಾದ ಹಳೆ ಲೆಕ್ಕ. ಆಯ್ತಾ? ಆ ಹೆಸರನ್ನು ಉಳಿಸ್ಕೊಳ್ಬೇಕು. ಅಂದ್ರೆ ಹಣ ಸಂಪಾದನೆ ಮುಖ್ಯ ಆಗಬಾರ್ದು, ಶ್ರದ್ಧೆ ಇರಬೇಕು, ಕಲೆ ಮೇಲೆ ಭಕ್ತಿ ಇರಬೇಕು. ಈಗ ನೋಡಿ, ಇಲ್ಲೊಂದು ಪ್ರಶ್ನೆ ಬರ್ತದೆ. ಈಗ ದುಡಿಯುವ ಕಾಲ, ನಾನು ಸ್ವಲ್ಪ ಗಿಮಿಕ್ ಮಾಡಿದ್ರೇನು, ನಾನು ಸಂಪಾದನೆ ಮಾಡಿದ್ರೇನು ಅಂತ ಪ್ರಶ್ನೆ ಬರುವಾಗ ಅದಕ್ಕೇನು ಉತ್ತರ ಕೊಡ್ತೀರಿ ನೀವು? ಅದು ಸರಿಯಲ್ಲ. ಹಾಗೆ ಮಾಡಬಾರ್ದು. ಹಾಗೂ ಯಜಮಾನಿಗೂ ಮೋಸ ಮಾಡಬಾರ್ದು,
ಮತ್ತೆ ಇವನು ಮಾಡಬೇಕಾದ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಬೇಕು. ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ನಾವು ಪಾರಂಪರಿಕ ಯಕ್ಷಗಾನ ಅಂತ ಏನು ಹೇಳ್ತೇವೆ, ಸಾಂಪ್ರದಾಯಿಕ ಯಕ್ಷಗಾನ ಅಂತ ನಾವು ಹೇಳ್ತೇವೆ, ಇದರ ಗುಣಲಕ್ಷಣಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ನನಗೆ ಅದರ ಬಗ್ಗೆ ಆಮೂಲವಾಗಿ ಹೇಳುವಷ್ಟು ತಿಳುವಳಿಕೆ ಸಾಲದು. ಆದ್ರೆ ನಾನು ವೇಷ ಮಾಡುವುದು, ಹೌದು, ನಿಮ್ಮ ಒಂದು ಅನುಭವ, ನಿಮ್ಮ 60-65 ವರ್ಷದ ಅನುಭವವೇ ನಮಗೆ ಮುಖ್ಯ. ನಮಗೆ ಹಿರಿಯರು ಮಾಡಿದ ಕೆಲವಷ್ಟು ವೇಷಗಳನ್ನ ನೋಡಿದ್ದೇನೆ. ಮತ್ತೆ ಯಾವ್ಯಾವ ಪಾತ್ರಗಳನ್ನು ಹೇಗೆ ಮಾಡಬೇಕು. ನನ್ನ ಪದ್ಧತಿ ಪ್ರಕಾರ ಕಿರೀಟದ ವೇಷಕ್ಕೆ ಮಂಡಿ ಹಾಕಬಾರ್ದು. ಮಂಡಿ ಹಾಕ್ತಾರೆ, ಯಾವುದೇ ವೇಷಕ್ಕೂ ಹಾಕಲೇಬಾರದು. ಅದರಲ್ಲಿ ಇನ್ನು ಕುಮಾರ್ ವೇಷ, ಪುಂಡು ವೇಷಕ್ಕೆ ಕೆಲವು ಹಾಕ್ತಾರೆ. ಅದು ಮೆಚ್ಚುತ್ತಾರೆ ಅನ್ನೋದಕ್ಕಿಂತ ತೀರಾ ಆಕ್ಷೇಪ ಮಾಡೋ ಹಾಗಿಲ್ಲ. ಕಿರೀಟದ ವೇಷ, ರಾಜವೇಷ, ಅದಕ್ಕೆಲ್ಲ ಮಂಡಿ ಹಾಕಿ ಗರ 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 ತಿರುಗುವುದು ಅದು ಸರಿಯಲ್ಲ ಅಂತ ನಾನು ಆಕ್ಷೇಪ ಮಾಡ್ತಾ ಇದ್ದೆ. ನಾನಂತೂ ಹಾಕಲೇ ಇಲ್ಲ. ಹೀಗೆ ಮತ್ತೆ ಈ ಬಡಗು ತಿಟ್ಟು ಮತ್ತೆ ಬಡ ಬಡಗು ಅಂತ ಏನೇ ಹೇಳ್ತೇವೆ, ಈ ಎರಡು ತಿಟ್ಟುಗಳ ನಡುವಿನ ಅಂತರ ಏನು? ಅಂತರ ಅಂದ್ರೆ ನಮ್ಮಲ್ಲಿ ಬಡ ಬಡಗು ಇಲ್ಲಿಂದ ಅಂಕೋಲವರೆಗೆ ಯಲ್ಲಾಪುರದವರೆಗೆ ಹೋಯ್ತದು. ಅಲ್ಲಿ ನಮ್ಮ ಈ ಉತ್ತರ ಕನ್ನಡದ ಭಟ್ಕಳದಿಂದ ಈಚೆಗೆ ಶಿವರಾಮ ಹೆಗಡೆಯರು, ಮೂಡ್ಕಣಿ ನಾರಾಯಣ ಹೆಗಡೆಯರು, ಸದಾನಂದ ಹೆಗಡೆಯರು, ಮುರೂರು ದೇವರ ಹೆಗಡೆಯರು, ಇವರೆಲ್ಲ ಒಂದು ಪದ್ಧತಿ ಉಳಿಸಿಕೊಂಡವರು. ಅದರ ನಂತರ ಕರ್ಕಿ ಪರಮಾಸಿಗಾರರ ಮೇಳ ಒಂದಿತ್ತು, ಮಕ್ಕಳ ಮೇಳ ಅಂತ ಅವ್ರಿಗೆ ಕರೆಯುವ ಪದ್ಧತಿ ಉಂಟು. ಅದು ಈಗ ಸೊಟ್ಟ ಹಾಗೆ ಉಂಟು, ಮೇಳ ಉಂಟು, ಆದರೆ ಮೊದಲಾಗಿ ಬರುವುದಿಲ್ಲ. ಅವರು ಎಲ್ಲ ತೀರ್ಕೊಂಡ್ಬಿಟ್ರು ಕೆಲವರೆಲ್ಲವ ಇದ್ದಾರೆ. ಅದು ಬಡಾವಡಿನಲ್ಲಿ ಬಹಳ ಒಂದು ಪದ್ಧತಿಯ ಮೇಳ ಆಗಿತ್ತು. ಅದೇ ಬಡ ಬಡಗು ಅಂದ್ರೆ ಅದೇ ಕರ್ಕಿ ಮೇಳವೇ ಬಡ ಬಡಗು, ಕರ್ಕಿ ಮೇಳವೇ ಹಾಗಿತ್ತು ಅದು. ಮತ್ತೆ ಬಡಗು ನಡುತಿಟ್ಟು ಅಂತಂದ್ರೆ ಉಳಿದ ಎಲ್ಲ ನಡುತಿಟ್ಟೆ. ಮತ್ತೆ ಕೆಲವರು ಕೆರೆಮನೆಯದ್ದು ಬಡ ಬಡಗು ಅಂತ ಹೇಳ್ತಾರಲ್ಲ, ಕೆರೆಮನೆ ಅದೆಲ್ಲ ಒಟ್ಟೆ ಬಂತು. ಅಂದ್ರೆ ಈ ಪ್ರಾಂತ್ಯದಲ್ಲಿ ಇರುವುದರಿಂದ ಅದನ್ನು ಬಡ ಬಡಗು ಅಂತ ಕರೆದ್ರು ಅಷ್ಟೇ. ನಿಜವಾಗಿ ಬಡ ಬಡಗಿಗೆ ಮೇಳ ಅಂದ್ರೆ ಅದು ಕರ್ಕಿಯವರೇ. ಕರ್ಕಿಯವರು ಟೆಂಕು ಒಂದಾಯ್ತಾ? ಕರೆಕ್ಟ್. ಬಡಗು ಅನ್ನುವುದನ್ನು ಉಡುಪಿ ತಾಲೂಕಿನಿಂದ ಹಿಡ್ಕೊಂಡ್ರು. ಕರೆಕ್ಟ್, ಹೌದು ಹೌದು. ಹಿಂದೆಲ್ಲ ನಾನು ಮಾತಾಡುದು ಕೇಳಿದ್ದೆ. ಅದು ಅಷ್ಟೇ ಸೀಮಿತವಾಗಿ ಇಟ್ಕೊಳ್ಳೋದು ಸರಿಯಲ್ಲ, ಅದು ಇಲ್ಲಿವರೆಗೂ ಬಂತದ್ದು. ಕರೆಕ್ಟ್, ಹೌದು. ಅಂದ್ರೆ ನಾವು ಈಗ ನಿಮ್ಮ ಮಾತನ್ನು ಒಂದು ಕ್ರೋಢೀಕರಿಸಿ ಹೇಳುದಿದ್ರೆ ಬಡ ಬಡಗು ಅಂತಂದ್ರೆ ಕರ್ಕಿಯವರ ಮೇಳವನ್ನೇ ಬಡ ಬಡಗು ಅಂತ ಹೇಳ್ಬೋದು ಅಲ್ವಾ? ಈ ಪೀಠಿಕೆ ವೇಷ, ಆಮೇಲೆ ಎಂತ ಹೇಳುದು, ಈಗ ನಮ್ಮಲ್ಲಿ ತೆಂಗುತಿಟ್ಟಿನಲ್ಲಿ ಎದುರು ವೇಷ ಅಂತ ಹೇಳ್ತೇವೆ, ನಿಮ್ಮಲ್ಲಿ ಅದನ್ನು ಎರಡನೇ ವೇಷ ಅಂತ ಹೇಳ್ತೀರಿ. ಪೀಠಿಕೆ ವೇಷ, ಎರಡನೇ ವೇಷ, ಹೀಗೆ ಆ ವೇಷಗಳ ಕ್ರಮಗಳು ಉಂಟು ನೋಡಿ. ಈಗ ನಮ್ಮಲ್ಲಿ ಆದ್ರೆ ಎಂತ ಹೇಳುದು, ಅದಕ್ಕೆ ಬಣ್ಣದ ವೇಷ, ಒಂದನೇ ಪೀಠಿಕೆ ವೇಷ, ಎದುರು ವೇಷ, ಆ ರೀತಿ ಉಂಟು ತೆಂಕಿನಲ್ಲಿ. ಈ ಬಡಗಿನಲ್ಲಿ ಆಗುವಾಗ ಆ ವೇಷಗಳ ಕ್ರಮಗಳು ಹೇಗೆ? ನಮ್ಮಲ್ಲಿ ಅಂದ್ರೆ ಎಂತ ಕೆಂಪು ಮುಂಡಾಸಿನ ವೇಷ, ಆಮೇಲೆ ಕಪ್ಪು ಮುಂಡಾಸು, ಕೇದಿಗೆ ಮುಂದ್ಲೆ, ಇದು ಉಂಟಲ್ಲ, ಅದು ಉಡುಪಿ ತಾಲೂಕಿನಿಂದ ಸುರತ್ಕಲ್ದಿಂದ ಒಳಗೆ ಉಡುಪಿ ಕುಂದಾಪುರ ತಾಲೂಕಿನಲ್ಲಿ ಉಂಟದು ಈಗ ಹೇಳಿದ ಪ್ರಕಾರ. ಮತ್ತೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಕ್ವಾರಿ ಮುಂಡಾಸು ಅಂದ್ರೆ ಕ್ವಾರಿ ಮುಂಡಾಸು ಒಂದೇ ಕಿರಾತ್ನಿಗೆ. ಅಲ್ಲಲ್ಲ, ಅಂದ್ರೆ ಚೌಕಿಯಲ್ಲಿ ಕೂತ್ಕೊಳ್ಳುವ ಕ್ರಮದ ಬಗ್ಗೆ ನಾನು ಹೇಳುದು. ಕೂತ್ಕೊಳ್ಳುವ ಕ್ರಮ ಉಂಟು. ಅದು ಹೇಗೆ? ಅದು ಇಲ್ಲಿ ಎರಡನೇ ವೇಷದ ಗಣಪತಿ ಬಲಕನ ಹತ್ತಿರವೇ ಕೂತ್ಕೊಳ್ಳೋದು. ಕರೆಕ್ಟ್. ಅಲ್ಲಿ ಆಚೆಗೆ ಬಣ್ಣದ ಕೂತ್ಕೊಳ್ಳೋದು ಎಡಕ್ಕೆ. ಅದರಿಂದ ಹಾಗೆ ಒಂದೊಂದಾಗಿ ಹೋಗ್ತದೆ. ಪುಂಡು ವೇಷ, ಸ್ತ್ರೀ ವೇಷ. ನಿಮ್ಮಲ್ಲಿ ಮತ್ತೆ ಇದು ಏನು ಕೆಂಪು ಮುಂಡಾಸ್ ಕಪ್ಪು ಮುಂಡಾಸ್ ಅಂತ ಇಲ್ಲ? ಉಂಟು. ಉಂಟು. ಒಂದೇ ನಮೂನಿ ವೇಷ ನೋಡಿ, ಅಭಿಮನ್ಯು, ಬಬ್ರುವಾಹನ, ಇಂಥವೆಲ್ಲ. ಇದರಲ್ಲಿ ವ್ಯತ್ಯಾಸಗಳನ್ನು ತೋರಿಸಿಕೊಡುವುದು ಹೇಗೆ? ಅಂದ್ರೆ ಕುಣಿತದಲ್ಲಿ ಈಗ ಮಾತಿನಲ್ಲಿ ಹೇಗೆ ವ್ಯತ್ಯಾಸ ಆಗ್ತದಲ್ಲ, ನಾಟ್ಯದಲ್ಲಿ ವ್ಯತ್ಯಾಸ ತೋರಿಸಿಕೊಡುವ ಕ್ರಮ ಹೇಗೆ?
ಅಂದ್ರೆ ಒಂದು ನೀವು ವಿವರಣೆಗೆ ಕೊಡುದಿದ್ರೆ. ಬೊಬ್ಬರ್ವಾನ, ಅಭಿಮನ್ಯು, ಹೀಗಿನ ಪಾತ್ರಗಳಲ್ಲಿ ಪ್ರಭೇದಗಳನ್ನು ಮಾಡ್ಲಿಕ್ಕೆ ಬರುವುದಿಲ್ಲ. ಸಾಧಾರಣ ಸೇಮ್ ಮುಂದೆ ಹೋಗ್ತದೆ. ಮಾತಿನಲ್ಲಿ ಮಾತ್ರ ಅದನ್ನು ತೋರಿಸಿ ಕೊಡ್ಬೇಕು. ಅರ್ಥ ಹೇಳುವಾಗ ಅಭಿಮನ್ಯ ಹೇಳುದು, ಸುಧನುವನಾಗಿ ಹೇಳುದು, ಬೊಬ್ಬರವನ್ನಾಗಿ ಹೇಳುದು. ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ಪೂರಕವೇ. ಹೇಗೆ ಪೂರಕ ಅಂದ್ರೆ ಈಗ ನೋಡಿ, ಯಕ್ಷಗಾನ ಅನ್ನೋದು ಬಹಳ ಆಳವಾಗಿ ಅಧ್ಯಯನ ಮಾಡಿ ಅದೊಂದು ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದವರು. ಕರೆಕ್ಟ್. ಅನುಭವಿಗಳು. ಅದಕ್ಕಿರುವ ಜೀವ ಈ ಹೊಸ ಕಥೆ ಅಲ್ಲಲ್ಲ, ಅದನ್ನೇ ಕೇಳಿದ್ದು. ಪುರಾಣ ಅಲ್ಲದೆ ಇರೋ ಕಥೆಗಳು ಅದು ಯಕ್ಷಗಾನಕ್ಕೆ ಒಳ್ಳೇದ ಕೆಟ್ಟದ? ಅದೇ ಪ್ರಮಾಣದಲ್ಲಿ ಪೌರಾಣಿಕ ನೆಲೆಯಲ್ಲೇ ಕೊಂಡೋಗ್ಬೇಕು. ನಾನು ಮಾಡಿದ ಹೊಸ ಪ್ರಸಂಗದಲ್ಲಿ ಎಷ್ಟೋ ವೇಷ ಮಾಡಿದ್ರು ನಾನು ಪೌರಾಣಿಕ ನೆಲೆಯಲ್ಲೇ ಕೊಂಡೋಗಿದ್ದೇನೆ. ಅದಕ್ಕೆ ಲಘುವಾಗಿ ಆ ವಾಕ್ಯವನ್ನು ಉಪಯೋಗಿಸಲೇ ಇಲ್ಲ. ಅಂದ್ರೆ ಯಕ್ಷಗಾನದ ಒಂದು ಆ ಚೌಕಟ್ಟಿಗೆ ಅನುಗುಣವಾಗಿ ಅದು ಇರಬೇಕು. ಹಾಗೇ ಇರಬೇಕು ಅದು, ಭಾಷೆಯಿಂದ, ನಡೆಯಿಂದ ಎಲ್ಲ. ಹಾಗಾದ್ರೆ ಪುರಾಣ ಅಲ್ಲದೆ ಇರುವ ಈ ಕಾಲ್ಪನಿಕ ಸಾಮಾಜಿಕ ಪ್ರಸಂಗಗಳು ಬರ್ಬೋದು, ಏನು ತೊಂದರೆ ಇಲ್ಲ. ಬರ್ಬೋದು. ಈಗ ನೋಡಿ, ಒಡ್ಡೋಲಗ ಕ್ರಮಗಳು, ಆಮೇಲೆ ಎಂತ ಹೇಳುದು, ಪೂರ್ವರಂಗ, ಇವೆಲ್ಲ ಮಾಯವಾಗಿ ಹೋಗಿದೆ. ನಮ್ಮ ಈ ತೆಂಗುತಿಟ್ಟಿನಲ್ಲಾದ್ರೂ ಸ್ವಲ್ಪ ಮಟ್ಟಿಗಾದ್ರೂ ಪೂರ್ವರಂಗ ಉಂಟು, ಒಡ್ಡೋಲಗ ಕ್ರಮ ಸ್ವಲ್ಪ ಮಟ್ಟಿಗಾದ್ರೂ ಉಂಟು. ಬಡಗಿನಲ್ಲಂತೂ ಅದು ಕಾಣ್ಲಿಕ್ಕೆ ಸಿಗುದಿಲ್ಲ, ಅದು ಸಂಪೂರ್ಣ ಲುಪ್ತವೇ ಆಗಿದೆ ಅಂತ ನಾವು ಹೇಳ್ಬೋದು. ಅದಕ್ಕೆ ಒಂದು ಸಣ್ಣ ಕಾರಣ ಉಂಟು. ಏನದು? ಈ ಪ್ರೇಕ್ಷಕರು ಟಿಕೆಟ್ ತಗೊಂಡು ಒಳಗೆ ಬಂದು ಕೂತ್ಕೊಳ್ತಾರೆ. ಇವರು ಪೀಠಿಕಾ ಪ್ರಕರಣ ತಗೊಂಡು ಒಡ್ಡೋದಗದಲ್ಲಿ ಈ ದೇವೇಂದ್ರನ ಒಡ್ಡೋದಗ, ಧರ್ಮರಾಯನ ಒಡ್ಡೋದಗ, ಇವೆಲ್ಲ ಆದ್ರೆ ಒಂದು 3-4 ವೇಷವನ್ನು ಕುಣಿಸ್ತಾರೆ. ಈ ಪ್ರೇಕ್ಷಕರಿಗೆ ಅದು ಬೇಡ. ಈಗ ಮುಂದರ್ಸಿ ಅದು ಕೂತಲ್ಲೇ ಸನ್ನೆ ಮಾಡ್ತಾ. ಆಯ್ತಾ? ಆ ಕಾರಣದಿಂದ ಅದನ್ನು ಕಡಿಮೆ ಮಾಡಿದ್ದಾರೆ. ಕೆರೆ ಕೊಡ್ತಿತ್ತು ಮೊದಲು. ಹೌದು. ಅದು ಸುಮಾರು ಹೊತ್ತು ನಡೀತಿತ್ತು, ಒಂದು 20 ನಿಮಿಷ ನಡೀತಿತ್ತು. ಅದನ್ನು ಬಿಟ್ಟಿದ್ದಾರೆ ಈಗ, ಬಿಡಿಸಿದ್ರು. ಪ್ರೇಕ್ಷಕರೇ ಬೇಡ ಅಂತ ಬಿಟ್ಟದ್ದು. ಅಂದ್ರೆ ಇದನ್ನ ಉಳಿಸ್ಬೇಕು ಅಂತಾದ್ರೆ ಏನ್ ಮಾಡ್ಬೇಕು? ಏನು ಕ್ರಮ ಮಾಡಬಹುದು ಒಂದು ಪ್ರೇಕ್ಷಕರೇ ತಿರುಗಿ ಅದಕ್ಕೆ ಬರಬೇಕು. ಅಂದ್ರೆ ಅದು ಬೇಕು ಅಂತ ಅವರೇ ಹೇಳಿ ಬಿಟ್ಟೋಗ್ಬಾರ್ದು. ಯಕ್ಷಗಾನಕ್ಕದಷ್ಟು ಹಿನ್ನೆಲೆ ಇರಲೇಬೇಕು, ಇಲ್ಲಿದ್ರಲ್ಲಿ ಯಕ್ಷಗಾನ ಆಗುದಿಲ್ಲ. ಈಗ ನೋಡಿ, ಒಂದು 20 ವರ್ಷದಿಂದ ಅದು ಬಿಟ್ಟು ಹೋಗಿದೆ. ಈಗ ಪುನಃ ಇನ್ನು ಸೇರಿಸಿ ಅಂತಂದ್ರೆ ಅದನ್ನು ಮಾಡ್ಲಿಕ್ಕೆ ಕಲಾವಿದರಿಗೆ ಗೊತ್ತಬೇಕಲ್ಲ. ಗೊತ್ತಿದ್ದು ಕಲಾವಿದರು ಇದ್ದಾರೆ. ಅಂದ್ರೆ ಈಗಿನ ಪೀಳಿಗೆಯಲ್ಲೂ ಗೊತ್ತಿರುವ ಕಲಾವಿದರು ಇದ್ದಾರೆ. ಈ ಸಂಗೀತದ ಆಲಾಪನೆ, ಆಮೇಲೆ ಉದ್ದ ಪದಗಳು, ಇದು ಯಕ್ಷಗಾನದ ನಾಟ್ಯಕ್ಕೆ ಎಷ್ಟು ಹಿತ? ಯಕ್ಷಗಾನದ ಅಂದ ಕೆಡಿಸ್ತದೆ. ಮೊದಲಿನ ಪದ್ಧತಿ ಬಹಳ ಶಿಸ್ತುಬದ್ಧವಾಗಿತ್ತದು. ಒಂದು 6-8 ಸಲ ಎಲ್ಲ ಹೇಳುದು ಮಾಡುವುದು ಬಹಳ ರಗಳೆ. ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತೇನೆ. ಕಂಸುವಧೆ ಪ್ರಸಂಗ. ವಸುದೇವ ದೇವಕಿಯರನ್ನ ರಥದಲ್ಲಿ ಕುಳ್ಳಿರಿಸಿ ಕರೆಕ್ಟ್ ಕಂಸ ಬೀದಿ ಮೆರವಣಿಗೆಗೆ ಹೊರಡ್ತಾನೆ. ಹೌದು. ಆ ಹೊರಡುವ ಸಂದರ್ಭದಲ್ಲಿ ನಭೋವಾಣಿ ಕೇಳಿ ಕ್ರುದ್ಧನಾಗಿ, ಎಲ್ಲ ಖಳ ಕಂಸ ಕೇಳು, ನಿನ್ನ ತಂಗಿಯ 8ನೇ ಗರ್ಭದಲ್ಲಿ ಜನಿಸಿದ ಮಗುವಿನಿಂದ ನಿನಗೆ ಮರಣ ಅಂತ ನಭೋವಾಣಿ ಹೇಳಿತು. ಕರೆಕ್ಟ್. ಅದನ್ನು ಕೇಳಿದ ಕಂಸ ಸಿಟ್ಟಿನಿಂದ ಎದ್ದು, ತಂಗಿ ಪಡತಂಗಿಯ ತನಗಿವಳು ಎಂಬ ಪದ್ಯ ಉಂಟು. ಹೌದು. ಹೇಳಿ ತನ್ನ ಒಡಲಿಗೆ ವಿಷವಾಗಿ ಹಳು, ಪದ್ಯ ಅಂತ ನೆನಪಿಲ್ಲ ನನಗೆ, ಪರವಾಗಿಲ್ಲ, ಹೇಳಿ ಕಡಿಲಿಕ್ಕೆ ಹೋಗ್ತಾನೆ. ಹೌದು. ಅಲ್ಲಿ ವಸುದೇವ ಅವನಿಗೆ ಮತ್ತೆ ವೇಷ, ಬೇರೆ ವೇಷ ಇಲ್ಲ ಮತ್ತೆ ಕೆಲಸವೂ ಇಲ್ಲ ಅಂತ ಈ ಭಾಗವತ್ ದಿಕ್ಕಲು ಬರೆಸ್ತಾರೆ. ಅವನಿಗೆ ಚಂದ ಮಾಡಿ ಕುಣಿಸ್ತಾರೆ. ಈ ಕಂಸ ಹಿಂಗೆ ಕತ್ತಿಯನ್ನು ಎತ್ತಿ ಹಿಡ್ಕೊಂಡಿರ್ತಾನೆ ಕಡಿಲಿಕ್ಕೆ. ಆ ಮೂಮೆಂಟೇ ಹಾಗೆ. ಅವನು ಎಷ್ಟೊತ್ತು ಕುಡಿಬಹುದು? ಅಲ್ಲೆಲ್ಲ ಆಯ್ತು, ಇಲ್ಲಾಯ್ತು ನಿತ್ತ ಹಾಗೆ ಹೀಗೆ ದಿನ ಎಲ್ಲ ಆಯ್ತು. ವೇಸು ಕಾರ್ಯವೇನೋ ನಿನಗೆ ಕಂಸರಾಯ ಹೇಳು. ಚುಟುಕಿನಲ್ಲೇ ಮುಗಿಸ್ಬೇಕು, ಉದ್ದ ಮಾಡುವುದೇ ಅಲ್ಲ. ಹೌದು. ಆಯ್ತಾ?
ಇವರು ಕೇಳುವುದಿಲ್ಲ. ನಾನು ಭಾಗವತರ ಹತ್ರ ಕೇಳಿದೆ, ಹಾಗೆ ಮಾಡಿದ್ರೆ ಕಂಸನ ಪಾತ್ರ ಸಾಯ್ತದಲ್ಲ ಮಾರೇರೆ. ಆ ಸಿಟ್ಟು ಬಂದವಾಗ ಎಷ್ಟೊತ್ತು ಸಿಟ್ಟು ತಗೊಂಡಿರ್ತಾನೆ ಮತ್ತೆ ಎಂತದು ಆಯ್ತಾ, ಅದು ಆಭಾಸ ಅಲ್ವಾ ಅಂತ ಕೇಳಿದೆ. ಎಂತ ಹೇಳುದು ಹೇಳಿ, ಬೆಳಗ್ಗೆ ಮುಂಚೆ ಬಬ್ಬಿ ಹೊಡಿತಾವ, ತನಗೊಂದು ಪದ್ಯ ಹೇಳಿದ ನೀವು ಹಾಗೆ ಹೀಗೆ ಬ್ಯಾಗ್ ಮುಗಿಸ್ಬಿಟ್ಟು ಹೇಳಿ, ಕತೆಗೆ ಸಂಬಂಧಪಟ್ಟೇ ನೀವು ಇರಬೇಕೇ ಹೊರತು ಅದನ್ನೆಲ್ಲ ಮಾಡುವುದಲ್ಲ ಅಂದೆ. ಕಡೆಗೆ ಶೇಣಿಯವರು ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಟ್ಟರು. ನಾಳೆಗೆ ವಸುದೇವ್ ತಂದು ಬರೀರಿ ತನಗೆ ಅಂತ ಹೇಳಿದ್ರು. ಕಡೆಯವ್ರು ಮಾಡಿಸ್ಲಿಲ್ಲ ಅವ್ರ ಕೈಗೆ, ಅರ್ಥ ಮಾಡ್ತಾ ಇದ್ರು. ಕರೆಕ್ಟ್. ಹೀಗೆ ಇಂಥದ್ದೆಲ್ಲ ರಂಬಾಟ ಮಾಡ್ತಾರೆ. ಸರ್, ಈ ಯಕ್ಷಗಾನ ಪ್ರದರ್ಶನಗಳು ನಡೀತದೆ, ಬಯಲಾಟಗಳು ನಡೀತದೆ, ಟಿಕೆಟಿನದ್ದು ನಡೀತದೆ. ಇದಕ್ಕೆಲ್ಲ ವಿಮರ್ಶೆ ಅನ್ನುವಂಥದ್ದು ಬೇಕಾ? ವಿಮರ್ಶೆ ಬೇಕು. ವಿಮರ್ಶೆ ಇಲ್ಲದೇ ಇದ್ರೆ ಮನಸ್ವಿಯಾಗಿ ವ್ಯವಹರಿಸ್ಬಿಡ್ತಾರೆ. ವಿಮರ್ಶೆ ಇದ್ರೆ ಮನಸ್ವಿಯಾಗಿ ವ್ಯವಹರಿಸುವುದಿಲ್ವಾ? ಇಲ್ಲ ಹೇಳಿರ್ತಾರೆ. ಪ್ರೇಕ್ಷಕರು ಅದರ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಹೊರಟಿದ್ದಾರೆ. ಕೇಳುವವರಿದ್ದಾರೆ ಒಬ್ರು. ಕರೆಕ್ಟ್. ನೋಡುಗರಿಗೆ ಹೇಳುವ ಹಕ್ಕುಂಟು. ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಬರ್ತಾರೆ. ಅದರ ದೋಷಾರೋಪಗಳನ್ನು ಅಲ್ಲಗಳೆದು ಯಕ್ಷಗಾನ ಸರಿಯಾದ ರೀತಿಯಲ್ಲಿ ಬೆಳೀಲಿಕ್ಕೆ ಆಸ್ಪದ ಕೊಡುವವರೇ ಪ್ರೇಕ್ಷಕರು. ಅವರು ಅದು ಹೇಳುವುದು ಸೂಕ್ತವೇ 100%. ಈಗ ಬಯಲಾಟಗಳಲ್ಲೆಲ್ಲ ಎಂತ ಮಾಡುದು? ಅಲ್ಲಿ ಏನು ಟಿಕೆಟ್ ತಕೊಂಡು ಬರುದಿಲ್ಲ, ಅವರು ಯಾರೋ ಆಟ ಆಡಿಸುದು, ನಾವು ಕೂತ್ಕೊಂಡು ನೋಡುದು, ವಿಮರ್ಶೆ ಮಾಡುದು ಎಷ್ಟು ಸರಿ? ಯಾವುದೇ ಆದ್ರೂ ಆಟ ನೋಡಿದಷ್ಟು ಹೊತ್ತಿಗೆ 2 ಗಂಟೆವರೆಗೆ ಇರ್ತಾರೆ. ಈಗ ಹೌದೌದು, ಅಷ್ಟೇ ಇರುವುದಿಲ್ಲ. ಅಷ್ಟೇ ಹೊತ್ತಿಗಾದ್ರೂ ಏನು ಕಂಡ ಸತ್ಯ ಉಂಟೋ ಅದನ್ನು ಹೇಳುವ ಸಾಮರ್ಥ್ಯ ಇದ್ದವರು ಹೇಳಲೇಬೇಕು. ಇದು ನನಗೆ ಭಾರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗ ನೋಡಿ, ರಾತ್ರಿ 9 ಗಂಟೆಗೆ ಶುರು ಆಯ್ತು ಆಟ, ಬೆಳಿಗ್ಗೆ 6 ಗಂಟೆ ಮುಗಿತದೆ. ನಾನು 9 ರಿಂದ 11 ಗಂಟೆವರೆಗೆ ನೋಡಿದೆ. ನನಗೆ 2 ಗಂಟೆಯಲ್ಲಿ ಯಕ್ಷಗಾನ ಒಂದು ಚೂರು ಹಿಡಿಸ್ಲಿಲ್ಲ. ನಾನು ಎದ್ದು ಬಂದೆ. 9 ರಿಂದ 11 ಗಂಟೆ ಎದ್ದು ಬರ್ದೆ. ಇವರಿಬ್ರು ಕಲಾವಿದ್ರು ಏನು ಸರಿಯಾಗ್ಲಿಲ್ಲ. ಕಲಾವಿದ್ರು ಹೆಸರು ಬರಿಬೇಕು ಅಂತಿಲ್ಲ ಬಿಡಿ. ಈ ಪಾತ್ರ ನನಗೆ ಭಾರಿ ಬೇಜಾರಾಯ್ತು, ನಾನು ಮಧ್ಯದಲ್ಲೇ ಎದ್ದು ಬಂದೆ ಅಂತ ನಾನು ಬರಿಬಹುದು, ನಾನು ವಿಮರ್ಶೆ ಮಾಡಬಹುದು. ಹಾಗಾದ್ರೆ ಕೆಲವರೆಲ್ಲ ಹೇಳ್ತಾರೆ, ಇಡೀ ಆಟ ನೋಡದೆ ನೀವು ಹೇಗೆ ವಿಮರ್ಶೆ ಮಾಡ್ತೀರಿ ಅಂತ ಕೇಳ್ತಾರಲ್ಲ, ಅದಕ್ಕೆ ಅಂತ ಹೇಳುದು. ನಾನು ನೋಡಿದಷ್ಟು ಹೊತ್ತಿಗೆ ನಡೆದ ಕತೆ ಇಷ್ಟು, ಅದ್ರ ನಂತರ ಏನಾಗಿದೆ ಹೇಳಿ ಯಾರಿಗೆ ಗೊತ್ತು? ಹೌದು, ಅದೇ ನಾನು ನೋಡಿದಷ್ಟು ಹೊತ್ತಿನದ್ದು ಬರೆಯುವ ಹಕ್ಕು ನನಗೆ ಉಂಟು. ಈ ಹರಕೆ ಬಯಲಾಟಗಳು ಉಂಟಲ್ಲ, ಅವು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವ? ಅಂದ್ರೆ ಯಕ್ಷಗಾನದ ಅಭಿವೃದ್ಧಿ ಹರಕೆ ಬಯಲಾಟಗಳಿಂದ ಆಗ್ತದ? ಅಭಿವೃದ್ಧಿ ಆಗುದಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕರೆಕ್ಟ್. ಯಕ್ಷಗಾನದ ಸಂಖ್ಯೆ ಹೆಚ್ಚಾಗ್ತದಲ್ಲ ಆಟದ್ದು. ಕರೆಕ್ಟ್. ಒಂದು ಮತ್ತೆ ಕಲಾವಿದರಿಗೆ ಬದುಕಲಿಕ್ಕೆ ಒಂದು ದಾರಿ ಆಗ್ತದೆ. ಹೌದಪ್ಪ, ಹೌದು, ಅದು ದೊಡ್ಡದು ತಪ್ಪಲ್ಲ ಅದು. ಆದ್ರೆ ಅದು ವ್ಯವಸ್ಥಿತವಾಗಿ ಆಗುವುದು ಒಳ್ಳೆಯದು. ವ್ಯವಸ್ಥಿತವಾಗಿ ಆದ್ರೆ ಅದಕ್ಕೆ ಇನ್ನೊಂದಷ್ಟು ಮಹತ್ವ ಜಾಸ್ತಿ, ಮಹತ್ವ ಬರ್ತದೆ. ಈಗ ನೋಡಿ, ಇತ್ತೀಚೆಗೆ ಹೆಚ್ಚಿನ ಕಡೆಯಲ್ಲಿ ಈ ಬಯಲಾಟಗಳ ಪ್ರದರ್ಶನಗಳಿಗೆ ಸುಡುಮದ್ದು, ಆಮೇಲೆ ಪಟಾಕಿ ಸುಡುದು, ಇಂಥವೆಲ್ಲ ಮಾಡ್ತಾರೆ. ಇವೆಲ್ಲ ಯಕ್ಷಗಾನಕ್ಕೆ ಬೇಕಾ? ಯಕ್ಷಗಾನಕ್ಕೆ ಬೇಡ. ಅದು ಯಕ್ಷಗಾನಕ್ಕೆ ಬೇಕಾದದ್ದೇ ಅಲ್ಲ. ಆಟ ಆಡಿಸೋವನ ಘನಸ್ಥಿಕೆ ತೋರಿಸ್ಲಿಕ್ಕೆ ಮಾತ್ರ ಮಾಡುವುದೇ ಬಿಟ್ಟರೆ, ಅವ್ರ ಆಟಕ್ಕೆ ಅಷ್ಟು 1000 ರೂಪಾಯಿ ಮದ್ದು ಸುಟ್ಟಿದ್ದಾನೆ, ಇವು ಏನೂ ಮಾಡಲಿಲ್ಲ ಅಂತ ಆಗ್ಬಾರ್ದು. ಈಗ ಅದನ್ನೆಲ್ಲ ನಿಲ್ಲಿಸಬೇಕು ಅಂತ ಅಂದ್ರೆ ಯಾರು ಅದನ್ನು ನಿಲ್ಲಿಸಬಹುದು? ಮಾಡಿಸುವವರು. ನೋಡಿ, ನಾನು ಆಟ ಆಡಿಸುವ, ನಾನು ನಿಲ್ಲಿಸುವುದಿಲ್ಲ, ಇನ್ನು ನನ್ನನ್ನು ಯಾರಾದ್ರೂ ನಿಲ್ಲಿಸಬೇಕಲ್ಲ. ಹೌದು, ನಿಲ್ಲಿಸೋದಕ್ಕೆ ಪ್ರೇಕ್ಷಕರೇ ತಯಾರಾಗಬೇಕಲ್ಲ. ಎಷ್ಟೋ ಕಡೆಗೆ ಅನಾಹುತ ಆದದ್ದುಂಟು. ಕರೆಕ್ಟ್. ಹೌದೌದು. ಆಯ್ತಾ, ಅದಕ್ಕೆ ಕೊಡಲೇಬಾರ್ದು, ಒಂದು ಕಾನೂನು ನಿರ್ಬಂಧವೂ ಬರಬೇಕು ನಾನು ಹೇಳುವುದಿದ್ರೆ. ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತವಾದಂತಹ ನಿಲುವು ಏನು? ಇದು ಇದರ ಸಾಧಕ ಬಾಧಕ? ನನಗೆ ಅದರಲ್ಲಿ 2 ಅಭಿಪ್ರಾಯ ಉಂಟು. ಕಾಲಮಿತಿ ಯಕ್ಷಗಾನ ಅನ್ನೋದು ಈಗಿನ ಬದುಕಿನ ಒತ್ತಡಕ್ಕೆ ಸಿಕ್ಕಿ ಇತ್ಲಾಗಿ ಯಕ್ಷಗಾನ ನೋಡದೆ ಇರ್ಲಿಕ್ಕೂ ಆಗುದಿಲ್ಲ ಒಬ್ಬನಿಗೆ. ಹಾಗಂತ ಅವನ ಡ್ಯೂಟಿಗೆ ಹೋಗದಾಗಿದ್ರೆ ಸಂಸಾರ ನಡೆಯುವುದಿಲ್ಲ. ಹೌದು. ಹಾಗಾಗಿ ಕಾಲಮಿತಿ ಒಂದು ಮಟ್ಟದಲ್ಲಿ ಹೌದು ಅಂದ್ರೆ ಯಕ್ಷಗಾನ ಪೂರ್ಣ ಸಿಗುವುದಿಲ್ಲ. ಕರೆಕ್ಟ್, ಅದು ಹೌದು. ಬೆಳಗೊರೆಗಿನ ಯಕ್ಷಗಾನಕ್ಕೆ ಅದಕ್ಕೆ ಮಹತ್ವ ಇರುವುದು. ಮತ್ತೆ
ನಮ್ಮಲ್ಲಿ ಕೆಲವರೆಲ್ಲ ಬಂದು ಹಳಬರೆಲ್ಲ ಬಂದು ಯಕ್ಷಗಾನಕ್ಕೆ ಬರುದಿತ್ತು 2 ಗಂಟೆ ನಂತರವೇ ಬರ್ತಿದ್ರು. ಹೌದೌದು, ನಾವು ಹೋಗ್ತಾ ಇದ್ದ ಕ್ರಮವೇ ಹಾಗೆ. ಆಟ ಏರುವುದೇ ಬೆಳಗಾಗಬೇಕಿದ್ರೆ ಅಂತ ಮಾತು ಉಂಟು, ಸತ್ಯವೂ ಹೌದು. ಹೌದು, ನಾನು ನಮ್ಮ ತಂದೆ ಇಬ್ರು ಒಟ್ಟಿಗೆ ಹೊರಡುದೇ 1 ಗಂಟೆಗೆ. 2ನೇ ವೇಷಧಾರಿ ಬರುವುದು ಆಗ, 2ನೇ ಭಾಗವತ್ ಬರುವುದು ಆಗ. ಕರೆಕ್ಟ್. ನಾನು ನೋಡ್ತಾ ಇರ್ಬೇಕಿದ್ದು ನರಸಿಂಹದಾಸ್ನು, ರಾಮಚಂದ್ರನವರು, ಕಾಳಿಂಗನವರು, ಅಪ್ಪಯ್ಯ ಇವರೆಲ್ಲ ಬರುವುದು 2 ಗಂಟೆಗೆ. ಅಲ್ಲಿಯವರೆಗೆ ವೇಷಗಳು ಅಷ್ಟೇ 3-4 ವೇಷಗಳು ಬಂದು ಹೋಗ್ತದೆ ಅಷ್ಟೇ, ಉಳಿದ ಎಲ್ಲ ವೇಷ ಬರುದು 2 ಗಂಟೆ ಮೇಲೆ. ಹೌದು, ಅಲ್ಲಿಂದ ಬೆಳವರೆಗೆ ಮತ್ತು ಆಚೀಚೆ ಆಗುದಿಲ್ಲ ಇದ್ರು, ಆಟ ನೋಡ್ಕೊಂಡು ಮಂಗಲಕ್ಕೇ ಹೋಗುದು. ಕರೆಕ್ಟ್. 7 ಗಂಟೆ ಆಗ್ತಿತ್ತು ಒಂದೊಂದ್ಸಲ. ಅಂದ್ರೆ ಅದೇ ಈ ಸಮಗ್ರ ಯಕ್ಷಗಾನದ ಹಿತದೃಷ್ಟಿಯಿಂದ ಕಾಲಮಿತಿ ಅಷ್ಟು ಒಳ್ಳೇದಲ್ಲ, ಜನರಿಗೋಸ್ಕರ ಮತ್ತೆ ಈಗಿನ ಒಂದು ಬದುಕಿನ ವಿಧಾನಕ್ಕೆ ಬೇಕಾಗಿ ನಾವು ಮಾಡ್ಕೊಳ್ಬಹುದು. ಅದು ಹೊಂದಾಣಿಕೆ, ಆಕ್ಷೇಪ ಮಾಡುವಂಗೆ. ಹೌದೌದು. ಆದ್ರೆ ಆಗ ನೋಡಿ, ಇಡೀ ರಾತ್ರಿಗೆ ಆಗುವಂತಹ ಆಟವನ್ನು ನೀವು 2-3 ಗಂಟೆಗೆ ಇಳಿಸುವಾಗ ಒಟ್ಟು ಫಾಸ್ಟ್ ಆಗುದಿಲ್ವಾ? ಫಾಸ್ಟ್ ಆಗ್ತದೆ. ಅವನ ಮೈ ಬಿಟ್ಟು ಅಭಿನಯಿಸೋಕೆ ಆಗುದಿಲ್ಲ, ಸ್ಫೂರ್ತಿ ಕೊಟ್ಟು ಮಾತಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಎಲ್ಲದಕ್ಕೂ ಮಿತಿ ಆಗ್ತದೆ. ಯಕ್ಷಗಾನಕ್ಕೆ ಅದರದ್ದೇ ಆದ ಒಂದು ಸ್ವರ, ಅದರದ್ದಾದ ಒಂದು ನಡೆ ಉಂಟು. ಪೌರಾಣಿಕ ಪ್ರಸಂಗಕ್ಕಂತೂ ಅದೇ ಮುಖ್ಯ. ಈಗ ಹಿರಣ್ಯ ಕಶ್ಯಪ ಮಾಡ್ಕೊಂಡು ಬಂದ್ಕೊಂಡು ಏಕದಮ್ ಅಭಿಮನ್ಯು ಹಾಗೆ ಪಟ 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 ಮಾತಾಡಿದ್ರೆ ಆ ಪಾತ್ರ ಹೋಯ್ತು. ಈಗ ಕರೆಕ್ಟ್. ನಾನೀಗ ಬಣ್ಣ ಹಚ್ಚೋದು ಬಿಟ್ಟಿದ್ದೆ, ಇದಕ್ಕಾಗೇ ಬಿಟ್ಟು. ಈ ವಾಯ್ಸ್ ನಿಮಗೆ ಕೈ ಕೊಟ್ಟಿದ್ರಿಂದನೇ ಆಗುದಿಲ್ಲ, ಹಾಗಾಗಿ ಬಿಟ್ಟೆ. ಸರ್, ನಿಮ್ಮ ಅನಿಸಿಕೆಯಲ್ಲಿ ಈಗ ಒಟ್ಟು ನೀವೊಂದು 50-60 ವರ್ಷ ವ್ಯವಸಾಯ ಮಾಡಿದಿರಿ ಯಕ್ಷಗಾನ ಕ್ಷೇತ್ರದಲ್ಲಿ. ಇಷ್ಟು ವರ್ಷದಲ್ಲಿ ಯಕ್ಷಗಾನದಲ್ಲಿ ಆದಂತಹ ಬದಲಾವಣೆಗಳು ಏನೆಲ್ಲ ಬದಲಾವಣೆಗಳು ಆಗಿದೆ? ನಾಟ್ಯದಲ್ಲಿ, ಬಣ್ಣಗಾರಿಕೆಯಲ್ಲಿ ಅಥವಾ ವೇಷಭೂಷಣದಲ್ಲಿ ನಿಮ್ಮ ಒಂದು ಅನುಭವದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೀವು ಗುರುತಿಸಿದ್ದೀರಿ? ನಾನು ಆರಂಭಕ್ಕೆ ಹೋದಾಗ ಯಕ್ಷಗಾನಕ್ಕೆ ಗ್ಯಾಸ್ ಲೈಟು ಇಲ್ಲಿಲ್ಲಾಗಿತ್ತು. ಬುಂದಿ ಬೆಳಕು, ತೆಂಗಿನ ಎಣ್ಣೆಗೂ ಹೊನ್ನೆಣ್ಣೆ ಬೆಳಕು ಮಾಡ್ತಿದ್ರು. ಆ ನಂತರ ಗ್ಯಾಸ್ ಲೈಟ್ ಬಂತು, ಅದರ ನಂತರ ಡೈನಮ್ ಬಂತು, ರಂಗಸಜ್ಜಿಕೆ ಆಯಿತು. ಒಂದು 5 ಫೂಟ್ ಎತ್ತರ. ಮೊದಲ ಬರೀ ರಂಗಸ್ಥಳ ಕೆಳಗೆ ಆಗಿತ್ತು. ಹೌದು, ಕರೆಕ್ಟ್. ಆ ನಂತರ ವೇಷಭೂಷಣಗಳಲ್ಲೂ ಹಾಗೆ ಬಣ್ಣ ಬಣ್ಣದ ಬೆಲೆ ಬಾಳುವ ಬಟ್ಟೆಯನ್ನು ಹಾಕಿ ಪುರುಷ ಪಾತ್ರಕ್ಕೋ, ಕುಮಾರ ವೇಷಕ್ಕೋ, ಅಂದರೆ ನಿಮ್ಮ ದಕ್ಷಿಣ ಕನ್ನಡದಲ್ಲಿ ಪುಂಡು ವೇಷಕ್ಕೆ ಮತ್ತು ಸ್ತ್ರೀ ವೇಷಕ್ಕೆ ಎಲ್ಲ ಒಳ್ಳೊಳ್ಳೆ ಮೇಕಪ್ ಮಾಡೋದಕ್ಕೆ ಉಡುಗೆ ತೊಡುಗೆಗೆ ವ್ಯವಸ್ಥೆ ಮಾಡಿದರು. ಅವೆಲ್ಲ ಭಾಳ ಸುಧಾರಣೆ ಬಂತು. ಕರೆಕ್ಟ್, ಅದು ಒಳ್ಳೇದಾಯ್ತು. ಒಳ್ಳೇದಾಯ್ತು, ಅದು ಬೇಕಾದದ್ದೇ. ನಾಟ್ಯದಲ್ಲೆಲ್ಲ ನಾಟ್ಯ ನಮ್ಮ ಉಡುಪಿ ತಾಲೂಕಿನಿಂದ ನಮ್ಮ ಉತ್ತರ ಕನ್ನಡದವರೆಗೆ ನಾಟ್ಯಕ್ಕೆ ಬಹಳ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಅದರಲ್ಲಿಯೂ ದಕ್ಷಿಣ ಕನ್ನಡದ ಉಡುಪಿ ತಾಲೂಕಿತ್ತಲ್ಲ, ಕುಂದಾಪುರ ಈ ಕಡೆ ಸ್ತ್ರೀವೇಷ ಎಲ್ಲ ಭಾಳ ನೃತ್ಯದ ಭಾಗದಲ್ಲಿ ಭಾಳ ಇದೆ. ಹೆರಂಜಾದ ವೆಂಕಟರಮಣ, ಕೋಟ ವೈಕುಂಠ, ಕೊಕ್ಕರ್ಣೆ ನರಸಿಂಹಕಾಮತ ಅವರೆಲ್ಲ ಹೆಚ್ಚು ಕುಣಿಯುವವರಲ್ಲ. ಆ ಕುಣಿತದ್ರೆಲ್ಲ ಒಂದು ವೈಶಿಷ್ಟ್ಯ ಇತ್ತು, ಪದ್ಧತಿ ಇತ್ತು. ಇದು ಹೌದು 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 ಅನ್ನೋ ಸ್ಪಷ್ಟ ಮಾಡ್ತಿದ್ರು. ಅವ್ರ ನಮ್ಮನೆ ಚಿತ್ರಾಂಗದ ಎಲ್ಲ ಈಗ ಯಾರು ಮಾಡಿದ್ರು ಸರಿಯಾಗುವುದಿಲ್ಲ. ಕೊಕ್ಕರ್ಣೆ ಅವ್ರ ಚಿತ್ರಾಂಗದ ಅಂದರೆ ಹೆಸರಾದದ್ದು. ಸೀತೆ ಹಾಗೆ, ಗರ್ತಿ ಪಾತ್ರ ಅಂದರೆ ಗರ್ತಿ ಪಾತ್ರವೇ. ಅಷ್ಟು ಚಂದ ಮಾಡ್ತಿದ್ರು. ಮತ್ತು ನಮ್ಮಲ್ಲಿ ಆಗಿನ ಕಾಲದಲ್ಲಿ ಈ ಶ್ರೀರಾಮಗಡರ ಮೇಳಕ್ಕೆ ಬಂದಿದ್ರು ಅವರು, ಕೆರ್ಮನೆ ಮೇಳಕ್ಕೆ. ಏನು ಮೇಕಪ್ನಲ್ಲಿ ವಿಶೇಷ ಎಂಥದ್ದು ಇಲ್ಲ ಮಾರ್ಯಾರ. ಮಾಯಾ ಹಿಡಿಂಬೆ ಮಾಡೋ ರಂಗಸ್ಥಳಕ್ಕೆ ಬಂದರೆ ಅವರನ್ನೇ ನೋಡಬೇಕು. 1000 ಜನ ಇದ್ದು 1000 ಅವ್ರಿಗೆ ಮತ. ಅಷ್ಟು ಚಂದ, ಪದ್ಯದ ಅರ್ಥ ಅಷ್ಟೇ ವೇಗದಲ್ಲಿ, ಹೆಚ್ಚು ರಗಳ ಅರ್ಥ ಹೇಳುವವರಲ್ಲ. ಮತ್ತೊಬ್ಬನ ಬೇರೆ ಒಂದು ವೇಷಧಾರಿಯನ್ನು ಕಟ್ಲಿಕ್ಕೆ ಅರ್ಥ ಹೇಳುವುದಲ್ಲ. ಅಂಥದ್ದೆಲ್ಲ ಈಗ ಕೆಲವು ವೇಷಧಾರರ ಕೈ ಉಂಟು. ಈಗಿನ ನಾಟ್ಯದ ಬಗ್ಗೆ ಅಂತ ಹೇಳ್ತೀರಿ? ಈಗಿನ ನಾಟ್ಯ ಹೆಚ್ಚಾಗೋಯ್ತರ. ಮಿತದಲ್ಲಿ ಇರೋ ಒಂದು ನಾಟ್ಯಕ್ಕೆ ಈಗಲೂ ಬೆಲೆ ಇದೆ. ಕರೆಕ್ಟ್. ಅಂದರೆ ಉದಾಹರಣೆಗೆ ಈಗ ಕೆಲವು ಅಂದರೆ ನಮ್ಮಲ್ಲಿ ಕೃಷ್ಣಿಯಾಜಿದು ಸ್ವಲ್ಪ ಕಡಿಮೆ ಆಗ್ತದೆ ಅಂದರೆ ನಾವು ಮಾಡೋ ವೇಷಕ್ಕೂ ಸರಿ. ಅದು ಬಿಟ್ಟರೆ ನಮ್ಮ ವಿದ್ಯಾಧರ ಕೊಡುವಷ್ಟು ಕೊಂಡ್ರೂ ಸರಿ, ಅದಕ್ಕೂ ಹೆಚ್ಚಾದರೆ ಹೇಸಿಗೆ ಹೋಗ್ತದೆ.
ಲೆಕ್ಕದ ಹೊರಗೆ ಕುಣಿತಾರೆ. ಹೌದೌದು, ಗಂಟೆಗಟ್ಟಲೆ ಕುಣಿತಾರೆ. ಗಂಟೆಗಟ್ಟಲೆ ಕುಣಿತಾರೆ ನಿಧಾನ ಪದಕ್ಕೆ. ಹೌದು, ಎಂಥದ್ದು ಲೆಕ್ಕಾಚಾರ ಇಲ್ಲ ಅದಕ್ಕೆ. ಪ್ರೇಕ್ಷಕನ ಆ ನೋಡುವ ಆಸೆ ಭಂಗ ಆಗ್ತದೆ. ಅದು ಅದರಿಂದ ಅದೊಂದು ಮಿತಿ ಬೇಕು ಅದಕ್ಕೆ. ಅಂದ್ರೆ ಆ ಮಿತಿಯನ್ನು ಕಲಾವಿದ ತನಗೆ ತಾನೇ ಹೇರಿಕೊಳ್ಬೇಕು. ಭರತನಾಟ್ಯ ಅಥವಾ ತೆಂಕುತಿಟ್ಟಿನ ಅಥವಾ ಬೇರೆ ಯಾವುದಾದ್ರೂ ಒಂದು ಕಲೆಯ ನಾಟ್ಯವನ್ನು ನಮ್ಮ ಬಡಗುತಿಟ್ಟು ಯಕ್ಷಗಾನಕ್ಕೆ ಸೇರಿಸುವುದು ಅವಶ್ಯಕತೆ ಉಂಟಾ? ಯಕ್ಷಗಾನದ ವೇಷಕ್ಕೆ ಅದು ಅವಶ್ಯ ಇಲ್ಲ. ಭರತನಾಟ್ಯ ಸೇರಿಸಬೇಕಾದ ಅವಶ್ಯ ನಮಗೇನು ಕಾಣುವುದಿಲ್ಲ. ಇದರದ್ದಾದ ಸಾಕಷ್ಟುಂಟು, ಬೇಕಷ್ಟುಂಟು, ಕೊರತೆ ಇಲ್ಲದಷ್ಟುಂಟು. ಆದರೆ ಮತ್ತೆ ಈಗ ಬೇರೆ ಎಲ್ಲ ಸೇರಿಸ್ತಾ ಇದ್ದಾರಲ್ಲ. ಸೇರಿಸ್ತಾ ಇದ್ದಾರೆ ಅಂದರೆ ಕೇಳುವವರಿಲ್ಲ ಅವರನ್ನು. ಲೆಕ್ಕಾಚಾರ ಎಷ್ಟು. ಯಕ್ಷಗಾನ ರಂಗಭೂಮಿ ಆಧುನಿಕತೆಯ ಈ ಕಾಲದಲ್ಲಿ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಹೌದು. ಇನ್ನು ಮುಂದಕ್ಕೆ ಇದು ಇದೇ ರೀತಿ ಒಳ್ಳೆಯ ಹೆಸರಿನಿಂದ ಉಳಿಬೇಕು ಅಂತಾದ್ರೆ ಏನೆಲ್ಲ ಮಾಡ್ಬೋದು? ಅದೇ ಈ ಬೇಡದಾಗಿದ್ದನ್ನೆಲ್ಲ ಬಿಡಬೇಕು ಒಂದು. ಅದು ಮೊದಲು, ಬೇಡದೇ ಇದ್ದಂತ ಬಿಡುವುದೇ ಮೊದಲು. ಎರಡನೇದು, ಪ್ರೇಕ್ಷಕ ಕಟಿಬದ್ಧನಾಗಿ ನಿಲ್ಬೇಕು. ಇಂಥದ್ದು ಅಸಂಬದ್ಧ ಎಲ್ಲ ತರಬೇಡಿ. ಇಲ್ಲಿ ನಿಮ್ಗೊಂದು ವಿಚಾರ ಹೇಳ್ತೇನೆ. ಪ್ರೇಕ್ಷಕನಾಗಿ ನಾನು ಇದು ಅಸಂಬದ್ಧ, ಇದು ಸರಿಯಲ್ಲ ಅಂತ ಹೇಳಿದ್ರೆ ಅವರು ಬಾರಿ ಅದು ಸಮಸ್ಯೆ ಕಾರಣ ಆಗ್ತದೆ ವ್ಯಕ್ತಿಗೆ. ನಿಮ್ಗೆ ಗೊತ್ತಾಯ್ತಲ್ಲ, ಅದನ್ನೆಲ್ಲ ಬಾಯಿ ಬಿಡಿಸಿ ಹೇಳುವಂಥದ್ದಲ್ಲ. ಅಂದ್ರೆ ಬೆದರಿಕೆ ಮಾಡೋದು ಅಥವಾ ಹೆದರಿಸೋದು ಇಂಥದ್ದೆಲ್ಲ ಕೆಲವರು ನನ್ನ ಹತ್ರ ಓಪನ್ ಆಗಿ ಹೇಳಿದ್ದಾರೆ, ಈ ರೀತಿ ಉಂಟು ಅಂತ. ಈಗ ಪ್ರೇಕ್ಷಕ ಹೇಗೆ ಹೇಳುದು? ಅದಕ್ಕೆ ಈಗ ನೋಡಿ, ಮಂಗಳೂರಲ್ಲಿ ಕಿನ್ನಿಗೋಳಿ ಮುಖ್ಯ ಪ್ರಾಣ ಪದ್ಯಕ್ಕೆ ಅರ್ಥ ಹೇಳುದು ಬಿಟ್ಕೊಂಡು ನಾವು ಆಚಾರಗಳ ಬಗ್ಗೆ ಟೊಂಟ್ ಹೊಡಿಲಿಕ್ಕೆ ಶುರು ಮಾಡ್ದ. ಒಂದು ಕಡೆಗೆ ಹೇಳಿದ್ರು, ಬಂದು ವಾರ್ನಿಂಗ್ ಕೊಟ್ಟು ಹೋದ್ರು ಎರಡೂರು ಮೇಳಲ್ಲಿ. ಆಯ್ತಾ? ಮತ್ತೊಂದು ಕಡೆಗೆ ಅವರು ಹೇಳಿದ್ರು. ಸಾಧಾರಣ ಇವ್ರಿಗೆ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ದಕ್ಷಿಣ ಕನ್ನಡದ ಎಲ್ಲರಿಗೂ ಗೊತ್ತುಂಟು. ನಮ್ಮ ಉತ್ತರ ಕನ್ನಡದಲ್ಲಿ ಮೇಳದಲ್ಲಿ ಇದ್ದ ಕಲಾವಿದರಿಗೆ ಮಾತ್ರ ಗೊತ್ತು. ಆಯ್ತಾ? ಅವ ಅದನ್ನು ಬಿಡಲೇ ಇಲ್ಲ. ಮಂಗಳೂರಲ್ಲಿ ಏತಿಕೆಗೆ ಹತ್ತಿದ್ರು, ಹಿಡಿದು ಎಳೆದ್ರು. ಅದೇನು ಕೈಗಾಯಿತು. ಕಡೆಗೆ ಪದ್ಯದಾರ ಹೇಳ್ಕೊಂಡು ಹೋಗ ಶೂದ್ರ ತಪಸ್ವಿನಿ ಪ್ರಸಂಗ. ಆಯ್ತಾ? ಅದಕ್ಕೆ ಕೆಲವು ಸಂದರ್ಭದಲ್ಲಿ ಹೇಳಿಸ್ಕೊಳ್ಬೇಕಾಗ್ತದೆ. ಕರೆಕ್ಟ್. ಅಂದ್ರೆ ಕೆಲವು ಸಂದರ್ಭದಲ್ಲಿ ಅವರು ನಮ್ಮ ಮೇಲೆ ಬೈದ್ರು ನಾವು ಬೈಸ್ಕೊಳ್ಬೇಕಾಗ್ತದೆ. ನಾವು ಹೇಳುದನ್ನು ಹೇಳ್ಬೇಕು. ಈ ಚೌಕಿಯ ವಾತಾವರಣದಲ್ಲಿ ಈಗಕ್ಕೂ ಮತ್ತೆ ನೀವು ಈ ಇಷ್ಟು ವರ್ಷ ಇರುವ ಒಂದು ಸಂದರ್ಭದಲ್ಲೂ ಏನೆಲ್ಲ ವ್ಯತ್ಯಾಸಗಳನ್ನು ನೀವು ಕಂಡಿದ್ದೀರಿ? ಮೊದಲು ವೇಷಧಾರಿ ಕೂತ್ಕೊಳ್ಳೋಕ್ಕೊಂದು ಪದ್ಧತಿ ಅಂತಿಲ್ಲಾಗಿತ್ತು. ಅವನಷ್ಟಕ್ಕೆ ಬಂದು ಕೂತ್ಕೊಳ್ತಿದ್ದ, ಹೋಗ್ತಿದ್ದ. ಈಗ ಹಾಗೆ ಮಾಡಲಿಲ್ಲ. ಎರಡನೇ ವೇಷದವ ಹೀಗೆಲ್ಲ ಪದ್ಧತಿ ಅಂತ ಕೂಡಿಸ್ತಾರೆ. ಅದು ಮತ್ತದು ಆ ಸೀಟು ಹೆಚ್ಚು ಕಡಿಮೆ ಆಗುವಂಗಿಲ್ಲ. ಒಂದಾಯ್ತಾ? ಮತ್ತು ಕಟ್ಟಿ ಬಿಡಿಸ್ಲಿಕ್ಕೆಲ್ಲ ಜನರ ವ್ಯವಸ್ಥೆ ಮಾಡಿದ್ದಾರೆ. ಬೆಳಕಿನ ವ್ಯವಸ್ಥೆ ಉಂಟು. ಅದೆಲ್ಲ ಮಾಡಿ ಶಿಸ್ತು ಮಾಡಿದ್ದಾರೆ. ಅದೆಲ್ಲ ಬೇಕಾದದ್ದೇ. ಬೇರೆ ಯಾವುದೇ ಬದಲಾವಣೆಗಳು ನೀವು ಕಾಣಲಿಲ್ಲ? ಇಲ್ಲ ಇಲ್ಲ. ಚೌಕಿಯಲ್ಲಿ ಕೆಲವರೆಲ್ಲ ಹೇಳ್ತಾ ಇದ್ರು, ಅಂದ್ರೆ ಏನು ಹೇಳುದು, ಭೇದ ಭಾವ ಇತ್ತು ಮುಂಚೆ ಅಂತ ಕೆಲವರು ಹೇಳುವುದನ್ನು ನಾನು ಕೇಳಿದ್ದೇನೆ. ಇತ್ತದು ಮೊದಲೇ ಎರಡನೇ ವೇಷಧಾರಿ ಒಂದು ಬಾಳ ಮತ್ತು ಮುಖ್ಯ ಸ್ತ್ರೀ ವೇಷದವನಿಗೆ ಅಲ್ಲಿ ಕಟ್ಟಿ ಬಿಡಿಸುವವರು ಸ್ವಲ್ಪ ಒಲವು ಹೆಚ್ಚು ತೋರ್ತಿದ್ರು ಅಂತೆ ನಾನು ಕೇಳಿದ್ದೆ. ಬಾಕಿ ಉಳಿದವರಿಗೆಲ್ಲ ತಾತ್ಸಾರ ಮಾಡೋದು. ಈಗ ಅದಿಲ್ಲ. ಎಲ್ಲವರನ್ನು ಸರಿಯಾಗಿ ಅಲ್ಲ, ಇದು ಸರಿ. ಈ ಭೇದ ಭಾವ ಅಲ್ಲ ನಾನು ಹೇಳಿದ್ದು. ನಾನು ಜಾತಿಯ ಭೇದ ಭಾವ ಇತ್ತು ಅಂತ ಕೆಲವರು ಹೇಳುವುದನ್ನು ಕೇಳಿದ್ದೇನೆ. ಅದು ಹೌದಾ? ನನಗೆ ಆ ಬಾಧಕ ಬರಲಿಲ್ಲ. ಇಲ್ಲ, ನನ್ನ ಹತ್ರ ಕೇಳಿದ್ದಾರೆ. ದಕ್ಷಿಣ ಕನ್ನಡಕ್ಕೆ ನಾವು ಹೋದಾಗ ಕೇಳಿದ್ದಾರೆ. ನಮ್ಮಲ್ಲಿ ನನ್ನ ಬಗ್ಗೆ ಹಾಗೆ ಏನೂ ತೋರಿಸಲಿಲ್ಲ. ನಮ್ಮಲ್ಲಿ ಬ್ರಾಹ್ಮಣರು ಇದ್ರಲ್ಲ, ಎಂಥದ್ದು ತೋರಿಸಲಿಲ್ಲ. ಅಂತ ಭೇದ ಭಾವ ಏನು ಇರಲಿಲ್ಲ? ಇಲ್ಲ ಇಲ್ಲ. ಈಗ ನೀವು ಒಟ್ಟು ಒಂದು 55-60 ವರ್ಷ ಯಕ್ಷಗಾನದಲ್ಲಿ ಬಹಳ ಒಳ್ಳೆಯ ಕೃಷಿಯನ್ನು ಮಾಡಿದಿರಿ. ಭಾರಿ ಒಳ್ಳೆ ಹೆಸರು ಕೂಡ ನೀವು ಪಡ್ಕೊಂಡವರು. ದೇವರು ಕೊಟ್ಟಿದ್ದಾನೆ. ಅದೇ. ಈಗ ನಿಮ್ಗೆ ಒಮ್ಮೆ ಹಿಂದೆ ತಿರುಗಿ ನೋಡುವಾಗ ನಿಮ್ಗೆ ಏನ್ ಅನಿಸ್ತದೆ?
ಈಗ ಯಕ್ಷಗಾನಕ್ಕೆ ಒಳ್ಳೆ ಭವಿಷ್ಯ ಬಂತಲ್ಲ, ಹಾ ಕಲಾವಿದರಿಗೆ ಒಳ್ಳೆ ಸಂಬಳ ಸಿಕ್ತು. ಆದ್ರಿಂದ ನಾವು ಆವಾಗ ಮಾಡಿದ್ದು ನಮಗೆ ಹೆಸರು ಸಿಕ್ತು. ಈಗಿನ ಪ್ರೀತಿ ಈಗಿನಕ್ಕಿಂತ ಹೆಚ್ಚೇ ಇತ್ತು ಹೇಳ್ಬಹುದು. ಕಲಾವಿದ ನನ್ನ ಮನೆಗೆ ಕರ್ಕೊಂಡು ಹೋಗ್ತಿರು ನೋಡಿ. ಈಗ ನೀವು ಆಟ ನೋಡಕ್ ಬಂದ್ರಪ್ಪ, ನೀವು ತಂದೆ ಮಗ ಬಂದ್ರಿ, ತಂದೆಯವರು ನಿಮ್ಮ ಹತ್ರ ಒತ್ತಾಯ ಮಾಡಿ ನನ್ನ ಕರ್ಕೊಂಡು ಹೋಗ್ತಿದ್ರು. ಮತ್ತೊಂದು ರಾಜಾತಿಥ್ಯ ಮಾಡಿ ಮತ್ತೇನಾದ್ರೂ ಗಿಫ್ಟ್ ಕೊಟ್ಟು ಮತ್ತೆ ಕ್ಯಾಂಪಿಗೆ ತಗೊಬಂದು ಬಿಟ್ಟು ಇಷ್ಟೆಲ್ಲ ಮಾಡೋದಿತ್ತು. ಮತ್ತು ಮನಮಂದಿ ಅಷ್ಟು ಪ್ರೀತಿಯಿಂದ ಯಕ್ಷಗಾನ ನೋಡ್ತಿದ್ರು ನಮ್ಮಲ್ಲಿ, ಹಾಗಿತ್ತು ಹಿಂದೆ. ಈಗ ಉಂಟು, ಇಲ್ಲ ಅಂತಲ್ಲ. ಕಲಾವಿದರನ್ನು ಮೆಚ್ಚಿಕೊಳ್ತಾರೆ. ಕಲಾವಿದನಿಗೆ ಈಗ ಕಷ್ಟ ಕಾಲದಲ್ಲಿ ಭಾಳಷ್ಟು ಕೊಡ್ತಾರೆ. ಮೊನ್ನೆ ನಮ್ಮ ಕಣ್ಣಿಗೆ 15 ಲಕ್ಷ ರೂಪಾಯಿ ಮಾಡಿಕೊಟ್ರು. ಕರೆಕ್ಟ್. ಅವ ಈಗ ಒಂದು ಲೆಕ್ಕದಲ್ಲಿ ನಾವು ಸತ್ತದೇ ಚಲೋ ಆಯಿತು. ಕೇಳೋರಿಗೆ ಬೇಜಾರಾದ್ರು, ಇದು ಸತ್ಯ ನಾ ಹೇಳೋದು. ಯಾಕೆ ಕೇಳಿದ್ರೆ ಅವ ಇನ್ನೊಂದು 2 ವರ್ಷ ಇದೇ ರೀತಿ ಮರಳ್ತಾ ಇದ್ರು, ಅವ್ರು ಇನ್ನೂ ಅವಸ್ಥೆ ತೆಗಿಬೇಕಿತ್ತು. ಹೆಂಡತಿ ಮಕ್ಕಳು ಎಲ್ಲವ ಅಷ್ಟು ಬೇಗ ನೋಡಿ ಪ್ರೇಕ್ಷಕರು ಜಾಗೃತರಾಗಿ ನಮ್ಮ ವಿದ್ಯಾಧರನು ಇದ್ದಾರೆ. ಅದಕ್ಕೆ ಸಮಿತಿ ಮಾಡಿದ್ದಾರೆ. ಈ ಯಕ್ಷಗಾನದ ಭವಿಷ್ಯದ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ಇದು ಇನ್ನೂ ಉಳಿದು ಬೆಳೀತದ ಅಥವಾ? ಯಕ್ಷಗಾನಕ್ಕೆ ಎಂದೂ ಅಳಿವು ಇಲ್ಲವೇ ಇಲ್ಲ, ಅಳಿವು ಇಲ್ಲ, ಅದು ಉಳಿದೇ ಉಳಿತದೆ. ಮತ್ತೆ ಈಗೆಲ್ಲ ಯಕ್ಷಗಾನ ಮುಂಚಿನ ಹಾಗೆಲ್ಲ ಸರಿ ಇಲ್ಲ, ಅಸಂಬದ್ಧ ಮಾಡ್ತಾರೆ, ಅದು ಇದೆಲ್ಲ ಹೇಳ್ತಾರಲ್ಲ, ಇದರ ಅರ್ಥ ಏನು? ಹೀಗೆಲ್ಲ ಆದ್ರೆ ಉಳಿತದ? ಹಾಗೆ ಅದು ಸರಿಯಾಗಿ ತಿಳಿದು ಹೇಳದ್ದಲ್ಲ. ಸರಿಯಾಗಿ ಆಟ ನೋಡುವನ್ ಬಾಯಿಲ್ಲ ಆ ಮಾತು ಬರ್ಲಿಕ್ಕಿಲ್ಲ. ಆಟವನ್ನೇ ನೋಡುವ ಆ ಮಾತು ಆಡ್ಲಿಕ್ಕಿಲ್ಲ, ಆಯ್ತಾ? ಅಲ್ಲ, ನಾನು ಹೇಳುದು ಈಗ ತುಂಬಾ ಮೊದಲಿನ ರೀತಿಯ ಯಕ್ಷಗಾನ ಈಗ ಇಲ್ಲ. ಈಗ ಅದೇ ನೀವು ಹೇಳಿದಾಗೆ ಗಂಟೆಗಟ್ಟಲೆ ಕುಣಿಯುವುದು, ಗಂಟೆಗಟ್ಟಲೆ ಹಾಡು ಹೇಳುದು, ಇದು ಯಕ್ಷಗಾನ ಅಲ್ಲ ನೋಡಿ. ಅಲ್ಲ, ಅದಕ್ಕೆ ಹೇಳಬೇಕು. ಬರೆಯುವ ಸಾಮರ್ಥ್ಯ ಇದ್ದವರು ಬರೆದು ಹೇಳಬೇಕು. ಬಾಯಲ್ಲೇ ಹೇಳುವವರು ಇದ್ರೆ ಇದೇ ಎಂತ ಅಸಂಬದ್ಧ ಅದೆಲ್ಲ ಮಾಡಬಾರ್ದು. ಒಂದು ಅಳತೆ ಇರಲಿ, ಒಂದು ಮಿತ ಇರಲಿ, ಒಂದು ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗಿಂದ ದಾಕ್ಷಿಣ್ಯದಿಂದ ಹೇಳ್ಬಿಡ್ಬೇಕು. ಹೇಳುವ ಹಕ್ಕು ಪ್ರೇಕ್ಷಕನಿಗಂತೂ 100ಕ್ಕೆ 100 ಉಂಟು. ಇಲ್ಲಿದ್ರು ಇವ್ರು ಯಾರಿಗೆ ಯಕ್ಷಗಾನ ಮಾಡುದು? ಕರೆಕ್ಟ್. ಮತ್ತೆ ಅದು ಕರೆಕ್ಟ್. ನೋಡುವವನಿಗೆ ಹಕ್ಕುಂಟು. ಊಟ ಮಾಡಿದವನಿಗೆ, ನಾಲ್ಗಿ ರುಚಿ ಗೊತ್ತಿದ್ದವನಿಗೆ ಇದು ಊಟ ಅಡಿಗೆ ಸರಿ ಆಗಲಿಲ್ಲ, ಮಾಡಿದ್ದು ಸಾರು ಸರಿಯಾಗಲಿಲ್ಲ, ಅನ್ನ ಸರಿಯಾಗಲಿಲ್ಲ ಹೇಳುವ ಹಕ್ಕುಂಟು. ಹಾಗೆ ಯಕ್ಷಗಾನ ನೋಡುವವನಿಗೆ ಕಷ್ಟಪಟ್ಟು ನೋಡ್ತಾನಲ್ಲ, ದುಡ್ಡು ಖರ್ಚು ಮಾಡಿ ಬರ್ತಾನೆ, ಮತ್ತೆ ಇವು ಟಿಕೆಟ್ ತಗೊಳ್ತಾನೆ, ನಾಳೆ ನಿದ್ದೆಗಿಡ್ತಾನೆ. ಮತ್ತೆ ಕರೆಕ್ಟ್. ಇದು ಪ್ರೇಕ್ಷಕನ ಕಷ್ಟ, ನೀವೇ ಹೇಳಿದ್ದು, ಯಾರು ಹೇಳುದಿಲ್ಲ. ಹುಡುಗಾಟಿಗೆ ಅಲ್ಲ ಅದು. ಅವನಿಗೆ ಹೇಳುವ ಹಕ್ಕುಂಟು. ಅದನ್ನು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಈ ಎಲ್ಲ ರೀತಿಯ ಸಾಧನೆಗಳಿಗೆ ನಿಮ್ಮ ಕುಟುಂಬ ವರ್ಗದ ಸಹಕಾರದ ಬಗ್ಗೆ ಹೇಳಿ. ನಮ್ಮ ಕುಟುಂಬದ ವರ್ಗದ ಸಹಕಾರ ಅಂದ್ರೆ ನನ್ನ ಹೆಂಡತಿ ಒಂದೇ. ನಮ್ಮ ಮಕ್ಕಳೆಲ್ಲ ಸಣ್ಣ ಸಣ್ಣವರು. ಕರೆಕ್ಟ್. ನೋಡ್ಕೊಳ್ಳುವ ಹೊಣೆನೂ ಅವಳದ್ದೇ. ಮತ್ತೆ ಈಗಿನ ಹಂಗೂ ಅದು ಆವಾಗ ಸ್ವಲ್ಪ ಕಷ್ಟ ಇತ್ತು ನಮಗೆ. ಹೇಗೋ ಆ ಮನೆ ತಂದು ಪೂರ ನಿಭಾಯಿಸ್ಕೊಂಡು 4 ಹುಡುಗರನ್ನು ನೋಡ್ಕೊಂಡು, ಮತ್ತೆ ನಮಗೆ ಹಾಲು ಮಜ್ಜಿಗೆ ಯಾವಾಗಲೂ ಬೇಕು. ಎಮ್ಮೆ ಒಂದು ಇರಲೇಬೇಕು ನಮಗೆ. ಸಾಧಾರಣ 45 ವರ್ಷದಿಂದ ಹಾಗೆ 1 ಅಥವಾ 2 ಎಮ್ಮೆ ಇರಲೇಬೇಕು. ಇದಿಷ್ಟು ನಾನು ಮನೆ ಬದಿಗಿದ್ರು ನೋಡ್ಕೊಳ್ತಿದ್ದೆ. ಆವಾಗ ಬೇಸಿಗೆ ಒಂದೇ ಆಗಿತ್ತು ಯಕ್ಷಗಾನಕ್ಕೆ ಹೋಗುದು. ಕಡೆಗೆ ಏನಾಯ್ತು, ಬೊಂಬೈ ಬೆಂಗಳೂರಿಗೆಲ್ಲ ಹೋಗೋಕೆ ಶುರುವಾಯ್ತಾ. ಆವಾಗ ನಾವು ಬೇಸಿಗೆ ಇರುವುದಿಲ್ಲ, ಮಳೆಗಾಲದಲ್ಲೂ ಇರುವುದಿಲ್ಲ ಅಂತ ಆಯ್ತು. ಅವಾಗ ಅಷ್ಟು ಜವಾಬ್ದಾರಿ ನೋಡ್ಕೊಂಡವಳು ಅವಳೇ. ಅದರಿಂದ ಅವಳದ್ದೇ ಪೂರ್ಣ ಸಹಕಾರ ಅನ್ನೋದು ಬಿಟ್ಟರೆ ಬೇರೆ ಇರಲಿಲ್ಲ. ತಂದೆ ತೀರೋಗಿದ್ದ, ತಾಯಿ ಸ್ವಲ್ಪ ವರ್ಷದ ಮೇಲೆ ತೀರೋಯ್ತು, ಯಾರು ಇರಲಿಲ್ಲ. ಸರಿ, ಯಕ್ಷಗಾನದಲ್ಲಿ ಹೆಣ್ಣು ಮಕ್ಕಳ ಯಕ್ಷಗಾನ ಮತ್ತೆ ಈ ಮಕ್ಕಳ ಯಕ್ಷಗಾನ ಇದೆಲ್ಲ ಈಗ ಹೆಚ್ಚು ಮಕ್ಕಳು ಕಲಿತಾ ಇದ್ದಾರೆ, ಹೆಣ್ಣು ಮಕ್ಕಳು ಕೂಡ ಕಲಿತು ಬರ್ತಾ ಇದ್ದಾರೆ. ಇದು ಯಕ್ಷಗಾನದ ಬೆಳವಣಿಗೆಗೆ ಎಷ್ಟು ಸಹಾಯಕ ಅಂತ ನಿಮ್ಮ ಅಭಿಪ್ರಾಯ? ಅದು ಒಳ್ಳೆ ಮಟ್ಟದಲ್ಲಿ ಸಾಗಿದರೆ ಈ ಮಕ್ಕಳ ಯಕ್ಷಗಾನ ಮುಂದೆ ಕಲಾವಿದರಾಗಿ ಬೆಳೀಲಿಕ್ಕೆ ಪೂರಕ ಆಗ್ತದೆ.
ಹಾ, ಅದು ಒಳ್ಳೆಯದೇ. ಹಾ, ಮಕ್ಕಳು ಯಕ್ಷಗಾನಕ್ಕೆ ಹೋದದ್ದು ಕಲಿಯುವುದು ಆಸಕ್ತಿ ಉಳ್ಳವರಾಗಿ ಮುಂದರಿದ್ರೆ ಭಾರಿ ಒಳ್ಳೆಯದು. ಯಕ್ಷಗಾನಕ್ಕೆ ಬದ ಅದು. ಯಾಕೆಂದ್ರೆ ಆ ಹಿರಿಯ ಕಲಾವಿದರೆಲ್ಲ ನಿವೃತ್ತರಾಗ್ತಾರೆ, ಮತ್ತು ಆ ಜಾಗಕ್ಕೆ ಕಲಾವಿದರು ಬೇಕೇ ಬೇಕು. ಕರೆಕ್ಟ್. ಇದು ಒಳ್ಳೆಯದು, ಒಳ್ಳೆ ಬೆಳವಣಿಗೆ. ಹೆಣ್ಣು ಮಕ್ಕಳು ಯಕ್ಷಗಾನಕ್ಕೆ ಬಂದದ್ದು ಇದೇನು ಹೊಸ್ತಲ್ಲ. ಯಾರು ನೋಡು, ಒಂದು 40-45 ವರ್ಷದ ಹಿಂದೆ ಅಂಕೋಲ ಮೇಳಕ್ಕೆ ಹೆಣ್ಣು ಮಕ್ಕಳು ಬಂದಿದ್ರು. 4-5 ಜನ ಇದ್ರು. ಸತ್ಯ ಹರಿಶ್ಚಂದ್ರ, ಕೀಚಕೋದೇವಿ ಎಲ್ಲ ಆಡಿದ್ದು ನಾನು ಕಂಡಿದ್ದೆ. ನೋಡ್ಲಿಕ್ಕೆ ಹೋದದ್ದು ಯಕ್ಷಗಾನಕ್ಕೆ ಅಷ್ಟೇ. ಮಾಡ್ತೀವಿ, ಬಣ್ಣ ಹಚ್ಚಲಿಲ್ಲ ನಾವು. ಅದು ನನಗೆ ನೆನಪುಂಟು. ಮೋನಪ್ಪ ನಾಯಕ, ಸಣ್ಣ ಮೋನಪ್ಪ ನಾಯಕ ಅಂತಿದ್ರು. ಅವ್ರದ್ದು ಹರಿಶ್ಚಂದ್ರ ಆ ಕಾಲದಲ್ಲಿ ಬಹಳ ಹೆಸರಾದದ್ದು. ನಮ್ಮಲ್ಲಿ ಶಿವರಾಮ ಹೆಗಡೆರ ಹರಿಶ್ಚಂದ್ರ ಒಳ್ಳೆಯದು. ಕರೆಕ್ಟ್. ಶಿವರಾಮ ಹೆಗಡೆರೆ ಅವ್ರ ಹರಿಶ್ಚಂದ್ರ ನೋಡ್ಲಿಕ್ಕೆ ಬಂದಿದ್ರು. ನನಗಿದು ಸರಿ ನೆನಪುಂಟು. ಹಾಗಾಗಿ ಹೆಣ್ಮಕ್ಳು ಬಂದದ್ದು ಈಗಲೇ ಮೊದಲಲ್ಲ. ಕರೆಕ್ಟ್. 45-50 ವರ್ಷದ ಹಿಂದೆ ಇತ್ತು. ಅದು ಹೇಗಿತ್ತು ಆಗ? ಅವರು ಹೇಗೆ ಚೆನ್ನಾಗಿ ಮಾಡಿದ್ರೆ? ಹೇಗೆ ಅದು ಚೆನ್ನಾಗಿ ಮಾಡಿದ್ರು ಆ ಕಾಲದಲ್ಲಿ. ನನಗೆ ಆವಾಗ ಅಷ್ಟೆಲ್ಲ ವಿಮರ್ಶೆ ಮಾಡುವಷ್ಟು ಇದ್ದಿಲ್ಲ. ಕರೆಕ್ಟ್. ನೋಡಿದವರೆಲ್ಲ ಒಳ್ಳೇದಾಯ್ತು, ಚಂದ್ರಮತಿ ಒಳ್ಳೇದಾಯ್ತು ಅಂತ ಹೇಳಿದ್ದಾರೆ. ಇಷ್ಟೊಂದು ಕೇಳಬಲ್ಲೆ. ಈ ಹೆಣ್ಣು ಮಕ್ಕಳು ಯಕ್ಷಗಾನದಲ್ಲಿ ಪಾಲ್ಗೊಳ್ಳುವುದರಿಂದ ಕೂಡ ಯಕ್ಷಗಾನದ ಬೆಳವಣಿಗೆಗೆ ಒಳ್ಳೇದು ಒಂದು ಭಾಗದಲ್ಲಿ. ಇನ್ನೊಂದು ಭಾಗದಲ್ಲಿ ಅದನ್ನ ರಕ್ಷಣೆ ಮಾಡ್ಕೊಳ್ಳೋದು ಬಹಳ ಕಷ್ಟ. ಕರೆಕ್ಟ್. ಅದಕ್ಕೆ ನಾನಾ ತರದ ಉಪದ್ರವಗಳು ಬರ್ತವೆ. ಕರೆಕ್ಟ್. ಹೌದು. ಅದರಿಂದ ಅದು 100% ಸಮಂಜಸ ಅಂತ ನಾನು ಒಪ್ಪುವುದಿಲ್ಲ. ಅದಕ್ಕೆ ಅವ್ರು ಎಲ್ಲಿರ್ಬೇಕೋ ಅಲ್ಲೇ ಇದ್ರು ಚಂದ. ಇಷ್ಟು ಹೊತ್ತು ಬಡಗುದಿಟ್ಟು ಯಕ್ಷಗಾನ, ತೆಂಗುತಿಟ್ಟು, ಒಟ್ಟು ಯಕ್ಷಗಾನ, ಇದರ ಬಗ್ಗೆ ಬಹಳ ಚೆನ್ನಾಗಿ ಬಹಳಷ್ಟು ವಿಚಾರಗಳನ್ನು ನೀವು ತಿಳಿಸಿಕೊಟ್ರಿ ಸರ್. ಈ ಎಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟದಕ್ಕೆ ಯಕ್ಷಗಾನದ ಅಭಿಮಾನಿಗಳು ಎಲ್ಲರ ಪರವಾಗಿ ನಿಮಗೆ ಅನಂತ ಕೃತಜ್ಞತೆಗಳು. ನಮಸ್ಕಾರ. ನಮಸ್ಕಾರ. ಗಜಮುಖ ನಿನ್ನ ಪಾದವ ನೆನವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾ
ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಕೃಷ್ಣಾನಿ ಬೇಗನೆ ಬಾರು ಕೃಷ್ಣಾನಿ ಬೇಗನೆ ಬಾರು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ ಮೈಯೆಲ್ಲ ಗಮ ಗಮ ಪೂಸಿದ ಶ್ರೀಗಂಧ ಮೈಯೆಲ್ಲ ಗಮ ಗಮ ತಾಂ ತಯ ದಿನ್ನದ ತಾಂ ತದಿನ್ನದ ದಿಂದದ ತದಿನ ದಿನದೈ ತದಿನ ದಿನದಿ ತದಿನ ದಿನದೈ ತಿರ್ಗ ದಿನದಿ ತರ್ಗ ದಿನದಿ ತಿರ್ಗ ದಿನದಿ ತದೈದಂ ತದೆಂದಂ ತದೈದಂ ತದೆಂದಂ ತದೈದಂ ತದೆಂದಂ ತದೈದಂ ತದಿ ತದಿಂ ದಿಂ ದಿಂ
ಕೊಂಡಾಡಿ ಹಾಪೆನುತ ಮರುತ ಜಾಜುನರನ್ನು ಹೊಗಳಿದರೊಲಿದು ಶ್ರೀಹರಿಯ ಕಟಾಕ್ಷವೆಂದೆನುತ. ಕೌರವರು ಪಾಂಡವರಲ್ಲಿ ಹುಟ್ಟಿರುವಂತಹ ದಾಯಾದಿ ಮತ್ಸರವೆನ್ನುವುದು 18 ದಿನಗಳವರೆಗೆ ನಡೆಯುತ್ತಿರುವಂತಹ ಯುದ್ಧದಲ್ಲಿ ಇಂದು 18ನೆಯ ದಿನದ ಯುದ್ಧ ಪ್ರಾರಂಭವಾಗಿದೆ. ಮಾವನಾಗಿರುವಂತಹ ಶಲ್ಯಭೂಪ ಸೇನಾಧಿಪತ್ಯವನ್ನು ವಹಿಸಿಕೊಂಡು ನಮ್ಮಲ್ಲಿ ಧುರಕ್ಕಾಗಿ ಒದಗಿ ಅವನು ಮೃತಿಯನ್ನೈದಿದ್ದಾನೆ. ಇಂದಿಗೆ ನಮ್ಮ ಪಾಲಿಗೆ ಒದಗಿರುತ್ತಿರುವಂತಹ ಜಯದ ವಿಷಯಗಳನ್ನೆಲ್ಲ ಎಣಿಸುವುದಿದ್ರೆ ಅಂಬರದಲ್ಲಿ ಸುರರು ಸುಮವೃಷ್ಟಿಯನ್ನು ಗರಿಯುತ್ತಾ ಇದ್ದಾರೆ. ಉಳಿದಿರುತ್ತಿರುವಂತಹ ಕೌರವನೊಬ್ಬನಿಂದಾಗಿ ಈ ಭಾರತ ಯುದ್ಧ ಪೂರ್ಣ ಎನ್ನುವುದಾಗಬೇಕಾಗಿದೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಕೌರವನ ಯಾವ ಕಡೆಗೆ ತೆರಳಿದ್ದಾನೆ ಎನ್ನುವಂತಹ ವಿಷಯ ನಮಗೆ ಅರಿವಿಲ್ಲದೆ ಹೋಯ್ತು. ಅವನೊಬ್ಬ ನಮಗೆ ದೊರೆಯಬೇಕು, ಅವನೊಬ್ಬನ ಹಣನ್ನು ನಾವು ಮಾಡಬೇಕು. ಆವಾಗ ಭಾರತ ಯುದ್ಧದಲ್ಲಿ ನಾವು ಜಯಶಾಲಿಗಳಾದ ಹಾಗಾಗ್ತದೆ. ಆದ್ದರಿಂದಾಗಿ ಅವನನ್ನು ಹುಡುಕುವಂತಹ ಕಾರ್ಯದಲ್ಲಿ ಮುಂದಾಗಿ ಶ್ರೀಕೃಷ್ಣನ ನಿರ್ದೇಶನದ ಪ್ರಕಾರವಾಗಿ ನಡೆಯಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯವಷ್ಟೇ. ಆದ ಕಾರಣ ಎಲ್ಲಿದ್ದಾನೆ ಎನ್ನುವ ಹಾಗೆ ತಿಳಿಯುವ. ಇತ್ತ ಕುರುಕ್ಷೇತ್ರದಳು ಕುರುರಾಯ ಕಂಡು ಸಂತಾಪಲಿ ಕುರುರಾಯ ಇದನ್ನೆಲ್ಲ ಕಂಡು ಸಂತಾಪಲಿ ಮರುಗಿ ಇದನ್ನೆಲ್ಲ ಕಂಡು ಸಂತಾಪದಿ ಮರುಗಿ ತನ್ನಯ ಭಾಗ್ಯವೆನ್ನುತ್ತ ಮರುಗಿ ತನ್ನಯ ಭಾಗ್ಯವೆನ್ನುತ್ತ ಅನಂತ ದೇಶಕಾಲ ಪ್ರವಾಹದಲ್ಲಿ ಹರಿಹರಿದು ಹೊಳೆಯುತ್ತಿರುವ ಹಸ್ತಿನಾವತಿಯ ಸುಂದರ, ಈ ದುರ್ಯೋಧನ ಧೀರವರನ್ನೆಲ್ಲ ಎನ್ನುವ ಕಾರಣಕ್ಕಾಗಿ ನನ್ನ ದೂರೀಕರಿಸಿ ಬಿಟ್ಟಿಯ. ಹಾಗಿಲ್ಲವಾದ್ರೆ ನನ್ನ ಕಣ್ಣುಗಳು ಏನನ್ನು ನೋಡುತ್ತಾ ಇದೆ, ನನ್ನ ಹೃದಯ ಏನನ್ನು ಅನುಭವಿಸುತ್ತಾ ಇದೆ. ಕುರುಕ್ಷಿತಿಜರ ಪುಣ್ಯ ಕ್ಷಯಿಸಿ ಹೋಗುತ್ತಿರುವುದನ್ನು ನೋಡುತ್ತಾ ಇದ್ದೇನೆ. ನನ್ನ ಭಾಗ್ಯರವಿಯು ಅಸ್ತಂಗತನಾಗುತ್ತಿರುವುದನ್ನು ಅನುಭವಿಸುತ್ತಾ ಇದ್ದೇನೆ. ಭೀಷ್ಮಾಚಾರ್ಯರು ಸರಳ ಸೇನೆ ಇರುವುದನ್ನ, ದ್ರೋಣಾಚಾರ್ಯರು ಚಿತ್ರಹಿಂಸೆಯ ಗುರಿಯಾಗಿರುವುದನ್ನು ನೋಡಿದೆ. ಮಗನಾದಂಥ ಲಕ್ಷಣ, ಮಿತ್ರನಾದಂಥ ಕರ್ಣ, ಹೆಣವಾಗಿ ಉರುಳಿ ಹೋಗಿರುವಂತ ದುರ್ಯೋಗವನ್ನು ಅನುಭವಿಸಿದೆ. ದ್ವೇಷ, ಅಸೂಯೆ, ಮಾತ್ಸರ್ಯದ ಮಹಾಗ್ನಿಯಲ್ಲಿ ಹಸ್ತಿನಾವತಿಯ ಅರಮನೆ ಉರಿದು ಮಸಣವಾದದ್ದನ್ನು ಕಂಡೆ. ಇನ್ನೇನನ್ನು ನಾನು ನೋಡ್ಲಿಕ್ಕಿದೆ, ಇನ್ನೇನನ್ನು ನಾನು ಅನುಭವಿಸಲಿಕ್ಕಿದೆ. ಇದನ್ನೆಲ್ಲ ನೋಡುವ ನನ್ನ ಕಣ್ಣುಗಳು ಒಡೆದು ಹೋಗಬಾರದೆ, ಇದನ್ನೆಲ್ಲ ನನ್ನ ಅನುಭವಿಸುವ ಹೃದಯ ಸಿಡಿದು ಹೋಗಬಾರದೆ. ಯಾಕೆ ಹೀಗಾಯ್ತು? ನನ್ನ 11 ಕ್ಷೋಹಿಣಿಯ ಸೈನ್ಯ ಪಾಂಡವರ 7 ಕ್ಷೋಹಿಣಿಯ ಸೈನ್ಯದಿಂದ ನಿಪತನಾವಸ್ಥೆಯನ್ನುಗೊಂಡಿತ್ತು. ಹೇಗೆ, ಯಾಕೆ? ಹೌದು, ನಾನು ಪೂರ್ವದಲ್ಲಿ ಮಾಡಿದಂತಹ ಕುಕರ್ಮದ ದೆಸೆಯಿಂದಾಗಿ ಇಂಥ ದೌರ್ಭಾಗ್ಯದ ಕೈಫಲವನ್ನು ಉಣ್ಣುವಂತಾಯಿತು. ಅಲ್ಲ, ನೀಚರಾದಂತಹ ಪಾಂಡವರ ಮೋಸ ವಂಚನೆಗೆ ಬಲಿಯಾದಂತಹ ನಾನು ಇಂಥ ಸೋಲಿನ ಸಾವಿನ ಸುಳಿಯಲ್ಲಿ ಸಿಕ್ಕಬೇಕಾದಂತಹ ಸಂದರ್ಭಕ್ಕೆ ಈಡಾದೆ. ಆದ ಕಾರಣ But
ಬರಿದಿ ನೀವರಳು ನಾ ಕಾದಲಿಗೆ ಒಳ ಸರಿದೋ ಒಳ ಸರಿದೋ ಒಳ ಸರಿದೋ ಒಳ ಸರಿದನು ಮನದೇ ಚಿಂತಿಸುತ್ತ ಮನದೇ ಚಿಂತಿಸುತ್ತ ಇದನ್ನೆಲ್ಲ ಕಂಡು ಸಂತಾಪದೆ ಯಾಕಾಗಿ ಯುದ್ಧ? ಯಾವ ಸುಖವನ್ನ ಸುರಿಯಲೆಂದು ಯುದ್ಧ? 11 ಕ್ಷೋಹಿಣಿ ಸೈನ್ಯದಿಂದ ಪರಿವರ್ತನಾದ ಆ ಕಾಲದಲ್ಲಿ ನನ್ನ ಭಾಗಕ್ಕೆ ವಿಜಯ ಉಂಟಾಗಲಿಲ್ಲ. ಏಕಾಂಗಿಯಾಗಿ ಹೋರಾಟವನ್ನು ಮುಂದುವರಿಸಿದರೆ ಜಯ ಲಭ್ಯವಾದೀತೆ. ಒಮ್ಮೆ ಜಯವಾಯಿತಾದರೂ ಬರಬಹುದಂಥ ರಕ್ತಸಿಕ್ತವಾದಂತಹ ಸಿಂಹಾಸನವನ್ನ ಯಾವ ಒಡನಾಡುಗಳೊಂದಿಗೆ ಆಳಲೆ ಅನುಭವಿಸಲಿ? ಕಾರಣ ಈ ಯುದ್ಧ ನನ್ನ ಭಾಗಕ್ಕೆ ಬರಿದೇ ಯುದ್ಧ. ಬೇಡ, ಯುದ್ಧ ಬೇಡ, ಯುದ್ಧ ಬೇಡ. ಯಾರ ನನ್ನ ಕಣ್ಮನವನ್ನ ವಂಚಿಸುವ ಈ ಕೆಟ್ಟ ಹವ್ಯಾಸ ಸಲ್ಲದು. ನಿಂದಿನಂತೆ ನನ್ನೊಡನೆ ಪುರವನ್ನ ಕೊಟ್ಟು ಜಯವನ್ನ ಕಾಣುವುದನ್ನ ಬಿಟ್ಟು ಹೇಡಿಯ ಹಾಗೆ ಎಲ್ಲಿ ಹೋಗುತ್ತಿದ್ದಿ? ಹೆತ್ತ ಮಾತೆಯ ಒಡಲನ್ನು ಸೇರು, ಅಲ್ಲಾ ಭೂಗರ್ಭವನ್ನು ಹೊಕ್ಕರು. ನಿನ್ನನ್ನು ಹಿಡಿದು ಎಳೆದು ತೊಡೆಯನ್ನ ಮುರಿದು ನನ್ನ ಭಾಷೆಯನ್ನ ತೀರ್ಚಿಕೊಳ್ತೇನೆ.
ವಿಶಾಲವಾದಂತ ಈ ರಣಕ್ಷೇತ್ರದಲ್ಲಿ ಒಂದೇ ಸವನೆ ನಾನು ಓಡುತ್ತಾ ಇದ್ದೇನೆ. ಭೀಮ ನನ್ನನ್ನ ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾನೆ. ಇಂದಿನ ಭೀಮನ ಒಂದೊಂದು ಕೂಗಿನಲ್ಲಿಯೂ ನನ್ನ ಭಾಗದ ಮರಣ ಮೃದಂಗ ಧ್ವನಿಯೋ ಎನ್ನುವಂತೆ ಭಾಸವಾಗುತ್ತಾ ಇದೆಯಲ್ಲ. ನನ್ನ ಸರ್ವತೋ ಮುಖ ಮೃತ್ಯುವಿನ ನೃತ್ಯವೇ ನಡೆದಂತೆ ಭಾಸವಾಗುತ್ತಾ ಇದೆಯಲ್ಲ. ಯಾಕೆ ಹೀಗೆ? ಒಂದು ಕಾಲದಲ್ಲಿ ಈ ಬರಡನ್ನಾಡಿಸಿದ ಮಾತ್ರದಿಂದ 100 ಭೀಮರನ್ನ ಕುಣಿಸುತ್ತಿದ್ದೆ, ಮಣಿಸುತ್ತಿದ್ದೆ, ಗಣಿಸುತ್ತಿದ್ದೆ. ನನ್ನ ಅಂದಿನ ಯಾವತ್ತು ಅದಮ್ಯ ಸಾಹಸ ಇಂದೆಲ್ಲಿ ಅಡಗಿ ಹೋಯಿತು, ಇಂದೆಲ್ಲಿ ಉಡುಗಿ ಹೋಯಿತು. ಯಾಕೆ ಹೀಗೆ? ಹೌದು, ಅಂದು ಸಾವಿರ ಭಟರಿಂದ ನಾನು ಪರಿವೃತನಾಗಿದ್ದೆ. ಇಂದು ಏಕಾಂಗಿ. ಕಾರಣ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಹೀಗೆ ಭೀತಿಯ ಭೂತಕ್ಕೆ ವಶನಾಗಿ ವ್ಯವಹರಿಸುವಂತಾಗಿದೆ. ಏನೋ ಭೀಮನ ಕಣ್ಣು ತಪ್ಪಿಸಿ ಇಂದ್ರ ದಿಶಾಭಿಮುಖವಾಗಿ ತೆರಳಿ ಒಂದು ಸುರಕ್ಷಿತವಾದಂತಹ ನೆಲೆಯನ್ನು ತಲುಪಿದ್ದಾಗಿದೆ. ಈಗ ಯೋಚಿಸುತ್ತಾ ಇದ್ದೇನೆ, ಇಂದಿಗೆ 18 ದಿವಸಗಳ ಹಿಂದಿಗೂ ನಾನು ಬದುಕಿ ಬಾಳಿದಂಥ ಆ ಗಾತ ಕಥೆಯ ಕುರಿತಾಗಿ ಅದನ್ನು ಏನಂತ ಹೇಳಲಿ? ಛತ್ರ ಚಾಮರಾದಿಗಳು ಇಂದಿಗೆ 18 ದಿವಸಗಳ ಹಿಂದೊಂದು ದಿವಸ ಕುರುಕ್ಷಿತಿದರು ತಮ್ಮ ಬೆವರನ್ನೇ ಬಸಿದು ಮಾಡಿಟ್ಟಂತ ಸಿಂಹಾಸನದ ಮೇಲೆ ನಾನು ಸ್ಥಿತನಾದ ಕಾಲ, ನನ್ನ ಸಮಾನಾಂತರವಾದಂತಹ ಗದ್ದುಗೆಯಲ್ಲಿ ತಂದೆ ತಾಯಂದಿರು ಮಂಡಿಸಿದ ವೇಳೆ, ಒಂದು ಕಡೆಯಲ್ಲಿ ಭೀಷ್ಮ ದ್ರೋಣ ಮುಂತಾದಂಥ ಆಚಾರ್ಯ ವರ್ಗದವರು, ಇನ್ನೊಂದು ಕಡೆಯಲ್ಲಿ ಶಕುನಿ ಜಯದ್ರಥ ಶಲ್ಯ ಮುಂತಾದಂಥ ವ್ಯಕ್ತಿಗಳು, ಮತ್ತೊಂದು ತಟ್ಟಿನಲ್ಲಿ ದುಶ್ಯಾಸನ ಮುಂತಾದಂಥ ಸಹೋದರ ವರ್ಗದವರು, ಮತ್ತೊಂದು ಕಡೆಯಲ್ಲಿ ಲಕ್ಷಣ ದೌಶಾಸನಿ ಮುಂತಾದಂಥ ನನ್ನ ಸಂತಾನ ಪರಂಪರೆಯವರು. ಈ ಕಾಲದಲ್ಲಿ ರಾಜಲಾಂಛನವಾಗಿ ಎತ್ತಿ ಹಿಡಿದಂಥ ಬಿಳುಗೊಡೆ, ಲಾವಂಚದ ಬೇರಿನಿಂದ ನಿರ್ಮಿತವಾದಂಥ ಬೀಸಣಿಕೆಯಿಂದ ಗಾಳಿಯನ್ನು ಹಾಕುವಂಥ ದಾಸದಾಸಿಯರ ಸಂದೋಹ, ಹೋಗಬೇಕು ಎಂತಾದ್ರೆ, ಸಾಗಬೇಕು ಎಂತಾದ್ರೆ ಮೇಣೆ ಮೇಲೋ ರಥದ ಮೇಲೋ ಕೊಂಡೊಯ್ಯುವಂಥ ಭಟಸ್ತೋಮ, ಹೀಗೆ ಇರಬಹುದಾದಂಥ ಯಾವತ್ತು ವೈಭವನ್ನ ಕಳೆದುಕೊಂಡವನಾಗಿ ಇಂದು ಏಕಾಂಗಿಯಾಗಿ ಈ ವಿಶಾಲವಾದಂಥ ಪ್ರೇತವನದಲ್ಲಿ ನನ್ನ ಆತ್ಮಬಾಂಧವರ ಹೆಣದ ಬಡವೆಯಲ್ಲಿ ಹತ್ತಿಳಿಯುತ್ತಾ ಪಾದಚಾರಿಯಾಗಿ ಮುಂದೆ ಸಾಗಬೇಕಾದಂಥ ದುರ್ಧರ ಪ್ರಸಂಗ ನನ್ನ ಪಾಲಿಗೆ ಪ್ರಾಪ್ತವಾಗಿ ಬಿಡುತ್ತೆ. ಹಾಗಿದ್ರೆ ಈ ಯಾವತ್ತು ಅನರ್ಥ ಪರಂಪರೆಗೆ ಮೂಲ ಕಾರಣ ಏನು? ನನ್ನ ಪ್ರಶ್ನೆಗೆ ಈಗ ಉತ್ತರ ಎನ್ನುವುದು ದೊರಕಿಕೊಂಡಿದೆ. ದೈವ ಬಲವಿಹೀನನಾದ್ದರಿಂದ ಹೀಗೆಲ್ಲ ಅನರ್ಥವನ್ನು ನಾನು ಅನುಭವಿಸುವಂತಾಯಿತು. ನಡೆದು ಹೋದಂಥ ಯಾವತ್ತು ಕಥೆಯನ್ನು ಮೆಲುಕು ಹಾಕ್ತಾ ನಿಂತ್ರೆ ಭೀಮ ನನ್ನನ್ನ ಬೆನ್ನಟ್ಟದೆ ಬಿಟ್ಟಾನೆ. ಆದ್ದರಿಂದ ಈ ಸ್ಥಳದಲ್ಲಿ ಬಹಳ ಹೊತ್ತು ಉಳಿಯುವುದು ಕ್ಷೇಮಕಾರಕವಾದದ್ದಲ್ಲ. ಆದ್ದರಿಂದ ಮುಂದೆ ಸಾಗಬೇಕಾದ್ದು ಅನಿವಾರ್ಯ. ಕರದ ಗಜೆಯ ಬೆಗಲು ಸುಯೋಧನ
ಪ್ರಭು. ಒಂದು ಕಾಲದಲ್ಲಿ ನಾಯಕವಾಡಿಗಳು ಮನ್ನಣೆಯ ಮಾಂಡಲಿಕರೆಲ್ಲ ಬಂದು ಎರಗುವಂತಹ ಈ ಕೋಮಲ ಪಾದ ಯಾವಾಗ ತಮ್ಮ ಕರುಣೆ ಈ ರೀತಿಯಾಗಿ ನಮ್ಮ ಮೇಲೆ ಪ್ರವಹಿಸುತ್ತದೆ ಎಂದು ನಿರೀಕ್ಷಿಸುತ್ತಿರಬಹುದಾದಂತಹ ಆ ಮಾಂಡಲಿಕ ಮನ್ನಣೆಯರೆಲ್ಲ ನಿನ್ನನ್ನ ಗೌರವದಿಂದ ಕಾಣುತ್ತಿರುವಂತಹ ಹೊತ್ತು ಆ ಸಂಭ್ರಮ ಬೇರೆ ಇತ್ತು. ಆ ಕಾಲದಲ್ಲಿ ನಾವೆಲ್ಲ ಸಂತುಷ್ಟರಾಗಿದ್ದೆವು, ಸಂತೃಪ್ತಿಯನ್ನು ಹೊಂದಿದ್ದೆವು. ಈ ಹಸ್ತಿನಾವತಿಯ ಈ ಸಿಂಹಾಸನಕ್ಕೆ ಒಬ್ಬ ಉತ್ತರಾಧಿಕಾರಿ ಸಮರ್ಥನೊಬ್ಬ ದೊರಕಿದನಲ್ಲ, ನಮ್ಮೆಲ್ಲರಿಗೂ ಭಾಗ್ಯ ವಿಧಾತನೊಬ್ಬ ದೊರಕಿದನಲ್ಲ, ಭಾಗ್ಯ ಉಣಿಸುತ್ತಿದ್ದಾನಲ್ಲ ಎಂಬಂತ ಸಂತೃಪ್ತಿ. ಆದರೆ ಇಂದು ಮೆಲುಹಾಸಿನ ಮೇಲೆ ನಡೆದಾಡುತ್ತಿರಬಹುದಾದಂತಹ ನಿನ್ನ ಚರಣ ಕಮಲಗಳು, ಈ ರಕ್ತ, ಈ ಮಜ್ಜೆ, ಈ ಮಾಂಸ ಇದನ್ನೆಲ್ಲ ತುಂಬಿ ತುಳುಕಾಡುತ್ತಿರುವಂತಹ ಈ ರಣಕಣದಲ್ಲಿ ಮೆಲ್ಲಡಿ ಇಡುತ್ತಾ ಏಕಾಂಗಿಯಾಗಿ ಹೋಗುತ್ತಿರುವಂತಹ ಈ ದುರ್ಧರ ಪ್ರಸಂಗವನ್ನ ನೋಡುವಂತಹ ನಮ್ಮ ಕಣ್ಣುಗಳು ಯಾಕೆ ಹಿಂಗಿ ಹೋಗುವುದಿಲ್ಲ? ಇಂತಹ ಒಂದು ದೀನ ಪರಿಸ್ಥಿತಿ ನಿನ್ನ ಪಾಲಿಗೆ ಒದಗಿ ಬರುತ್ತದೆ ಎಂದು ನಾವು ತಿಳಿದಿಲ್ಲ. ಆದರೂ ಬಂತಲ್ಲ, ಯಾರಿಂದ ಯಾಕೆ ಮಾತಾಡುವುದಿಲ್ಲ ಹೇಳು? ಒಂದು ಕೃಷ್ಣ ಸಂಧಾನಕ್ಕಾಗಿ ಬಂದಾಗ ಏನು ಹೇಳಿದ್ಯಾ? ನಾನು ನೆಲಕ್ಕಾಗಿ ಎರಿಯುತ್ತಿಲ್ಲ, ಛಲಕ್ಕಾಗಿ ಎರಿಯುತ್ತೇನೆ ಎಂದೇ ಹೇಳಿದವನಲ್ಲವೇ ನೀನು? ನಿಷ್ಪಾಂಡವ ಪೃಥ್ವಿ ಎಂದೇ ಉಳಿದವನಲ್ಲವೇ ನೀನು? ಕೊಂದು ಮುಗಿಸುತ್ತೇನೆ ಪಾಂಡವರು ಎಂದು ಹೇಳುತ್ತಿರುವಂತಹ ನಿನ್ನ ಅಗ್ಗಳೆಯ ಛಲದ ನುಡಿ ಎಲ್ಲ ಮರೆತು ಹೋಯ್ತೇನೋ? ಯಾಕೆ ಏಕಾಂಗಿಯಾಗಿ ಮರು ಮಾತಾಡದೆ ಹೋಗುತ್ತಿರುವೆಯಾ? ದೊರೆಯೇ, ನಾನೇನು ಅಪರಾಧ ಮಾಡಿದ್ದೇನೆ? ಸಂಜಯ ಸಂಜಯನೇ ನೀ ಕೇಳು, ಸಂಜಯನೇ ನೀ ಕೇಳು. ಆದಿ ಸುಕೃತ ವಿಶಾಲವನವದು, ಆದಿ ಸುಕೃತ ವಿಶಾಲವನವದು, ಸೀದು ಹೋದರೆ ಜಯಸರಿಯು ಜಂಗುಳವ ಜಾರಿದರೆ ಆದರಿಸುವವರ್ಯಾರು ಸಂಜಯ, ಆದರಿಸುವವರ್ಯಾರು ವಿಧಿ ಬರೆದಾರಿ ಅಕ್ಷರಕ್ಕಿಂದು, ವಿಧಿ ಬರೆದಾರಿ ಅಕ್ಷರಕ್ಕಿಂದು ಪ್ರತಿಕೂಲಾದಿ ಉಂಟೆ, ಪ್ರತಿಕೂಲಾದಿ ಉಂಟೆ ಎನ್ನುತ್ತ ಕಂಬನಿ ತುಂಬಿ ಉಸುರಿದನು. ಓ ಸಂಜಯ, ದೊರೆಯೇ, ಯಾಕೆ ಆದ ಹುಣ್ಣಿನ ಮೇಲೆ ಕಾದ ಬರೆಯನ್ನು ಎಳಿತಾ ಇದ್ದೀಯೋ? ಮೊದಲೇ ನನ್ನ ಬಂಧು ಬಾಂಧವರನ್ನ, ಒಡನಾಡಿಗಳನ್ನ ಕಳೆದುಕೊಂಡು ಹತಾಶೆ ನಿರಾಶೆಯಲ್ಲಿ ತೇಲುತ್ತಿದ್ದಂತ ನನ್ನೆದುರು ಆ ವಿಷಯವನ್ನೇ ನೆನಪು ಮಾಡಿಕೊಟ್ಟು ಪುನಃ ಯಾಕೆ ನನ್ನನ್ನ ಹೀಗೆ ನೋವಿಗೀಡು ಮಾಡ್ತಾ ಇದ್ದೀ ಸಂಜಯ? ಹೀಗೆಲ್ಲ ಆಯ್ತಲ್ಲ. ಹಾಗಿದ್ದಿದ್ರೆ ಈ ಯಾವತ್ತೂ ದುರ್ಭರವಾದಂತ ಸ್ಥಿತಿಗೆ, ದುರಂತವಾದಂತ ಘಟನಾವಳಿಗಳಿಗೆ ಮಾನವೀಯವಾದಂತ ವ್ಯವಹಾರದ ದೋಷ ಅಲ್ಲ, ತಪ್ಪಿಲ್ಲ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಏನು? ಅದೋ ಕಾಣದೇ ಇರುವಂತ ಕೈವಾಡ ಒಂದಿದೆಯಲ್ಲ, ಅದುವೇ ವಿಧಿ. ವಿಧಿ, ಆ ವಿಧಿಯ ಚಿತ್ತದಲ್ಲಿ ಸುಯೋಧನನ ಬದುಕಿನಲ್ಲಿ ಹೀಗೆಲ್ಲ ಉಂಟಾಗಬೇಕು ಅಂತಿದ್ರೆ ಅದನ್ನ ತಪ್ಪಿಸಿಕೊಳ್ಳಲಿಕ್ಕೆ ನಾನ್ಯಾರು ಸಂಜಯ? ಕಾರಣ ವಿಧಿಯೇಚ್ಛೆ ಪ್ರಕಾರವಾಗಿ ಎಲ್ಲ ನಡೆದು ಹೋಯ್ತು, ಎಲ್ಲ ನಡೆದು ಹೋಯ್ತು ಸಂಜಯ. ಭೂಪತಿ, ವಿಧಿ ಎಂಬ ಈ ಎರಡು ಅಕ್ಷರ ನಿನಗೆ ಮೊದಲೇ ನೆನಪಿಗೆ ಬರಬೇಕಿತ್ತು, ಆದರೂ ನೆನಪಾಯ್ತಲ್ಲ. ವಿಧಿ ವಿಧಿ ಎಂದು ಕುಳಿತರೆ ನೀನು ಹಿಂದೆ ಆಡಿದಂತಹ ಮಾತು, ವಿರೋಧಿಗಳಾಗಿರುವಂತಹ ಪಾಂಡವರು ಮುಂದೊತ್ತುತ್ತಿದ್ದಾರಲ್ಲ, ಜಯಲಲನೆಯನ್ನ ಸಂಪಾದಿಸಿದ್ದಾರಲ್ಲ, ಅವರ ಬಗ್ಗೆ ನಿನ್ನ ನಿಲುಮೆ ಏನು ಸಂಜಯ? ಎಲ್ಲವೋ ಸಂಜಯ ಕೇಳು, ಎಲ್ಲವೋ ಸಂಜಯ ಕೇಳು,
ಇದುವರೆಗೆ ನಡೆದು ಹೋದಂತಹ ವಿಷಯದ ಕುರಿತು ವಿಧಿ ಅಂತ ಹೇಳಿದ್ರೆ ವಿನಃ ಮುಂದೆ ನಡೆಸುವಂತಹ ಕೃತ್ಯ ವಿಷಯದಲ್ಲಿ ವಿಧಿಯ ಮೇಲೆ ಭಾರವನ್ನು ಹಾಕಿ ಕೈ ಕಟ್ಟಿ ಕೂತುಕೊಳ್ಳುವಂತಹ ನಿಷ್ಕ್ರಿಯ ವ್ಯಕ್ತಿ ದುರ್ಯೋಧನಲ್ಲ. ಮತ್ತೆ ಇಂದೊಂದು ದಿವಸ ಕಳೆದು ನಾಳೆ ಉದಯವಾಯಿತಾದ್ರೆ ನನ್ನ ವಿರೋಧಿಗಳಾದಂತಹ ಪಾಂಡವರನ್ನ ನೆಲಕ್ಕೆ ಒಣಗಿಸುತ್ತೇನೆ, ಅವರ ತಲೆಯನ್ನ ಒಡೆಯುತ್ತೇನೆ, ಮೃತ್ಯು ಮಂದಿರಕ್ಕೆ ಕಳಿಸುತ್ತೇನೆ. ಪಾಂಡವ ಪೃಥ್ವಿ, ಪಾಂಡವ ಪೃಥ್ವಿ. ಹೀಗೆಂದು ಹೇಳಿ ಕೆಲವೇ ದಿನಗಳಾಯಿತು. ಆದರೆ ಮಾಡಲಿಕ್ಕೆ ಮಾತ್ರ ಸಾಧ್ಯವಾಯಿತು. ಕಾರಣ ಅಲ್ಲಿ ತುಂಬಿರುವಂತಹ ಬಲಾಢ್ಯರು, ಅದರಲ್ಲಿಯೂ ನಿನ್ನ 99 ಮಂದಿ ಸಹೋದರನ ಮುಂದೆ ನಡೆದಂತಹ ಪ್ರಕೋದರ ಒಬ್ಬ ಸಾಕಲ್ಲ. ಭೀಮಾ ನನ್ನ ಹುಟ್ಟು ಹೊಗೆಯಾದಂತ ಭೀಮನ ಒಡಲನ್ನ ಒಡೆಯುತ್ತೇನೆ, ಮಜ್ಜ ಮಾಂಸಗಳನ್ನ ಹಿರಿದು ತೆಗೆಯುತ್ತೇನೆ. ನನ್ನ 99 ಮಂದಿ ಸಹೋದರರಿದ್ದಾರಲ್ಲ, ಅವರ ಯಾವತ್ತು ಅಳಿವಿಗೆ ಕಾರಣವಂತ ಈ ಭೀಮನ ವಿಷಯದಲ್ಲಿ ಸೇಡನ್ನ ತೀರಿಸಿಕೊಳ್ಳುತ್ತೇನೆ. ಇನ್ನು ಆ ಪಾರ್ಥ ಅವನ ಶಿರಸ್ಸನ್ನ ಹೊಡೆಯುತ್ತೇನೆ. ನನ್ನ ಮಿತ್ರವರಿಗಾದಂತಹ ಕರುಣೆ ಕೊಡಬಹುದಾದಂತಹ ಯಾವತ್ತೂ ಸಹಾಯ ಸಹಕಾರಕ್ಕೆ ಮಂಗಲಾಚರಣೆಯನ್ನು ಹಾಡುತ್ತೇನೆ. ಮಿಕ್ಕಿನ ಭಟರು ನನ್ನ ಲೆಕ್ಕಕ್ಕೆ ಇಲ್ಲ. ಮಿಕ್ಕಿ ಬಂದ್ರೆ ಆ ಭಟರನ್ನೆಲ್ಲ ಮಾರಿಗೆಯದಿದ್ರೆ 100 ಮಕ್ಕಳಲ್ಲಿ ಧೃತರಾಷ್ಟ್ರನಿಗೆ ತನಯನಲ್ಲ. ಪ್ರಭು, ನಾನು ಯಾಕೆ ಬಂದಿರುವೆ ತಿಳಿದಿದ್ಯಾ? ವೇದವ್ಯಾಸರ ಅನುಗ್ರಹದಿಂದ ಹಸ್ತದಲ್ಲಿಯೇ ಕುರುಕ್ಷೇತ್ರದಲ್ಲಿ ಆಗಿರುವಂತಹ ವಿದ್ಯಮಾನಗಳನ್ನು ತಿಳಿಯಪಡಿಸುವಂತಹ ಯೋಗ್ಯತೆ ನನಗೆ ಬಂದಿತ್ತು. ಅಂದಂದ್ರಪ್ಪ ನನಗೆ ಉಸುರುತ್ತಿದ್ದೆ. ರಣಕಣದಲ್ಲಿ ನೀನು ಕಾಣದಿದ್ದಂತಹ ಪ್ರಸಂಗ ಒದಗಿ ಬಂತು. ಆ ಮಹಾರಾಜನಿಗೆ ಧೈರ್ಯವನ್ನೊರೆದು ನೀನು ಎಲ್ಲಿದ್ದೀ ಅಂತ ತಿಳ್ಕೊಂಡು ಬರೋಣ ಅಂತ ಬಂದೆ. ನಿನ್ನನ್ನು ನೋಡಿದೆ. ಆದರೆ ನನ್ನ ಮಗ ಯಾವ ನಿರ್ಧಾರಕ್ಕೆ ಬಂದಿದ್ದಾನೆ, ಯಾವಾಗ ಬರ್ತಾನೆ ಎಂದು ಕಾತುರದಿಂದ ನಿರೀಕ್ಷಿಸುತ್ತಿರಬಹುದಾದಂತಹ ನಿನ್ನ ಅಪ್ಪನಾಗಿರುವಂತಹ ಧೃತರಾಷ್ಟ್ರ, ನಿನ್ನವ್ವೆಯಾಗಿರುವಂತಹ ಗಾಂಧಾರಿ, ನಿನ್ನ ಮಡದಿಯಾಗಿರಬಹುದಂತಹ ಸೌಭಾಗ್ಯವತಿ ಭಾನುಮತಿ, ಉಳಿದ ಪರಿವಾರದವರೆಲ್ಲ ಕೇಳಿದ್ರೆ ಯಾವ ಉತ್ತರ ಕೊಡಲಿ ಪ್ರಭು? ಸಂಜಯ, ನನ್ನ ತಂದೆ ತಾಯಿ ಮಕ್ಕಳು ಎನ್ನುವಂಥ ವ್ಯಾಮೋಹಕ್ಕೆ ಅಚ್ಚೆಗೆ ವಶರಾದಂತಹ ವ್ಯಕ್ತಿಗಳು ಅವರು. ಇಂದಿನ ನನ್ನ ದಾರುಣವಾದಂತಹ ಸ್ಥಿತಿಯನ್ನು ಕೇಳಿದಾಗ ಸಹಜವಾಗಿಯೇ ಭಯ ವಿಹಲರಾಗಿರಬಹುದು. ಅವರಿಗೆ ಹೋಗಿ ನೀನಿಷ್ಟೇ ಹೇಳು, ದುರ್ಯೋಧನ ಕೇವಲ ನಿಮ್ಮ ಮಗ ಮಾತ್ರನಲ್ಲ, ಆತ ಕ್ಷಾತ್ರಿಯ ವೀರನೂ ಆಗಿದ್ದಾನೆ. ಕಾರಣ ಕ್ಷಾತ್ರಿಯ ವೀರನಿಗೆ ಉಚಿತವಾದಂತಹ ಯಾವ ಯುದ್ಧವಿದೆಯೋ ಆ ಯುದ್ಧ ಭೂಮಿಯಲ್ಲಿ ಉಳಿವೋ ಅಥವಾ ಅಳಿವೋ ಇವೆರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕಾದದ್ದು ಕ್ಷಾತ್ರಿಯರ ಧರ್ಮ ಎನ್ನುವುದಾಗಿ ಅವರಿಗೆ ಸ್ವಾಂತನ ಪರವಾದಂತಹ ಮಾತನ್ನ ನೀನೇ ಆಡು ಸಂಜಯ. ಅಷ್ಟಲ್ಲದೆ ನನ್ನ ಹೆಂಡತಿಯಾದಂಥ ಭಾನುಮತಿ ಯಾವ ಕೆಡದಲ್ಲಿ ಅವಳ ಕೊನೆಗೆ ಮಾಗದ ಧಾರಣೆಯನ್ನು ಮಾಡಿದನೋ ಆಗಲೇ ತಂದೆ ತಾಯಂದಿರು ಸಾಕಿ ಸಲಹಿದ 1000 ಋಣವನ್ನು ಹರಿದೊಗೆದು ಕೈ ಹಿಡಿದವನೇ ಭಗವಂತನೆನ್ನುವುದಾಗಿಯೂ ಹೊಕ್ಕ ಮನೆಯೇ ಸ್ವರ್ಗ ಎನ್ನುವುದಾಗಿ ಭಾವಿಸಿದವಳು ತನ್ನ ಲಕ್ಷಣಾದಿ ಮಕ್ಕಳು ಸತ್ತು ಹೆಣವಾದಂತಹ ಕಾಲದಲ್ಲಿಯೂ ಅದಕ್ಕೆ ಆಕ್ಷೇಪವನ್ನು ಕೊಟ್ಟವಳಲ್ಲ. ಆ ಕಾಲದಲ್ಲಿ ಅವಳು ಹೇಳಿದ್ದಿಷ್ಟೇ, ಪತಿದೇವ ಲಕ್ಷಣಾದಿ ಮಕ್ಕಳು ಸತ್ತು ಹೆಣವಾಗಿ ಹೋಗಲಿ, ಆದರೆ ತನ್ನ ಹಣೆಯಲ್ಲಿ ಆಲಿಸುವಂತೆ ಯಾವ ತಿಲಕವಿದೆಯೋ ಅದನ್ನು ಮಾತ್ರ ಮೃತ್ಯು ದೇವತೆ ಅಳಿಸದೆ ಉಳಿಸಲಿ ಎನ್ನುವುದಾಗಿ ಅರ್ಥ. ಈ ಪತಿಯ ಬದುಕನ್ನೇ ಹಾರೈಸಿದವಳು ಎನ್ನುವುದಾಗಿ ಅರ್ಥ. ಅಂತ ಪತಿವ್ರತ ಶಿರೋಮಣಿಯಲ್ಲಿ ಒಂದು ಮಾತನ್ನಾಡು, ಬದುಕಿದ್ರೆ ನಾಳೆ ಬಂದು ನಿನ್ನೊಂದಿಗೆ ರತ್ನ ಖಚಿತವಾದಂತಹ ಸಿಂಹಾಸನವನ್ನು ಆಳುತ್ತಾನಂತೆ. ಅದನ್ನ ವಿಧಿ ಸಹಿಸದೇ ಹೋದ ಪಕ್ಷದಲ್ಲಿ ಆರ್ಯನಾರ್ಯರಿಗೆ ಸಹಜವಾದಂತಹ ಸಹಗಮನ ಪದ್ಧತಿಯ ಮೂಲಕವಾಗಿ ಸತ್ತು ಸ್ವರ್ಗದಲ್ಲಿರಬಹುದಾದಂತಹ ಪತಿಯನ್ನು ಕೂಡಿಕೊಳ್ಳಿಕ್ಕೆ ಹೇಳಿದ್ದಾನೆ ಅಂತ ಸೂಚಿಸು. ಯಾವಾಗ ಕೇಳಿದ್ರು ನಾಳೆ ನಾಳೆ ಅಂತ ಹೇಳ್ತೀಯ, ಈಗ ಏನು ಮಾಡುತ್ತೀಯ? ಈಗೇನು ಮಾಡ್ತೇನೆ? ಇದೇ ಸರೋವರ ಒಂದು ಇಲ್ಲಿಗೆ ಸಮೀಪದಲ್ಲಿ
ಸಮೀಪದಲ್ಲಿ ನಾ ಇಲ್ಲಿಗೆ ಸಮೀಪದಲ್ಲಿ ಹುದುಗಿರುವೆ ಹುದುಗಿರುವೆ ನೈ ಹಗೆಗಳು ಅರಿಯದಂದದಲ್ಲಿ ಹುದುಗಿರುವೆ ನೈ ಹಗೆಗಳು ಅರಿಯದಂದದಲ್ಲಿ ಏನ ಪೇಳಲಿ ನಿನಗೆ ಓ ಸಂಜಯ, ಸ್ವಾಮಿ, ವಿರೋಧಿಗಳ ತಲೆಯನ್ನ ಕಡಿಯಬೇಕು ಎಂತಾದ್ರೆ ನಾಳೆವರೆಗೂ ನಾನು ಬದುಕುಳಿಯಬೇಕು. ಸತ್ಯ. ವಿರೋಧಿಗಳ ಕಣ್ಣು ತಪ್ಪಿಸಿದ್ರೇನೆ ನಾನು ಬದುಕುಳಿಲಿಕ್ಕೆ ಸಾಧ್ಯ. ಹೌದು. ಅದಕ್ಕೊಂದು ಉಪಾಯವನ್ನೇ ಎಣ್ಣಿದ್ದೇನೆ ಸಂಜಯ. ಏನು? ಇಲ್ಲಿಗೆ ಸಮೀಪದಲ್ಲಿ ಇದೆಯಲ್ಲ ದ್ವೈಪಾಯನ ಸರೋವರ. ಆ ಸರೋವರದಲ್ಲಿ ಯಾರಿಗೂ ತಿಳಿಯದಾಗೆ ಮುಳುಗಿದ್ದು ಬಿಡುತ್ತೇನೆ ಸಂಜಯ. ಇಂದು ಮುಳುಗಿದ್ದು ನಾಳೆ ಆದೊಡನೆ ನನ್ನ ವಿರೋಧಿಗಳಾದಂತಹ ಪಾಂಡವರ ತಲೆಯನ್ನು ಒಡೆದು ಹಾಕುತ್ತೇನೆ. ನನ್ನ ಇಚ್ಛೆಯನ್ನು ಈಡೇರಿಸಿಕೊಳ್ಳುತ್ತೇನೆ ಸಂಜಯ. ಯಾರಲ್ಲಿ ಈ ವಿಷಯವನ್ನು ಹೇಳಬೇಡ ಸಂಜಯ. ಭಾಗ್ಯವಿದ್ರೆ ಪುನಃ ನಿನ್ನ ನಾಳೆ ಬಂದು ಕಾಣುತ್ತೇನೆ ಸಂಜಯ. ಸಂಜಯ ಸ್ವಾಮಿ, ಎಲ್ಲೆಲ್ಲಿಯೂ ಮಜ್ಜೆ ಮಾಂಸಗಳ ರಾಶಿ, ಎಲ್ಲೆಲ್ಲಿಯೂ ಎಲುಬಿನ ಹಂದರಗಳು, ಎಲ್ಲೆಲ್ಲಿಯೂ ಕರುಳಿನ ಮಾಲೆಗಳು, ರಕ್ತಪ್ಲಾವಿತವಾದಂಥ ನೆಲ, ಇದುವರೆಗೂ ರಣಕ್ಷೇತ್ರವಾದಂಥ ಈ ಸ್ಥಳ ಇಂದು ಕೇವಲ ರುದ್ರಭೂಮಿ. ಹಾ, ಯಾರು ಅಭಿಮನ್ಯು, ಓ ಮಗನೇ, ನೀನು ಪರಬಲದವನಾದ್ರೆ ಏನಂತೆ, ನಿನ್ನಲ್ಲಿರಬಹುದಾದಂತ ವೀರಶ್ರೀಯನ್ನ ಕಂಡು ಒಂದು ಕಾಲದಲ್ಲಿ ಮೆಚ್ಚಿಕೊಂಡವ ನಾನು ಮಗನೇ. ಒಂದು ಅಭೇದ್ಯವಾದಂತ ಚಕ್ರವ್ಯೂಹವನ್ನ ಭೇದಿಸಿ ಅನೇಕ ವಿರೋಧಿಗಳನ್ನ ಯಮನೂರಿಗೆ ಕಳುಹಿ ನೀನಾಗಿ ಮೆರೆದಂತ ಆ ದೃಶ್ಯ ಇಂದೂ ನನ್ನ ಕಣ್ಣ ಮುಂದೆ ಕಟ್ಟಿದಂತಿದೆ ಕಂದ. ನಿನ್ನಂತ ಕಂದಮ್ಮನನ್ನ ಉಳಿಯಗೊಟ್ಟಿದ್ರೆ ಭಾರತ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನೇ ಸ್ಥಾಪಿಸ್ತಿದ್ದೆ ನೀನು ಮಗನೇ. ನೀನೊಬ್ಬ ಭರತ ಕುಲದ ರತ್ನ ದೀಪ್ತಿ ಆಗ್ತಿದ್ದೆ ಕಂದ. ನಿನ್ನಂತವನನ್ನ ಆ ಕಾಲದಲ್ಲಿ ರಣದೇವತೆಗೆ ಬಲಿಗೊಟ್ಟಂತ ಈ ದುರಾತ್ಮನನ್ನು ಕ್ಷಮಿಸು ಮಗನೇ, ಕ್ಷಮಿಸು. ಯಾರು? ಕರ್ಣ, ಓ ಮಿತ್ರ ಕರ್ಣ. ಬೇಟೆ ಕರ್ಣನ ಕೂಡೆ, ಆಟ ಕರ್ಣನ ಕೂಡೆ, ಹೀಗೆ ಭೌತಿಕವಾದಂತ ಯಾವತ್ತು ವ್ಯವಹಾರದಲ್ಲಿ ನಾನು ನೀನು ಒಂದಾಗಿ ಬದುಕಿದ್ದಾಯಿತು ಕರ್ಣ. ಆದ್ರೆ ಸಾವಿರ ವಿಷಯದಲ್ಲಿ ಮಾತ್ರ ನೀನು ಒಂಟಿಯಾಗಿ ನಡೆದು ಬಿಟ್ಟಿಯಲ್ಲ ಕರ್ಣ. ನೀನಿಲ್ಲದಂತ ಬದುಕು ನಿಜಕ್ಕೂ ಶುಷ್ಕ ಮರುಭೂಮಿಯಂತೆ. ಕಾರಣ ನಾನು ಬರುತ್ತೇನೆ, ನಿನ್ನನ್ನ ಕೂಡಿಕೊಳ್ಳುತ್ತೇನೆ ಕರ್ಣ, ನಿನ್ನನ್ನು ಕೂಡಿಕೊಳ್ಳುತ್ತೇನೆ. ಭೂತರವ ಪ್ರೇತರವ ಎಲ್ಲಿ ನೋಡಿದರು ಕಾಕರವ ಕೂಕರವ ಚೆಲ್ಲಿಸುವ ಕೆಂಪು ಗಾನೆ ಕರವೋ ಶಾಕಿನಿ ಬಳಗರವೋ.
ಅನೇಕ ಬಂಧು ಬಾಂಧವರು ನನ್ನನ್ನು ಬೆಂಬಲಿಸಿದ್ದರು. ಇಂದು ಭೂತ ಬೇತಾಳಾದಿಗಳು ನನ್ನನ್ನು ಬೆನ್ನಟ್ಟಿ ಬರುತ್ತಾ ಇದ್ದಾರೆ. ಅಂದಿಗೂ ಇಂದಿಗೂ ಎಷ್ಟು ಅಂತರ ನನ್ನ ಜೀವನದಲ್ಲಿ. ಹೌದು, ಸಂಜೆಯಿಂದಲೇ ಹೇಳಿದ ಪ್ರಕಾರವಾಗಿ ದ್ವೈಪಾಯನ ಸರೋವರದಲ್ಲಿ ಮುಳುಗಿರಬೇಕು. ಈ ವಿಷಯ ನನ್ನ ವಿರೋಧಿಗಳಿಗೆ ತಿಳಿದು ಬಿಟ್ರೆ ಏನು ಮಾಡಲಿ? ಹಿಂಗಾದಿಂದ ಹೋಗಿ ಸರೋವರದಲ್ಲಿ ಮುಳುಗಿರುತ್ತೇನೆ. ಭೀಮನ ಕಡೆಯವರು ನೋಡಿದ್ರೆ ಯಾರೋ ನೀರು ಕುಡಿಲಿಕ್ಕೆ ಬಂದಿದ್ರು, ಹೊರಟು ಹೋಗಿದ್ದಾರೆ ಎಂಬುದಾಗಿ ಭಾವಿಸಿಕೊಳ್ಳುತ್ತಾರೆ. ಇದೇ ಸರಿ. ಅಲ್ಲಿ ಆಗುತ್ತಿರುವಂತಹ ವಿದ್ಯಮಾನಗಳನ್ನು ಗಮನಿಸಿದ ಈತ ಬಂದಿದ್ದಾನೆ ಕ್ಷೇತ್ರಕ್ಕೆ. ಬ್ರಾಹ್ಮಣನಾಗಿಯೂ ಕ್ಷೇತ್ರಯೋಚಿತವಾಗಿ ಧನುರ್ಬಾಣಗಳನ್ನು ಹಿಡಿದು ನನ್ನ ಅಪ್ಪನನ್ನು ಕೊಂದಂತಹ ದುಷ್ಟ ಪಾಂಡವರ ಮೇಲೆ ಹಾಗೆ ತೀರಿಸಿಕೊಳ್ಳುವುದಕ್ಕೆ ಬಂದು ನಿಂತಿದ್ದೇನೆ. ಅಶ್ವತ್ಥಾಮೋ ಹತಃ ಎಂಬ ಧರ್ಮರಾಜನ ಅರ್ಧ ಸತ್ಯ ನನ್ನ ಅಪ್ಪನನ್ನ ಕೊಲ್ಲುವಂತೆ ಮಾಡಿತು. ಬಿಸುಟ ಬಿಲ್ಲನ್ನು ಮತ್ತೆ ಹಿಡಿಯಬಾರದೆಂಬಂತೆ ಆತ್ಮಯೋಗದಲ್ಲಿ ತನ್ನ ಹಸುವನ್ನು ಕೇಂದ್ರೀಕರಿಸಿದಾಗಲೇ ನನ್ನ ಅಪ್ಪ ಸತ್ತು ಹೋಗಿದ್ದ. ಆ ಹೊತ್ತಿನಲ್ಲಿ ನನ್ನ ಅಪ್ಪನ ಜುಟ್ಟನ್ನು ಹಿಡಿದು ಕತ್ತಿಯಿಂದ ಕತ್ತರಿಸಿದರಲ್ಲ ಕೊರಳನ್ನು. ಹೇಗೆ ತಡೆದುಕೊಳ್ಳಲಿ ಸಲ್ಲದು. ನನ್ನ ಒಡೆಯನ ಇಷ್ಟೇ ಏನು ನಿಷ್ಪಾಂಡವ ಪೃಥ್ವಿ. ಅದಕ್ಕೋಸ್ಕರವಾಗಿ ಪ್ರಪಂಚ ಪರ್ಯಟನವನ್ನು ಮಾಡಿ ತಂದೆಯನ್ನು ಕೊಂದಂತಹ ಕ್ಷತ್ರಿಯರನ್ನು ನಾಶ ಮಾಡಿದ ಪರಶುರಾಮನ ಧನುರ್ಬಾಣಗಳು ಈ ಅಶ್ವತ್ಥಾಮನ ಕೈಯಲ್ಲಿ. ಆಗಲಿ ವರ್ಣ ಸಂಕರ, ಜಾತಿಯಿಂದ ಶೂದ್ರ, ಪಶುವೃತ್ತಿ, ಬರ್ಬರ ಅಂಧ ಈ ಅಶ್ವತ್ಥಾಮ ಎಲ್ಲಿದ್ದಾನೆ? ನಮ್ಮ ಒಡೆಯ ಎಲ್ಲಿದ್ದಾನೆ? ಎಲ್ಲಿ ನಮ್ಮ ಒಡೆಯ ಸುಯೋಧನ? ಎಲ್ಲಿ ಸುಯೋಧನ? ಅಶ್ವತ್ಥಾಮ ಅವನ ಕುರಿತು ಕೇಳಿ ಮಾಡುವುದೇನಪ್ಪ? ಕೇಳಿ ಮಾಡುವುದೇನು? ವಸಾವಂಧಿಯೇ ಮೊದಲಾದಂತಹ ರಕ್ತ ಪಿಪಾಸುಗಳಿಗೆ ರಕ್ತ ಓಕುಳಿಯನ್ನ ಮಾಡಿಸುತ್ತೇನೆ. ಹೇಳಿ ಎಲ್ಲಿದ್ದಾನೆ ನಮ್ಮ ಒಡೆಯ? ಹೇಳಲೇಬೇಕು. ಹೇಳಬಾರದ ವಿಷಯವನ್ನ ಹೇಳಿದರೆ ಏನಾದರೂ ಆಗುತ್ತದೆ ಎಂಬ ಭರವಸೆ ಮೂಡ್ತಾ ಇದೆ ನಿನ್ನ ಈ ಉತ್ಸಾಹದಿಂದ. ಹೇಳಿ. ನಮ್ಮೊಡೆಯ ನಿಮ್ಮನ್ನೆಲ್ಲ ನಂಬಿದ, ಆದರೆ ಈ ಭೂಮಿಯ ಮೇಲೆ ಬದುಕುವಂತಹ ಯಾವ ಅವಕಾಶವನ್ನು ಕಳಕೊಂಡಿರುವಂತಹ ಭೂಮೀಶ ಕೌರವ ಬದುಕಲಿಕ್ಕಾಗಿ ದ್ವೈಪಾಯನ ಸರೋವರದಲ್ಲಿ ಮುಳುಗಿದ್ದಾನೆ ವೈರಿಗಳಿಗೆ ಅಂಜಿ. ದ್ವೈಪಾಯನ ಸರೋವರ? ಹೌದು. ಆಗಲಿ, ವಿಷಯವನ್ನು ಅರಿಹಿದರಲ್ಲ, ಅಲ್ಲಿಗೆ ಹೊರಡ್ತೇನೆ ನಾನು. ಬಂದು ನಿಂತದ್ದೇ ದ್ವೈಪಾಯನ ಸರೋವರ. ಒಡೆಯ ಅಡಗಿ ಕುಳಿತಿದ್ದಾನಲ್ಲ ನೀರಿನಲ್ಲಿ, ಅವನನ್ನೇ ಕರೆದು ಮಾತನಾಡಿಸಿ ಬಿಡುತ್ತೇನೆ. ಗುರುರಾಯ ಕೇಳೆ ನಮತ
ಸುಯೋಧನ, ಯಾಕೆ ಈ ವ್ರತ ನೀರಿನಲ್ಲಿ ಅಡಗಿ ಕುಳಿತಿರುವೆ? ಭೂಮಿಯ ಮೇಲೆ ಕೀರ್ತಿವೆತ್ತಂತಹ ಈ ಹಸ್ತಿನಾವತಿಯ ಸಿಂಹಾಸನದ ಮೇಲೆ ಮಿಂಚುತ್ತಿದ್ದವನು ನೀನು. ಅಂತಹ ನೀನು ಏನು ವಿರೋಧಿಗಳಿಂದ ಇಂತಹ ಸಂದರ್ಭ ಬಂತು ಎಂಬ ಕಾರಣ ನೀರಿನಲ್ಲಿ ಅಡಗಿದ್ದೀಯಲ್ಲ? ಏಳು, ನಾನಿದ್ದೇನೆ, ಏಳು. ಅಶ್ವತ್ಥಾಮಾಚಾರ್ಯರೇ, ನಿಮ್ಮ ಹಾಗೆ ಭೀಷ್ಮನೋ ದ್ರೋಣನೋ ನನಗೆ ಭರವಸೆ ಮಾತುಗಳನ್ನೇ ಆಡಿ ಮುಗಿಸಿದ್ದರು. ಅದರ ಪರಿಣಾಮವಾಗಿ ನಾನು ಈ ಅವಸ್ಥೆಯನ್ನು ಅನುಭವಿಸುತ್ತಾ ಇದ್ದೇನೆ. ಆದಷ್ಟಿಂದಲೇ ಹೊರಟೋಗಿ. ಯಾರು? ಭೀಷ್ಮ, ದ್ರೋಣ, ಕರ್ಣ. ಶರಮಂಚ ಅವನಿಗಾಯಿತು ಹುಲು ಶಿಖಂಡಿಯ ನೆಪದಿಂದ. ಅಲ್ಲದೆ ಬಿಲ್ಗುರು ದ್ರೋಣ ಅಸಮಸಾಹಸಿ. ನನ್ನಪ್ಪ ನನ್ನ ಮೇಲಿನ ವ್ಯಾಮೋಹದಿಂದ ಈ ಧರೆಯನ್ನೇ ಬಿಟ್ಟು ಹೋದ. ಆದ ಅನ್ಯಾಯ ಏನು ನನಗೆ ಗೊತ್ತು. ಕರ್ಣನಿಗೆ ಆಡಿದ ಮಾತು ಹೆಚ್ಚಾಯಿತು. ಅನ್ನ ಕೊಟ್ಟ ನೀನು ಕಡಿಮೆಯಾದೆ. ಇದು ಅವರೆಲ್ಲರೂ ಸೇರಿ ಮಾಡಬಹುದಾದದ್ದನ್ನು ಈ ಗುರುಸುತ ಅಶ್ವತ್ಥಾಮ ಮಾಡಿ ಪೂರೈಸುತ್ತಾನೆ. ಅಪ್ಪಣೆ ಒಂದನ್ನು ಕೊಟ್ಟ ಮಾತ್ರ ಅಂತಂದ್ರೆ ನಿಷ್ಪಾಂಡವ ಪೃಥ್ವಿ ಕೊಡುವ ಅಪ್ಪಣೆ. ಆಚಾರ್ಯರೇ, ಈ ವಿಷಯ ಭೀಮಿಗೆ ತಿಳಿಯಿತಾದ್ರೆ ನನ್ನ ಕಾರ್ಯವೇ ಕೆಟ್ಟು ಹೋಗುತ್ತದೆ. ಆದ್ದರಿಂದ ಆದಷ್ಟು ಬೇಗದಿಂದ ತೊಲಗಿ ಹೋಗಿ. ಎಂತಹ ಮಹದಾಸೆಯನ್ನು ಹೊತ್ತು ಬಂದೆ. ಪಾಂಡವರ ನಿರ್ನಾಮವನ್ನ ಎಣಿಸಿ ಬಂದೆ. ಉರಿಯುವ ಬೆಂಕಿಗೆ ತುಪ್ಪವನ್ನು ಹೊಯ್ಯುತ್ತೀಯೇ ಎಂದು ಭಾವಿಸಿದೆ ಒಡೆಯ. ನೀರನ್ನೇ ಎರಚಿ ಬಿಟ್ಟಿಯಲ್ಲ, ನೀರಲ್ಲಿ ಇಳಿದುಕೊಂಡು. ನೋಡೋಣ ಈಗಲ್ಲವಾದರೇನಂತೆ. ಅವಕಾಶ ಸಮಯ ಕೂಡಿ ಬಂದರೆ ಮತ್ತೆ ಇದೆ ಜಾಬಾಬಿಲ್. ಬರುತ್ತೇನೆ ಧರಿಸಿ. ಪಾಪಿ ದುರ್ಯೋಧನ ಪ್ರಪಂಚದ ಯಾವ ಮೂಲೆಯನ್ನು ಸೇರಿದೆ? ನೀನಿದ್ದ ಟಾವು ಒಮ್ಮೆ ನನಗೆ ಗೊತ್ತಾಗಿದ್ರೆ ನಿನ್ನನ್ನ ಪಡೆದು ಮುಗಿಸಿದೆ. ಯಾರು ನೀನು? ನಾನ್ ನೋಡಿ ನೀನು ಅಂತ ಗೊತ್ತಾಗಿದೆ. ನಾನು ಬೇವಿನ ಚಾರ. ಬೇವಿನ ಚಾರ? ನೋಡ್ರಿ ಬುದ್ಧಿ. ನಮ್ಮವನೇ. ನೋಡ್ರಿ ನೋಡಿ. ಏನು ಸಮಾಚಾರ? ನಿಮ್ ದೇವ ಸ್ವಾಮಿ ನೀನು ಅಂತ ಗೊತ್ತಾಗಿದೆ. ಸಲಾಮ್ ಮಾಡ್ಕೊಂಡೆ. ಶುಭವಾಗಲಿ. ಹೇಳು ಬುದ್ಧಿ. ನಾವು ಬೇವಿನ ಚಾರಕರು. ಬೇವಿನ ಚರ.
ವಿಷಯ ತಿಳ್ಕೊಳ್ಬೇಕಂತ ಹೊರಟಿವಿ. ಹೊರಟ ಮೇಲೆ ನಮ್ಮ ನಿಜ ರೂಪದಲ್ಲಿ ಹೋದ್ರೆ ನಮ್ಮ ವಿರೋಧಿಗಳಿಗೆ ನಮ್ಮ ಸುಳಿವು ತಿಳ್ತದಲ್ಲ, ಹಾಗಾಗಿ ವೇಷ ಮಾಡ್ಕೊಂಡೆ. ಒಳ್ಳೇದಾಯ್ತು, ಆಯ್ತು. ಈ ವೇಷ ಆದ್ಮೇಲೆ ಅದು ವೇಷಕ್ಕೆ ಸರಿಯಾದ ಉದ್ಯೋಗ ಬೇಡವೆ, ಬೇಟೆ ಆಡುವಂತ ಮನಸ್ಸಾಯ್ತು. ಒಬ್ಬೊಬ್ಬರು ಇದ್ರೆ ಭೇಟಿ ಆಗುತ್ತಾ ಹೊಡೆಯ? ಆಗಲಿಕ್ಕೆ ಭೇಟಿ ಆಗುದಿಲ್ಲ, ಭೇಟಿ ಆಗುದಿಲ್ಲ. ಆಮೇಲೆ ನಮ್ಮ ಕೂಟ ಉಂಟಲ್ಲ, ಅದನ್ನೆಲ್ಲ ಒಟ್ಟು ಮಾಡ್ಕೊಂಡೆ. ಬರೀ ಕೂಟ ಇದ್ರೆ ಭೇಟಿ ಆಗ್ತದೆ ಬುದ್ಧಿ ಆಗದು. ಆ ಬೇಟೆಗೆ ಸರಿಯಾದಂತ ಆಯುಧ ಬೇಡವೆ, ಪರಿಕರಗಳು ಬೇಕು, ಅದನ್ನು ತಗೊಂಡೆ. ಯಾವ್ದಾವ್ದು? ಯಾವುದು? ಖಡ್ಗ, ಕಕ್ಕಡ, ಕಡಗತ್ತಿ, ಈಟಿ, ಬರ್ತಿ, ಬಂದು, ಮುದುಗರ, ಮುಸುಂಡಿ, ಬರಸು, ಗದೆ, ಕುಂತ, ಶೂಲ, ತೋಮರ ಸಾಕಾಬೇಕ? ಸದ್ಯ ಸಾಕು, ವಿಷಯ ಹೇಳು. ಅಷ್ಟೇ ಸಾಕಾಗುದಿಲ್ಲ. ಮತ್ತೆ ಬಲಹೊರೆ ಯಾವ ಬಲೆಯ? ಹಾತ್ ಬಲೆ, ಬೀಸ್ ಬಲೆ, ಕಿಳಂಜಿ ಬಲೆ, ಬಗ್ಗಿ ಬಿಡ್ತಿ ಬಲೆ, ಧನ್ಕಣೀರ್ ಬಲೆ, ದೊಡ್ಕಣೀರ್ ಬಲೆ, ಹೊಳ್ ಬಲೆ. ಅಷ್ಟೇ ಅಲ್ಲ ಬುದ್ಧಿ, ನಾಯಿ. ನಾಯಿ? ಯಾವ ಜಾತಿಯ ನಾಯಿಯ? ಜಾಲ, ಜೂಲ, ರಕ್ತಬೆರಣ್ಣ, ಕುತ್ಬಾಲದರಿಯ, ಸಿಗಲಿನಂದಿ, ಉಪ್ಪುರುಗಿಂಟ, ಮುಂಡ್ಬಾಲದುಲಿಯಣ್ಣ. ಒಡೆಯ ಊಟ ಹಾಕಿ ಬಲೆ ಬೀಸಿ ಹಾರುವ ಹಕ್ಕಿನ ಹಿಡಿದಿದ್ದೆವು, ಓಡುವ ಪಿರಾಣಿನ ಹೊಡೆದಿದ್ದೆವು. ನಮ್ಮ ಹೊಡೆತಂದ್ರೆ ಹೇಗೆ? ಇರುತ್ತ ಬರ್ತಿ ಸುರುತ್ತ ಕಡಗದ ಕಡ್ತ ಪೆಟ್ಟೊಂದು ತುಂಡೆರಡು. ಹಾಗಾಗಬೇಕು. ಇವತ್ತು ನಿಮ್ಗೆ ಯಾವ ಮಾಂಸ ಆಗ್ಬೋದು? ಸದ್ಯ ನನಗೆ ಯಾವ ಮಾಂಸದ ಮೇಲೂ ಇಷ್ಟ ಇಲ್ಲ. ಅಲ್ಲ ಬರ್ತಿನ ಮಾಂಸ ಆಗ್ಬೋದಾ? ಅಲ್ಲ ಕಡಿನ ಮಾಂಸ ಆಗ್ಬೋದಾ? ಅಲ್ಲ ಕಾಡ್ಕೋಳಿ ಮ್ಯಾಣಿ ತಿಪ್ಪಲ ಒಂದು ನನಗೆ ಅಗತ್ಯ ಇಲ್ಲ. ಮತ್ತೆ ಯಾವ ತಲೆ ಹಾಕೋದು? ನಾನು ಒಂದು ವಿಷಯದ ಕುರಿತಾಗಿ ಯೋಚಿಸ್ತಾ ಇದ್ದೆ. ಯಾವ ವಿಷಯ ಬುದ್ಧಿ? ಆ ದುರ್ಯೋಧನನ ಕುರಿತಾಗಿ ವಿಷಯ ಸಂಗ್ರಹಕ್ಕೆ. ಓ, ಆ ತಲೆ ಬಗ್ಗೆ ಈ ತಲೆ ಬಿಸಿ ಮಾಡ್ಕೊಂಡಿದ್ದೆ. ಈ ತಲೆ ಬಿಸಿ ಏರಿ ಹೋಗಿ ನಾವು ಅದೇ ಕತೆ ಹೇಳ್ತಾ ಇದ್ದೀವಿ ನೋಡಿ. ಕತೆ ಅದಕ್ಕೆ ಸಂಬಂಧಿಸಿದ ಬೇಟೆ ಕತೆ, ಅದಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ನಿನ್ನ ಪೀಠಿಕೆಯ ಉದ್ದ ಆಯ್ತಲ್ಲ ಬುದ್ಧಿ. ಹೀಗೆ ಬೇಟೆ ಆಡಿ 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 ದೇಹಕ್ಕೆ ಬಹಳ ಆಯಾಸ ಆಯ್ತು. ಕಡೆಗೆ ಬೇಟೆ ಮೇಲೆ ಜುಗಿಸುವಂತ ಬೇಟೆ ಬದಿ ಇಟ್ಟು ಆಮೇಲೆ ಸ್ವಲ್ಪ ನೀರು ಕುಡಿಯೋಣ ಅಂತ ಆ ಹೊಲದಲ್ಲಿ ಹುಡುಕಿದ್ರೆ ನೀರು ಸಿಗ್ತದ? ಇಲ್ಲ. ಹುಡುಕಿ 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 ಹೀಗೆ ದ್ವೈಪಾಯನ ಸರೋವರದ ಹತ್ರ ಹೋದೆ. ಅಲ್ಲಿ ಹೋಗಿ ಕೈ ಕಾಲು ಮುಖ ತೊಳೆದು ಸ್ವಲ್ಪ ನೀರು ಕುಡಿದು ಮೇಲೆ ಬರುವಾಗ ನಮ್ಮವರೆಲ್ಲ ಹೇಳಿದ್ರು, ಬೇಟೆ ಆಡಿ ಮೈಯೆಲ್ಲ ಧೂಳ್ಪಳಾಗೈತೆ, ನೀರು ಆಟ ಆಡುವ. ಅದು ಹೌದಂತ ತೋರ್ಪುದ್ದಿ. ಆಯಾಸದ ಪರಿಹಾರ ಏನೋ ಅದು ತಂಗಾಳಿ ತಂಗಾಳಿ ಗಾಳಿ ಬೀಸಿ ಒಳ್ಳೆ ಗಾಳಿ ಬೀಸ್ತಾ ಇತ್ತು. ಕಡೆಗೆ ಅಲ್ಲೇ ಕೆರೆದಂಡ ಮೇಲೆ ಬಟ್ಟೆ ಹಾಸಿತ್ತು, ಮಲಗಿತ್ತು. ಈಗ ಹೊರಟು ಬಂತು. ಅವಿವೇಕಿ, ವಿಷಯವನ್ನು ಸಂಗ್ರಹಿಸಿದ್ದಿ ಅಂತ ಹೇಳಿದೆ, ಅದಕ್ಕೆ ಸಂಬಂಧಿಸಿದ ಪೀಠಿಕಾ ಪ್ರಕರಣ ಅಂತ ಉಚ್ಚರಿಸಿದೆ, ಎದ್ದು ಸುಮ್ಮನೆ ಬಂದೆಯ? ಅಂದ್ರೆ ನಾವಲ್ಲಿ ನಿದ್ರೆ ಮಾಡ್ಬೇಕಂತ ಮಲಗಿದ್ದಲ್ಲ. ಮತ್ತೆ ಯಾಕೆ ಮಲಗಿದ ಮೇಲೆ ನಿದ್ದೆ ಬಂತು? ಅಂತೂ ನಷ್ಟ ನಷ್ಟ. ಯಾರಿಗೆ ನಿದ್ದೆ? ನನಗೆ ನಿದ್ರೆ ಬರ್ಬಹುದೇ? ಬರ್ಲಿಕ್ಕಿಲ್ಲ. ನಮ್ಮವರಿಗೆ ಮಲಗಬೇಕಂತಿಲ್ಲ, ಕೂತಲ್ಲೇ ತೂಕರಿಸ್ತಾರೆ. ಕೆಲವರು ನಿತ್ತಲ್ಲೇ ನಿದ್ರೆ ಮಾಡ್ತಾರೆ. ನನ್ಗೆ ಪಕ್ಕನ ಮಲಗಿದ್ರು ನಿದ್ರೆ ಬೀಳುದಿಲ್ಲ. ನೀನು ಕಾರ್ಯದ ಕುರಿತು ಅಂದ್ರೆ ಒಂದೊಂದೇ ಆಲೋಚನೆ ಮಾಡ್ತಾ ಇರ್ತೇನೆ. ಕಡೆ ಹಾಗೆ ನಿದ್ರೆ ಗುಂಗಿನಲ್ಲಿ ನಾನಿದ್ದೆ. ಅಲ್ಲಿ ಒಂದು ವಿಶೇಷ. ಅಲ್ಲಿ 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 ನೀರಾಯ ಹುಡುಗಿ ಕಥ ಕದಿ ಕೂರಾಯ ಇರ್ತದೆ, ಕಥ ಕದಿ ಕೂರಾಯ ಇರ್ತದೆ. ಸಲಾಮು 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 ಒಡೆಯ ಹರದಿವ್ ನಿಂತಿರು ಸ್ವಾಮಿ ಏನೋ ಹಾಗೆ ನಿದ್ರೆ ಗುಂಗಿನಲ್ಲಿ ನಾನಿದ್ದೆ. ಗುಸುಗುಸು 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 ಗುಸುಗು ಒಂದು ರೀತಿ ಸ್ವರಗಳು, ಒಂದು ರೀತಿಯ ಶಬ್ದ. ನಾನು ಮೊದಲು ಗೆರೆಸ್ಕೊಂಡದೇನು, ಹೀಗೆ ನೀರು ಕುಡಿಯಕ್ಕೆ ಹಂದಿಗೊಡ್ಡೆ ಎಲ್ಲ ಬರ್ತಾವೋ ಅಂತ ತಿಳ್ಕೊಂಡೆ. ಇದ್ದರೂ ಇರಬಹುದು. ಅದು ಅಲ್ಲ, ಮತ್ತೆ ಪಿಚ್ ಪಿಚಿ ಪಿಚ್ ಪಿಚಿ ಪಿಚ್ ಪಿಚಿ ಪಿಚ್ ಪಿಚಿ ಮಾತುಕತೆ. ಕಡೆಗಾಲೋಚನೆ ಮಾಡಿದ್ದು ಹೀಗೆ, ನಮ್ಮವರೆಲ್ಲ ಮಲಗಿದ್ದಾರಲ್ಲ, ಅವರ ನಿದ್ರೆ ಕಣ್ಣಲ್ಲಿ ಮಾತಾಡಬಹುದು ಇದ್ದೀತು. ಕಡೆ ನೋಡ್ಬೇಕು, ಅದು ಅಲ್ಲ, ಅದು ಸುಳ್ಳೆ. ಅದು ಸುಳ್ಳೆ. ಹಾಗಾದ್ರೆ ಸತ್ಯ ಯಾವ? ಕಡೆಗೆ 4 ಹೆಜ್ಜೆ ಮುಂದಿಟ್ಟು ಹೀಗೆ ನೋಡ್ತೇನೆ. 3 ಜನ, 3 ಜನ, 3 ವ್ಯಕ್ತಿಗಳು. ಯಾರು? ಏನವರನ್ನ ಸರಿಯಾಗಿ ನೋಡ್ಲಿಲ್ಲ. ಸರಿ ನೋಡಿದ್ದೇನೆ, ಪರಿಚಯ ಉಂಟು ಒಡೆಯ. ಮುಖ ಪರಿಚಯ ಉಂಟಲ್ಲ, ಯಾರವರು? ಅವ್ರ ಹೆಸರು ನೋಡಿ ಹೊಟ್ಟೆೊಳಗೆ ಉಂಟು, ಬಾಯಿಗೆ ಬರುವುದಿಲ್ಲ. ಸರಿಯಾಗಿ ಜ್ಞಾಪಿಸಿ ಹೇಳು. ಇವರು ಕೃತವರ್ಮ. ಕೃತವರ್ಮ ಒಬ್ಬರು. ಒಬ್ಬ. ಮತ್ತೆ ಇನ್ನೊಬ್ರು ಕುಪ್ಪಯ್ಯಾಚಾರ.
ಇನ್ನೊಬ್ರು ಔಷಧ್ ಮಾಡಿ ನಿಮ್ಮ ಕೋನ ಪುತ್ರ ಅಶ್ವತ್ಥಾಮನಿರಬೇಕು. ನಿಮ್ಮ ಕೋಲ ಗುರುಗಳ ಮಗ. ಹೌದು, ಅವರು 3 ಜನ ಇದ್ದಾರೆ, ಒಟ್ಟಿಗೆ ನಿಂತಿದ್ದಾರೆ, ಒಟ್ಟಿಗೆ ಮಾತಾಡ್ತಾರೆ. ಅವ್ರು ಅವ್ರೊಳಗಲ್ಲ. ಇದ್ದದ್ದು 3 ಜನ ಒಟ್ಟಿಗೆ ಇದ್ದಾರೆ, ಒಟ್ಟಿಗೆ ಮಾತಾಡ್ತಾರೆ. ಅವ್ರವ್ರೊಳಗಲ್ಲ, ಅವರವರೊಳಗಲ್ಲ. ಮತ್ತೆ 10 ಜನ ಹೇಳುದು ಏನು? ನೀನ್ ಹೆದರಬೇಡ, ನಾವಿದ್ದೇವೆ. ಮೇಲ್ ಬಾ, ಮೇಲ್ ಬಾ, ಮೇಲ್ ಬಾ. ನಾನೀಗ ಬಂದದ್ದು ಮೇಲೆ ಸಾಕಾಗದ? ಯಾರು? ನೀವಲ್ಲ. ಮತ್ತೆ ಯಾರಿಗೆ ಹೇಳಿದ್ದ ನೀನು? ಅವ್ರು ಹೇಳು. ಅವರವರಲ್ಲಿ ಸೇರಿ ಒಬ್ಬನನ್ನು ಕುರಿತು ಹೇಳು. ಮಂದಿಯ ಮಾತು ಒಂದೇ. ಕಡೆಗೆ ಯಾರತ್ರ ಇವ್ರು ಮಾತಾಡ್ತಾರಪ್ಪ ಅಂತ ಅವ್ರ ಮುಖ ನೋಡ್ತೇನೆ. 3 ಜನರ ಕಣ್ಣು ನೀರೊಳಗುಂಟು. ಮಾತಾಡಿದ ಅವರ ತಲೆಯಲ್ಲಿತ್ತ ಕುತ್ತಿಗೆ ಮೇಲೆ ಉಂಟು. ಮತ್ತೆ ಕಣ್ಣು ನೀರೊಳಗಿದ್ದದ್ದು ಹೇಗೆ? ಅಂದ್ರೆ ಅವ್ರು ಕಣ್ಣು ಗುಡ್ಡ ಅಲ್ಲ ಒಡೆಯ, ಅಂದ್ರೆ ನೀರ್ ಕಡೆ. ನೀರಿನ ಕಡೆಗೆ ಅವರ ಲಕ್ಷ್ಯ ದೃಷ್ಟಿ ಕಡೆ. ನಾನು ನೀರಿಗೆ ಕಣ್ಣಾದ್ರೆ ಅಷ್ಟೊತ್ತಿಗೆ ನೋಡಿ ಆ ಮಧ್ಯ ಸರೋವರದಲ್ಲಿ ಗುಳುಗುಳು 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 ಉಳೆ ಉಳೆ. ಅದಕ್ಕೂ ಕಾರಣ ಉಂಟು. ಎಲ್ಲ ಕಪ್ಪೆ ಮೀನುಗಳೆಲ್ಲ ಓಡಾಡುವಾಗ ಜಲ ಜಂತು ಇರಬೇಕು. ಹೌದು, ಏನೋ ಹಾಗೆ ಕಣ್ಣು ನೋಡುವಾಗ ಅದಲ್ಲ, ಅದ್ರ ಜೊತೆಯಲ್ಲಿ ಸ್ವರ ಹೊರಟು ಬಂತು. ಬರ ಸ್ವರ ಮಾತ್ರಲ್ಲ, ಮಾತುಕತೆ ಬಂತು. ಏನು ಮಾತು? ನೀವು ನನಗೆ ಉಪಕಾರ ಮಾಡ್ತೀರಾ? ನೀವು ಉಪಕಾರ ಮಾಡುವರಾದ್ರೆ ಆದಷ್ಟು ಬೇಗ ಇಲ್ಲಿಂದ ಜಾಗ ಬಿಡಿ. ನೋಡುವ, ನೀವು ಕರ್ಕರ್ ಮಾಡಬೇಡಿ, ಹೇಳಿ. ತಿಂದ ಅನ್ನದ ಸೊಕ್ಕೇನೋ ನಿನಗೆ? ನೀವ್ಯಾಕೆ ಸಿಟ್ಟಾಗುದು? ನನ್ನ ಎದುರಿಗೆ ನಿಂತು ನನ್ನೊಡನೆ ಸ್ಥಳ ಬಿಡುವುದಕ್ಕೆ ಅಪ್ಪಣೆಯ? ಮತ್ತೆ ನಿಮಗೆ ನಾನು ಹೇಳಿದ್ದಲ್ಲ. ಮತ್ತೆ ಯಾರಿಗೆ? ನಿಮ್ಮ ಹತ್ರ ಹೇಳೋದು. ನಿಮ್ಗೆ ನಾನು ಹೇಳಿದ್ದಲ್ಲ, ನಿಮ್ಮ ಹತ್ರ ಹೇಳೋದು. ನೀನು ಕೇಳಿದ ವಿಷಯವನ್ನು ನಿಮ್ಮಲ್ಲಿ ಹೇಳೋದು. ಕಡೆ ಕಡೆ ಏನು ಗೊತ್ತೇ? ಏನು? ಕಡೆಯಾಗಿ ಒಂದು ಶಬ್ದ ಇಷ್ಟೇ. ಏನು? ನಾನಿದ್ದ ವಿಷಯ ಭೀಮಸೇನನ ಕಡೆಯ ಬೇವಿನಿದ್ದಾರಿಗೆ ತಿಳಿದರೆ ಮುಂದೆ ನನಗೆ ಅಪಾಯ. ಕಡೆಗೆ ಸ್ವರದಿಂದಲೇ ಕೇಳಿ ತಿಳಿದೆ, ನಿಮ್ಮ ಬದ್ಧವೈರಿ ಸುಯೋಧನ ಅನುಸರಣೆ ಮರುತಲೆ ಮುತ್ತಿನ ಗಾವಳಿಯ ಸಭೆಗಳ ವೀರ ಮುದ್ರಿಕೆ. ನಿನ್ನ ಶ್ರಮ ಸಾರ್ಥಕವಾಯಿತು, ಪಡೆದ ವೇತನ ಧನ್ಯತೆಯನ್ನು ಹೊಂದಿತು. ಯಾಕೆ ಬಂತು ಈ ವಿಷಯ? ಯಾವ ವಿಷಯದ ಕುರಿತು ಚಿಂತಿಸುತ್ತಿದ್ದೇನೋ ಅದನ್ನೇ ಸಂಗ್ರಹಿಸಿ ವರದಿಯಾಗಿ ನನಗೆ ಒಪ್ಪಿಸಿದೆಯಲ್ಲ. ನಿನ್ನ ನಿಷ್ಠೆಗೆ, ನಿನ್ನದ್ದಾದಂತಹ ಈ ಕಾರ್ಯ ನಿರೂಪಣೆಗೆ ತುಂಬಾ ಮೆಚ್ಚಿದ್ದೇನೆ. ಮಾತ್ರ ಅಲ್ಲ, ನಿನ್ನನ್ನು ಹೀಗೆ ಬಿಡ್ತೇನೆ ಅಂತ ತಿಳಿದೆಯ? ಏನೋ ತಪ್ಪಿಬ್ಬಾದೆ? ನಿನ್ನನ್ನು ಹೀಗೆ ಬಿಡ್ತೇನೋ ನಾನು ಸ್ವಲ್ಪ ಹೆದರಿಕೆ ಆಗಲಿ ಶುರುವಾಯ್ತು. ನಿನ್ನಂಥ ಒಬ್ಬ ಸಾಮಾನ್ಯನ ಕುರಿತು ನನ್ನ ಹಾಗಿನ ಒಬ್ಬ ಮಾನ್ಯ ವ್ಯಕ್ತಿ ಮೆಚ್ಚಿದ ಮೇಲೆ ಮೆಚ್ಚಿದ ದ್ಯೋತಕವಾಗಿ ಕೊಟ್ಟು ಕಳಿಸುವುದು ಬೇಡವೇ? ಹಾಗೆ ಕೊಡುವುದಿದ್ರು ಜನಸಾಮಾನ್ಯರು ಕೊಟ್ಟ ಹಾಗ ನನ್ನ ಕೊಡುಗೆಯ ಕ್ರಮವೇ ಬೇರೆ. ಹೇಗೆ? ಬೇಡ ಬೇಡ, ನೀವು ಅದರಲ್ಲಿ ಕೊಡುವುದು ಬೇಡ. ಆ ಗಾಳಿ ಸೋಂಕಿದ್ರೆ ಸಾಕು. ಇಲ್ಲಿಯೂ ನೀನು ತಪ್ಪಾಗಿಯೇ ತಿಳಿದೆ. ಮೆಚ್ಚುಗೆಯ ದ್ಯೋತಕವಾಗಿ ಬರೇ ಮಾತಾಡಿದರೆ ಸಾಲದು, ಕೊಟ್ಟು ಕಳಿಸಬೇಕು ಎಂಬ ಕಾರಣಕ್ಕೆ ಮುಷ್ಟಿ ಬಲಿದೆ. ಹೇಗೆ? ಯಾಕೆ? ಲೆಕ್ಕವೂ ಅಲ್ಲ, ಅಳತೆಯೂ ಇಲ್ಲ. ಒಂದಿನ ರಾಶಿಗೆ ಕೈ ಹಾಕಿ ಇಷ್ಟೇ ಅಲ್ಲ, ಮತ್ತೆ ಮುತ್ತಿನೇಕಾವಳಿಯನ್ನು ಕೊಡುವುದರ ಜೊತೆಗೆ ವೀರ ಮುದ್ರಿಕೆಯನ್ನು ನಿನಗೆ ಹಾಗಾದ್ರೆ ಬರುವಾಗಿ ಪಾದಾರವಿಂದಕ್ಕೆ ವಂದಿಸಿ ಶ್ರೇಯಸ್ಸಾಗಲಿ. ಇಂದು ಸಂಗ್ರಹ
ನಿರ್ಣಯಿಸಿದ ವಿಷಯವನ್ನ ಭಿತ್ತರಿಸುತ್ತೇನೆ. ಏನದು? ಲಕ್ಷ್ಯವನ್ನಿಟ್ಟು ಅವಧರಿಸಬೇಕು. ಯಾವ ವಿಷಯ? ಆ ದುಷ್ಟನಾದ ದುರ್ಯೋಧನ ನಮ್ಮನ್ನು ವಂಚಿಸುವುದಕ್ಕೆ ಬೇಕಾಗಿ ಮಾಡಿದ ಹವಣಿಕೆ ಏನು ಗೊತ್ತಾ? ಏನು? ದ್ವೈಪಾಯನ ಸರೋವರದಲ್ಲಿ ಆತ ಅಡಗಿ ಮುಳುಗಿ ಇದ್ದಾನೆ. ಈ ವಿಷಯ ನಮ್ಮವರಾದಂತಹ ಬೇವಿನಾಳುಗಳು ಬಂದು ತಿಳಿಸಿದ್ದಾರೆ. ಕಾಲ ವಿಳಂಬ ಮಾಡಬಾರದು. ಯಾವಾಗಲೂ ದುಡುಕಬಾರದು. ದುಡುಕಿನಿಂದಾಗಿ ಕೆಡುಕು ತಪ್ಪಿದ್ದಲ್ಲ. ನೀರಿನಲ್ಲಿ ಮುಳುಗಿದಂತಹ ವ್ಯಕ್ತಿಯನ್ನು ಯಾವ ಕ್ರಮದಲ್ಲಿ ಕೊಲ್ಲಬೇಕು ಎನ್ನುವ ಹಾಗೆ ನಮ್ಮ ನಿರ್ಣಯದ ಪ್ರಕಾರವಾಗಿ ವ್ಯವಹರಿಸುವುದಲ್ಲ. ಮತ್ತೆ ನಮಗ ಮಾರ್ಗದರ್ಶಿ ಆಗಿರುವಂತಹ ಶ್ರೀಹರಿ ಇದ್ದಾನಲ್ಲ ಕೃಷ್ಣ, ಅವನಲ್ಲಿ ಹೋಗಿ ವಿಷಯವನ್ನು ತಿಳುಹಿ ಅವನ ನಿರ್ದೇಶನದಂತೆ ನಡೆಯಬೇಕಾದದ್ದು ನಮ್ಮ ಕರ್ತವ್ಯ. ನಿನ್ನ ಇಷ್ಟ. ಹಾಗಿದ್ರೆ ಕೃಷ್ಣನಲ್ಲಿವರೆಗಾಗಿ ಪ್ರಯಾಣ ಅಲ್ಲಿಗೆ ಹೋಗೋಣ. ಸ್ವಾಮಿ ಲಾಲಿಪುದು ಮಾತು ಸ್ವಾಮಿ ಲಾಲಿಪುದು ಮಾತು ಲೋಕ ವಿಖ್ಯಾತ ಸ್ವಾಮಿ ಲಾಲಿಪುದು ಮಾತು ಲೋಕ ವಿಖ್ಯಾತ ಸ್ವಾಮಿ ಲಾಲಿಪುದು ಮಾತು ದುರುಳ ಕೌರವ ಓರಂತೆ ದೈಪಾಯನ ಕೆರೆಯೋ ಮುಳುಗಿ ಪನಂತೆ ದೈಪಾಯನ ಕೆರೆಯೋ ಮುಳುಗಿ ಪನಂತೆ ತೆರನಾವುದಿನ್ನು ಯಮಗೆ ಸರಸಿಯೊಳಡಗಿದವರು ತೆರನಾವುದಿನ್ನು ಯಮಗೆ ಸರಸಿಯೊಳಡಗಿದವರು ಇರಿದು ಕೊಲ್ಲುವ ಪರಿಣಿತಿ ತೆರನಾವುದಿನ್ನು ಯಮಯ ಸರಸೆಯೊಳಗಿದವರು ಇರಿದು ಕೊಲ್ಲುವ ಪರಿಣಿತಿ ಧರ್ಮನಂದನ, ಇಂದೀಗ ಬಗೆಹರಿಯಲಾರದಂತಹ ಸಮಸ್ಯೆಗೆ ನಾನು ಒಳಗಾಗಿ ಬಿಟ್ಟಿದ್ದೇನೆ. ನೀನು ಏನದು ಸಮಸ್ಯೆ? ನಮ್ಮ ಬದ್ಧದ್ವೇಷಿಯಾಗಿರುತ್ತಿರುವಂತಹ ಕೌರವನಲ್ಲಿ ಯುದ್ಧ ನಿಶ್ಚಯಿಸಿದ ಪ್ರಕಾರವಾಗಿ ನಿನ್ನ ನಿರ್ದೇಶನದ ಪ್ರಕಾರವಾಗಿ ಇಷ್ಟು ದಿನಗಳವರೆಗೆ ನಡೆದಿರುತ್ತಿರುವಂತಹ ಯುದ್ಧದಲ್ಲಿ ನಮ್ಮ ಪಾಲಿಗೆ ಜಯವಾಗುತ್ತಾ ಹೋಗಿದೆ. ಕೊನೆಯ ಹಂತದಲ್ಲಿರುತ್ತಿರುವಂತಹ ಕೌರವ ಅಳಿದುಳಿದ ಬಲವನ್ನು ಸೇರಿಸಿ ನಮ್ಮಲ್ಲಿ ಯುದ್ಧಕ್ಕೆ ಬರ್ತಾನೆ ಎನ್ನುವ ಹಾಗೆ ನಾವು ನಿರೀಕ್ಷಿಸಿದ್ದು. ಆದ್ರೆ ನಮ್ಮ ನಿರೀಕ್ಷೆ ಬದಲಾಗಿ ಹೋಯ್ತು. ಅವ ಯುದ್ಧಕ್ಕೆ ಬರುವುದರ ಬದಲಾಗಿ ತಾನೊಬ್ಬ ಬದುಕಿದರೆ ಸಾಕು ಎನ್ನುವ ಭಾವನೆಯಿಂದಾಗಿ ದ್ವೈಪಾಯನ ಸರೋವರದಲ್ಲಿ ಮುಳುಗಿ ಕುಳಿತುಕೊಂಡಿದ್ದಾನಂತೆ. ಶಿವಸೇನ, ಸ್ವಲ್ಪ ಸಮಾಧಾನ ಮಾಡು. ಇನ್ನೂ ಸಮಾಧಾನ. ಸರಿ ಸರಿ ಸರಿ. ನೀರಿನಲ್ಲಿ ಮುಳುಗಿದಂತಹ ವ್ಯಕ್ತಿಯನ್ನು ಕೊಲ್ಲುವುದಂದ್ರೆ ಧರ್ಮಕ್ಕೆ ಬಾಹಿರವಾದದ್ದು. ಮತ್ತೆ ಅವನನ್ನು ಯಾವ ವಿಧಾನದಲ್ಲಿ ಕೊಲ್ಲಬೇಕು ಎನ್ನುವಂತಹ ವಿಷಯದ ಬಗ್ಗಾಗಿ ನನಗುಂಟಾಗಿರುವಂತಹ ಸಮಸ್ಯೆ ಅದನ್ನು ಹೇಗೆ ಬಗೆಹರಿಸಲಿ? ಅವನನ್ನು ಕೊಂದದ್ದಿದ್ರೆ ಧರ್ಮವಾದೀತಿ ದೇವ. ಈಗಲೂ ಧರ್ಮ ಜಿಜ್ಞಾಸೆ ಧರ್ಮಾನಂದನ. ಧರ್ಮರಾಯ ದೇವ, ಕ್ಷತ್ರಿಯದಂತ ನೀನು ನಿನ್ನ ಹರಿಧರ್ಮದಂತೆ ಯಾವಾಗ ದುಷ್ಟರು ಈ ಪೃಥ್ವಿಯಲ್ಲಿ ತಲೆ ಎತ್ತುತ್ತಾರೋ ಆ ಹೊತ್ತಿಗೆ ಅವರನ್ನು ದಮನ ಮಾಡಿ ಪೃಥ್ವಿಯಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕಾದದ್ದು ನಿನ್ನ ಕರ್ತವ್ಯ ತಾನೆ. ಸರಿ,
ಕೌರವನು ದುಷ್ಟನೆನ್ನುವುದಕ್ಕೆ ಯಾವ ಸಂಶಯವೂ ಸದ್ಯಕ್ಕಿಲ್ಲ. ಹಾಗಿರುವಾಗ ಅವನು ನೀರಿನಲ್ಲಿ ಮುಳುಗಿದ್ದರೂ ಕೂಡ ಸೋತವನೆಂದೇನು ಸಾರಿದವನಲ್ಲ ತಾನೆ. ಯಾಕೆ ಈಗ ಚಿಂತಿಸ್ತಾ ಇದ್ದಿ ಧರ್ಮದ ಬಗ್ಗೆ? ವೈರಿಯು ದುರ್ತಕ್ಕೆ ಸಿಕ್ಕಿರುವಾಗ ಅವನನ್ನು ಕೊಲ್ಲುವುದು ವಸುಮತೀಶ್ವರ ನೀತಿ ಆಗಿದೆ. ಇನ್ನೂ ನಿನಗೆ ಸಂದೇಹ ಬರುತ್ತಿದ್ದರೆ ನನ್ನ ಬದುಕಿನಲ್ಲೇ ಆದರ್ಶವನ್ನು ಕಾಣಬಹುದಲ್ಲ ನೀವು. ಹಿಂದೆ ಘಾತಿಸಿದ ಬಗೆಗಳನ್ನು ಹಿಂದೆ ಘಾತಿಸಿದ ಬಗೆಗಳನ್ನು ನೀ ತಿಳಿದಿದ ಇನ್ನೇತಕ್ಕೆ ಮಲಗುವೆ ಏತಕ್ಕೆ ಮಲಗುವೆ ಏತಕ್ಕೆ ಮಲಗುವೆ ನೀ ತಿಳಿದನೆಯ ಜಾತರು ಪುರುಷರು. ಧರ್ಮರಾಯ ದೇವ ಸೋದರ ಮೌನಾದಂತ ಕಂಸನನ್ನು ಕೊಲ್ಲುವಲ್ಲಿ ಯಾವ ರೀತಿಯ ಬಂಧು ವ್ಯಾಮೋಹವನ್ನು ಇರಿಸಿಕೊಳ್ಳದೆ ಅಲ್ಲಿ ತಂತ್ರವನ್ನೇ ಮುಂದಾಗಿರಿಸಿಕೊಂಡು ಕೇವಲ ಹಳೆಯ ಧರ್ಮಕ್ಕೆ ನಾನು ಕಟ್ಟು ಬೆಳೆದೆ ವಧೆ ಮಾಡಿದ್ದಾನೆ ಎನ್ನುವ ವಿಷಯವನ್ನು ನೀನು ಸಂಗ್ರಹಿಸಿಕೊಂಡವನಲ್ಲವೇ? ಮಾವನನ್ನು ಕೊಲ್ಲುವುದಕ್ಕೆ ಉಳಿದ ಎಷ್ಟೋ ದುಷ್ಟ ರಕ್ಕಸರನ್ನು ವಧಿಸುವಾಗಲೂ ಕೂಡ ಅವರು ವಧಾರ್ಹರೆಂಬಂತ ತೀರ್ಮಾನಕ್ಕೆ ಬಂದ ಬಳಿಕ ಇಂದು ಮುಂದಿನ ಆಲೋಚನೆ ಮಾಡಿ ಅವರ ವಧೆಯನ್ನು ಮಾಡಿದವನು ನಾನಿರುವಾಗ ಧರ್ಮನಂದನ ಸ್ವಾಮಿ, ಈಗ ನಿಮ್ಮ ಬದುಕಿನಲ್ಲಿ ಪ್ರಬಲ ವೈರಿಯಾಗಿ ನಿಂತು ಈ ಮಹಾಭಾರತ ಸಂಗ್ರಾಮದಲ್ಲಿ ಹಾಗೂ ಅಸಂಖ್ಯ ಜೀವರ ನಾಶಕ್ಕೆ ಕಾರಣನಾದಂತ ಕೌರವನು ಈಗ ಕೊಳದಲ್ಲಿ ಅಡಗಿರುವಾಗ ತಡಬೇಕೆ ವಧಿಸುವುದೇ ನೀತಿ ಧರ್ಮ. ಹಾಗಿದ್ರೆ ಆತ ವಧಾರ್ಹ, ಹಾಗಿದ್ರೆ ಹೋಗಿ ಕೊಲ್ಲುವುದೇ ಈಗಲೇ ಹೇಳಿ. ಬಂದು ನಿಂತ ಸ್ಥಳವೇ ದ್ವೈಪಾಯನ ಸರೋವರ ಅಡಿಯಲ್ಲವೇ? ದುಡುಕಬೇಡಯ್ಯ, ದುಡುಕಬಾರದ. ದುಡುಕಿನಿಂದಾಗಿ ನೀನು ಈ ಸರೋವರಕ್ಕೆ ಧುಮುಕಿದ್ರೆ ಆ ಕೌರವನನ್ನು ಇರಿದು ಕೊಲ್ಲುವುದಂದ್ರೆ ಬಹಳ ಕಷ್ಟವಾಗ್ತದೆ. ಅವನನ್ನ ಮೇಲಕ್ಕೆ ಎಳೆತಂದು ಬಡಿದು ಕೊಲ್ಲುತ್ತೇನೆ. ಹಾಗಲ್ಲ, ನಾವಾಗಿ ಎಳತರುವುದಲ್ಲ, ಅವನನ್ನು ನಾವು ಕರೆದು ಅವನಾಗಿ ಮೇಲೆ ಬರಬೇಕು. ಬರುವ ವಿಧ ಹೇಗೆ? ಹಾಗಾದ್ರೆ ನಾನು ಕರಿತೇನೆ ಅವನನ್ನು. ಕೇಳು ಕೌರವನೇ, ಕೇಳು ಕೌರವ ಮಿತ್ರ ಪುತ್ರರೇ ಬಾಂಧವರೇ, ಜಾನವಾಯಕ್ಕೆ ಸಂಗರೇ ಬೀಳಲು ಬಹುರನೇ ಸರೋವರಗಳು ಎಳಿತ ಬಾರಯ ಮುನದೇ. ಏನಯ್ಯ ಕುರುಕುಲಾಂಕಣಿ ಕೌರವ, ಪಾಂಡವರಿಗೆ ಸಾಮದಲ್ಲಿ ರಾಜ್ಯವನ್ನು ಕೊಡುವ ಹಾಗಿಲ್ಲ ಎನ್ನುವ ಹಾಗೆ ನಿರ್ಣಯಿಸಿದಂತಹ ನೀನು ಇಷ್ಟು ದಿನಗಳವರೆಗೆ ನಡೆದಿರುತ್ತಿರುವಂತಹ ಯುದ್ಧದಲ್ಲಿ ನಿನ್ನ ಪುತ್ರರು ಮಿತ್ರರು ಕಳತ್ರರು ಎನ್ನುವಂತಹ ಭೇದವಿಲ್ಲದೆ ಎಲ್ಲರನ್ನೂ ಈ ರಣಭೂಮಿಗೆ ಆಹುತಿಯನ್ನಾಗಿ ಕೊಟ್ಟಿ ಉಳಿದಿರುತ್ತಿರುವಂತಹ ವ್ಯಕ್ತಿ ನೀನೊಬ್ಬ. ಯಾಕೆ ನೀರಿನಲ್ಲಿ ಮುಳುಗಿಕೊಂಡೆ? ಬಾಲ ಮೇಲೆ ತೋರು ನಿನ್ನ ಪರಾಕ್ರಮ. ಅಣ್ಣ ಬರಲಿಲ್ಲ, ನಾನೊಂದು ಪ್ರಯತ್ನ ಮಾಡ್ತೇನಂತೆ. ಆಗಲಿ. ಪಾಂಡವರ ಕ್ಷತ್ರಿಯ ಮಕ್ಕಳು ಎಂತಾದ್ರೆ ಸೋತಿರುವಂತಹ ಧರಣೆಯನ್ನ ಗೆದ್ದು ಪಡೆದುಕೊಳ್ಳಲಿ ಅಂತ ಹೇಳಿದೆಯಲ್ಲ. ನಮ್ಮ ಕ್ಷಾತ್ರೀಯತೆ ಏನು ಎಂಬುದನ್ನ ಕಳೆದು ಹೋದಂತಹ ಅರಣ್ಯ ಕ್ಷೇತ್ರದಲ್ಲಿ ತೋರಿಸಿದ್ದೇವೆ. ಈಗ ಕೊನೆಯ ಹಂತದಲ್ಲಿ ಹೋಗಿ ನೀರನ್ನು ಹೊಕ್ಕಿದ್ದೀಯಲ್ಲ ಹೇಡಿಯಾಗಿ. ಯೋಗ್ಯತೆ ಇದ್ರೆ ಬಾರ ಮೇಲೆ. ಇಲ್ಲ, ಇನ್ನಾರು ಪ್ರಯತ್ನಿಸುವವರು ನಾನೊಂದು ಪ್ರಯತ್ನ ಮಾಡಿ
ನಮ್ಮ ಕಣ್ತಪ್ಪಿಸಿಕೊಂಡು ನೀರಿನಲ್ಲಿ ಅಡಗಿದ್ರು ಸಹ ನೀನು ಮಾಡಿದಂತಹ ವ್ಯವಹಾರಗಳು ಆಡಿದ ಮಾತುಗಳು ಎಂದೆಂದಿಗೂ ಮರೆಯುವ ಹಾಗಿಲ್ಲ. ಅಂದೊಂದು ದಿನ ನಮಗೆ ಅರಮನೆಯನ್ನ ತೋರಿಸ್ತೇನೆ ಎಂದು ಹೇಳಿದವ ನೀನು ಅರಗಿನ ಮನೆಯನ್ನ ತೋರಿಸಿದ್ದು ಮಾತ್ರವಲ್ಲದೆ ರಾತ್ರಿ ಕಾಲದಲ್ಲಿ ಬೆಂಕಿಯನ್ನ ಹೊತ್ತಿಸಿದೆ. ಪಾಂಡವರು ಸತ್ತೇ ಹೋದ್ರೆ ಅಂತ ತಿಳಿದು ನಾವು ಜೀವಂತ ಇದ್ದಾಗಲೇ ನಮ್ಮ ಶ್ರಾದ್ದವನ್ನ ಮಾಡಿಸಿದಂತಹ ಪಾಪಾತ್ಮ ನೀನು. ಇಂದು ನಿನ್ನ ಶ್ರಾದ್ದ ಮಾಡುವುದಕ್ಕೆ ನಕುಲ ಕರೆಯುತ್ತಾ ಇದ್ದಾನೆ. ಆಮೇಲೆ ಈಗ ಬರ್ಬೇಕಿತ್ತವ ಬರಲಿಲ್ಲವಲ್ಲ. ನಾನು ಬೇಕಾದ್ರೆ ನಡೆಯಲು ನಿನ್ನ ಪ್ರಯತ್ನ ಒಂದಲ್ಲ ಒಂದು ದಿನ ನಿನ್ನ ಪರಿಸ್ಥಿತಿ ಇಷ್ಟಕ್ಕೆ ಬರುವುದು ಎನ್ನುವುದಾಗಿ ಮೊದಲೇ ನಿರೀಕ್ಷಿಸಿದ್ದೆ. ಬಿಡು, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲ ಏನು? ಈಗ ಚಂದ್ರಾನ್ವಯದ ಮರ್ಯಾದೆಯನ್ನು ಉಳಿಸುವುದಕ್ಕಾಗಿ ಆದ್ರೂ ಮೇಲೆ ಬಾ, ನಮ್ಮಲ್ಲಿ ಹೋರಾಡು. ಬರಲಿಲ್ಲ. ರಣವೀಳ್ಯವನ್ನು ಕೊಟ್ಟದ್ದು ನನ್ನ ಕೈಯಲ್ಲಿ. ಆದ್ದರಿಂದ ನಾನೇ ಒಮ್ಮೆ ಕರೆದು ಬಿಡ್ತೇನೆ ಅವನನ್ನು. ಷಂಡರ ಕುಲತಿಲಕ. ಈ ಪ್ರಪಂಚದಲ್ಲಿ ಭಂಡಾಟಿಕೆಯ ಭಾವ ಸ್ಫೂರ್ತಿ ಸಿಗಬೇಕಿದ್ರಿ ಗುರುಕುಲ ಚೂಡಾಮಣಿ ಎಂದು ಹಲವರಿಂದ ಹೇಳಿಸಿಕೊಂಡ ನಿನ್ನೊಬ್ಬರಿಂದ ಮಾತ್ರ ಸಾಧ್ಯವಾದೀತು. ತುಂಬಿದ ಸಭೆಯಲ್ಲಿ ಅಬಲೆಯ ಸೆಳೆಗೆ ಕೈ ಹಾಕಿ ಸೀರೆ ಸೆಳೆಯುವಂತ ಧೈರ್ಯವನ್ನು ತೋರಿದ ಓ ಕೌರವೇಶ್ವರ, ಈಗ ನಿನ್ನ ಸ್ವಾಗತಕ್ಕಾಗಿ ಆಯುಧಧಾರಿಗಳಾಗಿ ಬಂದಿದ್ದಾರೆ ಪಂಚ ಪಾಂಡವರು. ಬಾವರಾಗಿ ಬಂದರೆ ಈಗ ಬರಬೇಕಿತ್ತವ. ಬರಲಿಲ್ಲ. ಅರ್ಥಪೂರ್ಣವಾಗಿ ನೀನಾತನನ್ನು ಹಳದಿದ್ದೀಯ, ನಿಂದಿಸಿದ್ದೀಯ. ಆದರೂ ಅವ ಬರಲಿಲ್ಲ ಅಂತಾದ್ರೆ ಕಾರಣ ನಿನ್ನದ್ದಾದ ಈ ಮಾತು ಅವನ ಹೃದಯವನ್ನ ಭೇದಿಸಲಿಲ್ಲ ಅಂತ ಸ್ಪಷ್ಟ. ಅದಕ್ಕೆ ತಕ್ಕ ಜನ ಆಗಬೇಕಿತ್ತು. ಯಾರು ಉಳಿದವರು ಮತ್ಯಾರು ಅಲ್ಲ, ಭೀಮ ನೀನೇ ಸಮರ್ಥ. ನಿನ್ನ ಬದುಕಿನ ಬದ್ಧ ದ್ವೇಷಿಯಾದಂತ ಆತ ನಿನ್ನ ಮಾತು ಕೇಳಿದವಾಗ ಕೆಳಕಲ್ಪಟ್ಟು ಹೊರ ಬಂದಾನು. ಪ್ರಯತ್ನಿಸುಮೆ ನೀನು. ಹಾಗಾದ್ರೆ ನಾನೇ ಆತನನ್ನು ಬಡಿದೆಬ್ಬಿಸುವುದಕ್ಕೆ ಕಾರಣನಾಗ್ತೇನೆ. ಸರಿಯಾದ ನೃಪಕುಲ ಕುನ್ನಿ ಕಳವಿನ ಜೂಜಾಡೋಣ ಬಾರೈ. ಸಾಲದೇ ಇದ್ದದ್ದಕ್ಕೆ ಅಂದು ದ್ರೌಪದಿಯ ಸೀರೆಯನ್ನ ತುಂಬಿದ ಸಭೆಯಲ್ಲಿ ಎಲ್ಲರೂ ಕಾಣುವಂತೆ ಸುಲಿದಿದ್ದೀಯಲ್ಲ ಪಾಪಿ, ಅದಕ್ಕೆ ಅವಕಾಶ ಮಾಡಿಕೊಡೋಣವಂತೆ.
ನೀನು ಬಿಟ್ಟು ಮಿಕ್ಕವ ನಿನ್ನ ಪಾದ ಸೇವೆಯೋಳಿರುವೆವು ಕೇಳು ಮುನ್ನ. ಸ್ವಲ್ಪ ತಡಿ ಕೌರವ, ಒಂದು ಮಾತನಾಡುವಂತಹ ಅವಕಾಶವನ್ನು ಕೊಡು. ನೀರಿನಿಂದ ಮೇಲಕ್ಕೆ ಬಂದಂತಹ ನೀನು ಛಲದಿಂದ ಮುಂದರಿಯುತ್ತಿರುವಂತಹ ನಿನ್ನ ಕ್ರಮವನ್ನು ಕಂಡ್ರೆ 3 ಲೋಕದಲ್ಲಿಯೂ ನಿನ್ನಂತಹ ಪರಾಕ್ರಮಿಗಳು ಮತ್ತೊಬ್ಬರಿಲ್ಲ. ಆದರೆ ಇದು ಕ್ರಮ ಅಲ್ಲ. ಒಬ್ಬ ಯೋಧ 5 ಮಂದಿ ಯೋಧರನ್ನು ಯುದ್ಧಕ್ಕೆ ಆಹ್ವಾನಿಸುವುದು ರೀತಿಯಲ್ಲ. ಆದ ಕಾರಣ ನಮ್ಮ 5ರಲ್ಲಿ ಯಾರಾದರೂ ಒಬ್ಬರನ್ನು ನೀನು ಆಯ್ಕೆ ಮಾಡಿಕೊಂಡು ಅವರಲ್ಲಿ ಧುರವನ್ನೆಸಗಿ ಅವರನ್ನು ನೀನು ಕೊಂದದ್ದೇ ಸತ್ಯವಾದರೆ ಮುಂದೆ ಈ ಧಾರಿಣಿಯ ಆಸೆಯನ್ನು ಬಿಟ್ಟು ಅನವರತವೂ ನಿನ್ನ ಪಾದ ಸೇವಕರಾಗಿ ಬದುಕ್ತೇವೆ. ಧರ್ಮರಾಯ, ಕೌರವ, ಜಗವನ್ನೇ ಮೆಚ್ಚಿಸಿದ ಮಗನಾದಂತ ಈ ದುರ್ಯೋಧನನನ್ನ ನೀನು ನಿನ್ನಂಥವರು ಹೊಗಳಿ ದೊಡ್ಡ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಈ ಮಾತು ನಮ್ಮ ಭಾಗಕ್ಕೆ ಗೌಣ ಮಹತ್ವಪೂರ್ಣವಾದದ್ದಲ್ಲ. ಒಂದು ಮಾತನ್ನಾಡಿದೆಯಲ್ಲ, ಏನು 5 ಮಂದಿಯನ್ನ ಏಕಕಾಲದಲ್ಲಿ ತುಡುಕುವುದು ನೀತಿ ಅಲ್ಲ. ಸರಿ, ನಿಮ್ಮ ಪೈಕಿ ಯಾರಾದ್ರೂ ಒಬ್ಬರನ್ನ ಆಯ್ಕೆ ಮಾಡು ಎನ್ನುವುದಾಗಿ ಈ ಮಾತು ಮಾತ್ರ ಮಹತ್ವಪೂರ್ಣವಾದದ್ದು. ಸರಿ, ಆದ ಕಾರಣ ನಿಮ್ಮ 5 ಮಂದಿಯಲ್ಲಿ ಯಾವನೊಬ್ಬನನ್ನ ಆಯ್ಕೆ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಯೋಚಿಸಬೇಡ, ನನ್ನನ್ನೇ ಆಯ್ಕೆ ಮಾಡು. ನಾನೇ ಯುದ್ಧ ಮಾಡ್ತೇನೆ ನಿನ್ನಲ್ಲಿ. ನೀನೇ ಯುದ್ಧ ಮಾಡ್ತಿ? ನೀನೇ ಯುದ್ಧ ಮಾಡ್ತೀಯಾ? ನಾನು ಕರೆದ್ರೆ ನೀನೇ ಯುದ್ಧ ಮಾಡ್ತೀಯಾ? ನಾನೇ ಮಾಡ್ತೇನೆ ಯುದ್ಧ. ಕೌರವ, ನಿನ್ನಯ ಬಲು ಏನು? ಈ ಪ್ರಪಂಚದಲ್ಲಿ ಕೆಲವರು ಉದ್ದಕ್ಕಿರ್ತಾರೆ, ತಾವು ಗಿಡ್ಡಕ್ಕಿದ್ದೇವೆ ಅಂತ ತಿಳ್ಕೊಳ್ತಾರೆ. ಕೆಲವರು ಗಿಡ್ಡಕ್ಕಿರ್ತಾರೆ, ತಾವು ಉದ್ದ ಇದ್ದೇವೆ ಎಂಬುದಾಗಿ ಭ್ರಮಿಸ್ತಾರೆ. ಸರಿ, ಅಂಥವರಿಗೆ ಹೇಳೋದು ನಾವು ಆತ್ಮನಿರೀಕ್ಷೆ ಉಳ್ಳವರಲ್ಲ ಎನ್ನುವುದಾಗಿ. ಆ ಸಾಲಿಗೆ ಸೇರಿಬಿಟ್ಟಲ್ಲ ಮಹಾರಾಯ ನೀನು. ಏನು ಗದಾಯುದ್ಧ ನಿಪುಣ ಅಂತ ಈ ದುರ್ಯೋಧನಲ್ಲಿ ಯುದ್ಧ ಮಾಡ್ಲಿಕ್ಕೆ ನಿನ್ನಂಥವ್ರಿಗೆ ಸಾಧ್ಯವೇನೋ? ಹೀಗಿದ್ದು ವಸ್ತುಸ್ಥಿತಿಯನ್ನು ಅರಿತು ಅರ್ಥವಿಸಿಕೊಳ್ಳದೆ ನನ್ನಲ್ಲಿ ಎದೆ ಮುಂದೆ ಮಾಡಿ ಯುದ್ಧಕ್ಕೆ ಬರ್ತಾ ಇದೆಯಲ್ಲ. ಹಾಗಿದ್ರೆ ಯುಧಿಷ್ಠಿರ, ನಿನ್ನಯ ಬಲು ಏನೋ ನಿನಗೆ ಗೊತ್ತಿಲ್ಲ, ಆದ್ರೂ ನನಗೆ ಗೊತ್ತುಂಟು. ಹಾಗೆಂತ ಕೆಲವು ವಿಷಯ ಕೊಟ್ಟಿಲ್ಲ ನೀನು. ಹೌದಾ? ಈ ಧಾರ್ಮಿಕವಾದಂತಹ ವಿಷಯದಲ್ಲಿ ಎತ್ತಿದ ಕೈ ಆ ಧಾರ್ಮಿಕವಾದಂತಹ ವಿಷಯ ಈ ಯುದ್ಧದ ವಿಷಯಕ್ಕೆ ಹೊಂದಾಣಿಕೆ ಅಂತ ಆಗ್ಲಿಕ್ಕಿಲ್ಲ. ಅದು ಬೇರೆ, ಇದು ಬೇರೆ. ನಿನ್ನ ನಿರ್ಣಯದ ಪ್ರಕಾರವಾಗಿ ನಾನು ಬೇಡ. ನಿನ್ನಯ ಬಲುಹೇನ ಬೇಡ. ನೀನು ತ್ರೈಲೋಕ್ಯ ವಿಜಯ ಪಾರ್ಥನಿದ್ದಾನೆ, ಅವನನ್ನು ಆಯ್ಕೆ ಮಾಡಿಕೊಳ್ಳು. ಪಾರ್ಥ 3 ಲೋಕದ ಗಂಡು, ಯುದ್ಧಕ್ಕೆ ನಮ್ಮೆದುರು ಬರೀ ದಂಡ ಬೇಡವಾ? ಹಾಗಿದ್ರೆ ಚಿಕ್ಕವರನ್ನು ಕುಲ ಸಹದೇವರಿದ್ದಾರೆ, ಅವರಲ್ಲಿ ಯಾರಾದ್ರೂ ಆಯ್ಕೆ ಮಾಡಿಕೊಳ್ಳು.
ಕುಲಸಹದೇವರು ಇದ್ದಾರೆ ಇನ್ನು ಅನುಮಾನವ ಅವರಿಗೆ ಒಂದು ಕಾಲದ ಒಳ್ಳೆ ಉದ್ಯೋಗ ಸಿಕ್ಕಿತ್ತಂತೆ. ಎಲ್ಲಿಯೋ ವಿರಾಟ ನಗರದಲ್ಲಿ ಒಬ್ಬನಿಗೆ ಕುದುರೆಯನ್ನ ಮೇಯಿಸುವುದು, ಮತ್ತೆ ಇನ್ನೊಬ್ಬನಿಗೆ ದನಗಳನ್ನು ಕಾಯುವುದು. ಆ ಕೆಲಸಕ್ಕಾದೀತವರು ಈ ಕೆಲಸಕ್ಕಾಗ್ಲಿಕ್ಕಿಲ್ಲ. ಬೇಡ ಯುದ್ಧಕ್ಕೆ. ಹಾಗಿದ್ರೆ ಯಾರು ಬೇಡವಾ? ಯಾರು ಬೇಡ ಅಂತ ಹೇಳಲಿಕ್ಕಿಲ್ಲ. ಬೇಕಾದ ವ್ಯಕ್ತಿಗಳು ನಿಮ್ಮಲ್ಲಿ ಇದ್ದಾರಲ್ಲ. ಯಾರು? ಅವರೇ. ಓ ಇವರು ಭೀಮನ. ಅವ್ರ ಕಂಡ್ರೆ ನಮಗಾಗುವುದಿಲ್ಲ, ನಮ್ಮನ್ನ ಕಂಡ್ರೆ ಅವ್ರಿಗಾಗುವುದಿಲ್ಲ. ಇಬ್ಬರ ಹೆಸರು ಹೇಳಿ ಒಟ್ಟಿಗೆ ಹೆಸರಿಗೆ ಅಕ್ಕಿ ಹೊಯ್ದ್ರೆ ಬೇಯುವುದೇ ಇಲ್ಲ. ಅಂತ ಭೀಮನನ್ನ ಯೋಧಕ್ಕೆ ಆಯ್ಕೆ ಮಾಡುತ್ತಾ ಇದ್ದೇನೆ. ಭೀಮನನ್ನೇ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಕಾರಣವೇನಾದ್ರೂ ಬೇರುಂಟಾ? ಉಂಟು. ಏನು ಉಂಟು? ಯಾಕೆ ಭೀಮನನ್ನೇ ಆಯ್ಕೆ ಮಾಡುತ್ತಾ ಇದ್ದೇನೆ ಬಲ್ಲೆಯ? ಕಾರಣ ಒಂದು ಕಾಲದಲ್ಲಿ ದ್ರೌಪದಿಯನ್ನ ಸಭೆಗೆ ತರಿಸಿ ಮಾನಭಂಗ ಮಾಡ್ಲಿಕ್ಕೆ ಮುಂದಾಗಿದ್ದೇನೆ. ಆ ಕಾಲದಲ್ಲಿ ಗಂಟೆಯ ಕಂಠದಿಂದ ಎದ್ದನೆ ಎಂದು ಇವನು ಮಾತನಾಡಿದ್ದಾನೆ. ಏನು? ಯಾವನು ದ್ರೌಪದಿಯ ಕಬರಿಗೆ ಕೈ ಹಾಕಿದನು ಅವನ ಹೊಟ್ಟೆಯನ್ನು ಒಡೆದು ಹಾಕ್ತೇನೆ. ಯಾವನು ದ್ರೌಪದಿಯ ಶಾಲೆಯನ್ನು ಸೋಲಿಸುವ ವಿಷಯದಲ್ಲಿ ಪಥ ನಿರ್ದೇಶನವನ್ನು ಮಾಡಿದನು ಅವನ ತೊಡೆಯನ್ನ ಮುರಿದು ಹಾಕ್ತೇನೆ. ಹೀಗಿರುವುದಾಗಿ ಎಷ್ಟೆಂತೆಂದ್ರು ಭರತ ಕುಲದವನಲ್ವೇನವನು. ಅವನ ನುಡಿ ಕೆಡಕೂಡದಲ್ಲ. ಅದಕ್ಕೋಸ್ಕರ ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವ ಆ ವಿಷಯಕವಾಗಿ ಅವನಿಗೊಂದು ಕ್ಷೇತ್ರಾವಕಾಶವನ್ನು ಮಾಡಿಕೊಡುತ್ತಾ ಇದ್ದೇನೆ. ಭೀಮನಲ್ಲಿ ಯೋಗ್ಯತೆ ಇದ್ರೆ, ಆಘಾಟ ಇದ್ರೆ ಬರ್ಲಿದ ಯುದ್ಧಕ್ಕೆ ಇದೇನು ಕೃಷ್ಣ ನಿನ್ನ ಕಪಟ ನಾಟಕ? ಹೀಗೂ ಆಗಿದೆ. ಬಿಡ್ಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ. ನಿಲ್ಲಿಸು. ಅಣ್ಣ, ಏನಾಗಿ ಹೋಯಿತು? ಆಗಬೇಕಾದದ್ದೇ ಆಗಿದೆ. ಮಾಡಿದ ಕರ್ಮದ ಫಲವನ್ನು ಪಡೆಯೋನು ಪಡೆದಿದ್ದಾನೆ. ಗೌರವ ಅಂದತಿ ಶೋಕಗಳು ಓ ಗುರುದೇವರಾದಂತಹ ಬಲರಾಮ ದೇವರೇ, ಕೌರವ ಪರಿಸ್ಥಿತಿಯನ್ನ ಪರಾಮರಿಸಿದ್ರೆ ಈ ಕಡೆಯಲ್ಲಿ ಇದ್ದವ ನಾನೊಬ್ಬ ಹತಭಾಗ್ಯ. ನೋಡಿ ಆ ಕಡೆಯಲ್ಲಿ ಸ್ವಾಮಿ, ನೋಡಿ ನೋಡಿ ಇವರಲ್ಲ, ನಿಮ್ಮಪ್ಪನೇ. ಇವರ 5 ಮಂದಿ ಈ ಪಾಂಡವರನ್ನ ಮುಗಿಸುತ್ತೇನೆ. ವೃಥ ಕೋಪಗೊಂಡರ ಯಾವ ಪರಿಣಾಮವೂ ಸದ್ಯಕ್ಕಾಗುವಂತಿಲ್ಲ. ನ್ಯಾಯದಂತೆ ಧರ್ಮದಂತೆ ಯುದ್ಧ ಆಗಿದೆ. ಕೌರವನ ಕಡೆಯವರೆಲ್ಲ ಹತರಾಗಿ ಹೋಗಿದ್ದಾರೆ. ಇನ್ನೊಬ್ಬ ಉಳಿದಿದ್ದಾನಲ್ಲ. ಈಗ ಇಷ್ಟರವರೆಗೆ ಯುದ್ಧದ ಕ್ರಮವನ್ನು ನೋಡಿದವಲ್ಲ. ಈಗ ಯುದ್ಧವಂತೂ ಪೂರ್ಣವಾದದ್ದಿಲ್ಲ. ನೋಡುವ ಆಸೆ ಇದ್ರೆ ನೀನೇ ವ್ಯಕ್ತಪಡಿಸಬಹುದು. ನಿನ್ನ ಮುಂದೆ ನಮ್ಮ ಆಟ ಸಾಗದು ಎಂದು ನಾನು ಮೊದಲೇ ತಿಳಿದಿದ್ದೆ. ನಮ್ಮನ್ನ ತೀರ್ಥಯಾತ್ರೆಗೆ ಕಳುಹಿದೆ, ನೀನು ಜೈತ್ರ ಯಾತ್ರೆಯನ್ನ ಕೈಗೊಂಡೆ. ಪಾಂಡವರನ್ನ ಗೆಲ್ಲಿಸಿದೆ,
ಕೌರವನನ್ನ ಸೋಲಿಸಿದೆ. ನಾನಲ್ಲ ಅಣ್ಣ. ಯುದ್ಧ ಧರ್ಮವತ್ತಾಗಿ ಆಗಬೇಕು, ನ್ಯಾಯವತ್ತಾಗಿ ಎಲ್ಲರೂ ಅದನ್ನು ಮನ್ನಿಸಬೇಕು. ಅದಕ್ಕಪ್ಪ ಅಧ್ಯಕ್ಷನು ಈಗ ಇದ್ರೆ ಆಗಬಹುದು. ನಾನೇ ಹೇಳುತ್ತೇನೆ. ಏನು ಆಗುತ್ತಿರುವುದು? ಭೀಮ ದುರ್ಯೋಧನರಿಗೆ ಗದಾಯುದ್ಧ. ನಾನೇ ಅಭ್ಯಾಸ ಮಾಡಿಸಿದವಯವನಿಗೆ. ನಿಮ್ಮ ಶಿಷ್ಯರಿಬ್ಬರೂ ಕೂಡ ಯುದ್ಧ ಮಾಡುತ್ತಿರುವಂತಹ ವೇಳೆಯಲ್ಲಿ ಯಾವ ರೀತಿ ಮಾಡಬೇಕು ಎಂದು ನಿರ್ದೇಶಿಸುತ್ತೇನೆ. ಯಾವ ರೀತಿ? ಪರಸ್ಪರರು ಹೊಡೆದಾಟದಲ್ಲಿ ಒಬ್ಬರ ತೊಡೆಗೆ ಮತ್ತೊಬ್ಬನ ತಲೆಗೆ ಇನ್ನೊಬ್ಬ ಹೊಡೆಯಲೇಬಾರದು. ಅಣ್ಣ ಅಣ್ಣ ಅಣ್ಣ, ಅದೇನೋ ಸರಿ. ಅದರಂತೆ ಮತ್ತೊಂದು ನಿಯಮ ಇಲ್ಲವೇ? ಏನು? ಒಬ್ಬನ ತಲೆಗೆ ಮತ್ತೊಬ್ಬ ಹೊಡೆಯಬಾರದಲ್ಲ. ಆ ನಿಯಮವನ್ನು ಒಪ್ಪಿಕೊಳ್ಳೋಣ. ಹೌದಲ್ಲ? ಎಲ್ಲಿಯಾದ್ರೂ ತಪ್ಪಿದರು ಈ ಪಾಂಡವರು ಅಂತಾದರೆ ಯಾರು ತಪ್ಪಿದರು? ಅನ್ಯಾಯಿಗಳೇ. ಈ ನೇಗಿಲಿಂದ ಅವರ ಹೊಟ್ಟೆಯನ್ನು ಹಾಗಾಗಲಿಕ್ಕಿಲ್ಲ. ಇಂದು ನೀವೆಲ್ಲರೂ ಮುದ್ದನ್ನ ನೋಡಿ ನೀವೆಲ್ಲವರು ನನ್ನ ಘಟನ ನೋಡಿ. ಭೀಮಸೇನ, ನನ್ನ ಘಟನ ನೋಡು. ಇಷ್ಟು ದೊಡ್ಡ ಮಾತನ್ನು ಉರುಳಿಸಿದ ಈ ಮಹಾನುಭಾವನ ಸ್ಥಿತಿ ಕೆಲವು ಕ್ಷಣದ ಮೊದಲು ಹೇಗಿತ್ತು ಎಂಬುದು ನಮ್ಮ ಅನುಭವಕ್ಕೆ ಹೊಸತೇನೂ ಅಲ್ಲ. ಚಲದಂಕ ಮಲ್ಲನೆಂದು ಘೋಷಿಸಿದ ಈತ ಜಲ ಜಂತುಗಳಂತೆ ನಮ್ಮ ಪರಾಕ್ರಮಕ್ಕೆ ಅಂಜಿ ಹೇಗಾದರೂ ಬದುಕಿಕೊಳ್ಳಬೇಕೆಂಬುದಕ್ಕೆ ಇಷ್ಟಪಟ್ಟು ಜಲದಲ್ಲಿ ಅಡಗಿ ಕುಳಿತಿದ್ದ. ನೀನು ಎಲ್ಲಿಯೇ ಇರು, ಯಾರ ಬಲವನ್ನೇ ಹೊಂದಿರು, ಯಾವ ಶಕ್ತಿಯಿಂದಲೇ ಕೂಡಿದ್ದವನಿದ್ರು, ನಿನ್ನ ಗಣನೆ ಈ ಭೀಮನಿಗೆ ಯಾವ ಕ್ಷಣಕ್ಕೂ ಇಲ್ಲ. ನಿನ್ನನ್ನ ಅರ್ಧ ನಿಮಿಷದಲ್ಲಿ ಕೊಂದು ಮುಗಿಸುತ್ತೇನೆ. ಭೀಮ, ಏನು ಅರ್ಧ ನಿಮಿಷದಲ್ಲಿ ಏನ್ ಮಾಡ್ತಿ? ನಿನ್ನನ್ನು ಕೊಂದು ಮುಗಿಸುತ್ತೇನೆ. ಕೊಂದು ಮುಗಿಸ್ಲಿಕ್ಕಲ್ಲ, ಅರ್ಧ ನಿಮಿಷ ನಿಮ್ಗೆ ಸಾಕಾಗೋದು. ಕೊಲ್ಲುವುದಕ್ಕೆ ಅರ್ಧವೂ ಪೂರ್ಣ ಬೇಡ, ಅಷ್ಟೇ ಬೇಕಾಗುತ್ತದೆ ಎಂದು ಅದಕ್ಕಲ್ಲ. ಮತ್ತೆ ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ 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 ಊಟದಲ್ಲಿ ನಿಪುಣ 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 ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ ಊಟದಲ್ಲಿ ನಿಪುಣ ಎಂಬುದ ಬಲ್ಲೆ ಸಾಕು ಎಂಬುದ ಬಲ್ಲೆ ಸಾಕು ಸಾಕು
ತಾಟಿನಲ್ಲಿ ಇಟ್ಟ ಊಟ ಎಂತ ಮಾಡಿಕೊಂಡೇನಾ? ಅಷ್ಟೇ ಅಲ್ಲ ಎಂಬುದು ನನಗೆ ಅನುಭವ ಇದೆ. ಅಂದು ಬಕನಿಗೆ ಇಟ್ಟಂತ ಬಂಡಿ ಬಂಡಿ ಕೂಳನ್ನ ಆರಕ್ಷಣದಲ್ಲಿ ಉಂಡು ಮುಗಿಸಿಬಿಟ್ಟಂತೆ. ಆ ಮಟ್ಟಿಗೆ ನಮಗೆ ಎರಡೂ ಸಮಾನ. ಕೇವಲ ಊಟ ಮಾಡಿದ ಹಾಗಲ್ಲ, ಮತ್ತೆ ಈ ಸುಯೋಧನ ಯುದ್ಧ ಎನ್ನುವಂತಹದ್ದು ಏನು ಮಹಾವ. ಈತನ ಕದನ ಕೋಲಾಹಲ ಎಂತೆಂದ್ರೆ ಆ ಯಮನ ಹೋರಾಟ, ಯಮನ ಹೋರಾಟ. ಇಂದು ಹೀಗೆ ಬೊಬ್ಬೆಯನ್ನು ಹೊಡಿತಾ ಇದ್ದೀಯಲ್ಲ, ಈ ಬೊಬ್ಬಾಟ, ಈ ಕಿರುಚಾಟ ಒಂದು ದೂತ ಪ್ರಕರಣದಲ್ಲಿ ಎಲ್ಲಡಗಿತ್ತು ಅಂತ ಕೇಳುತ್ತೇವೆ. ಈ ನಿನ್ನ ಎಲ್ಲಾ ಮಾತಿಗೂ ಬೆಲೆ ಬರುವುದು ಈಗಲ್ಲವಾಗಿತ್ತು. ಅಂದು ಶಕುನಿಯ ಕುಮಂತ್ರೆ 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 ಶಕುನಿಯ ಕುಮಂತ್ರೆ 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 ಗೆಲಿದ ಬಲವೀಯ ಮಾತು ಕೃತಿ ಇವುಗಳೆಲ್ಲ ಜನರು ಮೆಚ್ಚುವಂತೆ ಪುಷ್ಟೀಕರಿಸುವುದಕ್ಕೆ ಅವಕಾಶ ಇಂದಲ್ಲ. ಅಂದು ಜೂಜಿನ ಸಭೆಯಲ್ಲಿ ತನ್ನದ್ದಾದಂತಹ ಚಟುವಟಿಕೆಯ ಸಂಪೂರ್ಣ ಪ್ರತಿಫಲವನ್ನ ನಿನ್ನ ಪಾಲಿಗೆ ಒದಗಿಸಿದನಲ್ಲ ಮಹಾಕಾರಸ್ಥಾನಿ ಶಕುನಿ. ಅವನ ಕಣ್ಣು ಸನ್ನೆ, ಹುಬ್ಬಿನಾಟ, ಬೆರಳ ಸೂಚನೆ ಇತ್ಯಾದಿಗಳ ದುರ್ಲಾಭವನ್ನ ಪಡೆದುಕೊಂಡ ದುಷ್ಟ ನೀನು. ಆ ಜೂಜಿನ ಸಭೆಯಲ್ಲಿ ಆಡಿದ ಆಟಗಳಲ್ಲಿ ಎಲ್ಲಾ ಆಟವೂ ನಿನ್ನ ಪಾಲಿಗೆ ಜಯವಾಗಿದೆ. ಇಂದು ಮಾತ್ರ ಅದೆಲ್ಲ ಕನಸಿನ ಗಂಟು ಅಂತ ಎಣಿಸಿಕೊ. ನೀನೇನೇ ಮಾಡಿದ್ದಿದ್ರು ಮಾಡಿದ ಪ್ರತಿಜ್ಞೆಯಂತೆ ಎಣಿಸಿ 99 ನಿನ್ನ ತಮ್ಮಂದಿರನ್ನ ಕೊಂದು ಮುಗಿಸಿದ್ದೇನೆ ಈ ಭೀಮ. ನಿನ್ನ ಪಾಲಿನ ಮೃತ್ಯುವಾದ ನಾನು ನಿನ್ನನ್ನು ಸರ್ವತಾ ಬಿಡಲಾರೆ. ನನ್ನನ್ನ ಕೊಲ್ಲುವಡೆ ಕಾಯುವಡೆ ನೀನೆಷ್ಟರವ, ನೀನೇನು ಎಂದು ಕೇಳುತ್ತೇನೆ. ಏನಿದ್ರು ನನ್ನ ಪರಾಕ್ರಮದ ಅಳತೆಯನ್ನ ಈ ರಂಗ ಸಂತೋಷದುಬ್ಬು ಯಾರಿಗಾಗಲಿಕ್ಕಿಲ್ಲ. ಒಂದು ವ್ಯಕ್ತಿ ಬಹುಕಾಲದಿಂದ ಹೀಗೊಂದು ಆಗಬೇಕೆಂದು ನೆನೆಸಿಕೊಂಡಾಗ ಅದು ಆಯಿತಾದ್ರೆ ಸಹಜವಾಗಿಯೇ ಸಂತೋಷ ಆಗುವುದಿಲ್ವೇ? ನನಗೂ ಹಾಗೆ ಈ ಭೀಮ್ ಸಾಯ್ಬೇಕು ಅಂತಿತ್ತು, ಬಿದ್ದು ಸಾಯ್ಬೇಕು ಅಂತಿತ್ತು, ಸತ್ತು ಬೀಳಬೇಕು ಅಂತಿತ್ತು. ಬಿದ್ದ, ಸತ್ತ. ಈ ಕಾಲದಲ್ಲಿ ಸಹಜವಾಗಿ ಸಂತೋಷ ಉಂಟಾಗಿದೆ ನನಗೆ. ಸಂತೋಷದ ಆಧಿಕ್ಯದಲ್ಲಿ ನನ್ನ ಮೈಮನಗಳು ಒಬ್ಬೆ ನಿಂತಿದ್ದಾವೆ. ಹೌದು ಹೌದು, ಈ ಕಾಲದಲ್ಲಿ ಒಂದಿಷ್ಟು ಹಾಲು ಕುಡಿಬೇಕು, ವಿರೋಧಿಗಳ ಸತ್ರ ಹಾಲು ಕುಡಿಬೇಕು. ಎಲ್ಲಿ ಅರಮನೆಯವರು ಒಂದಿಷ್ಟು ಹಸುವಿನ ಹಾಲು ತಂದು ಕೊಡಿ,
ಬರ್ಲಿ 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 ನಾವು ತರಿಸಿಕೊಟ್ರೆ ಕುಡಿಲಿಕ್ಕೆ ಎಲ್ಲರೂ ಇದ್ದಾರೆ, ನಮಗ್ ತರಿಸ್ಕೊಡೋರು ಮಾತ್ರ ಇಲ್ಲ ಕುಡಿಲಿಕ್ಕೆ. ಪಾಪ ಯಾರು ಹಸುವಿನ ಹಾಲು ತಂದು ಕೊಡೋರು ಇದ್ದಾರೋ ಅವರೆಲ್ಲ ಈಗಿಲ್ಲ. ಕೆಲವರು ಹೊರಗಿದ್ದಾರೆ, ಕೆಲವರು ಸತ್ತವರೆಗಿದ್ದಾರೆ. ಏನು ಮಾಡೋಣ? ಆದ್ರೇನು ಈ ಭೀಮ ಬಿದ್ದದ್ದು ಅಂತಂದ್ರೆ ನಮಗಷ್ಟೇ ಹಾಲು ಕುಡಿದ ಸಂತೋಷ ಆಗ್ಯದೆ. ಈ ಸಂತೋಷದಲ್ಲಿ ನಮ್ಮವರಿಗೆ ಪಾಲು ಕೊಡಬೇಕು. ಆದ್ರಿಂದ ಓ ಕರ್ಣ ಬಾ, ಓ ಶಕುನಿ ಬಾ, ಜಯದ್ರಥ, ಓ ಶಲ್ಯ, ಎಲ್ಲವರು ಬನ್ನಿ 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 ಬನ್ನಿ. ನಿಮಗೆ ಒಂದು ಸಂತೋಷದ ಕೂಟ ಏರ್ಪಡಿಸಿದ್ದೇನೆ. ಬನ್ನಿ ಬನ್ನಿ. ಎಲ್ಲಿದ್ದಾರೆ? ಎಲ್ಲವರು ಸತ್ತ ಯಮನವರನ್ನು ಸೇರಿದ್ದಾರೆ. ಸತ್ತವರನ್ನು ಎಷ್ಟೇ ಕರೆದು ಮರಳಿ ಬರ್ಲಿಕ್ಕೆ ಸಾಧ್ಯವೇ? ಏನು ಮಾಡೋಣ? ಪ್ರತ್ಯಕ್ಷವಾಗಿ ನಮ್ಮವರಿಗೆ ಸಂತೋಷವನ್ನು ಕೊಡುವಂತ ಅನುಕೂಲ ನನಗಿಲ್ಲವಾದರೂ ಅಪ್ರತ್ಯಕ್ಷವಾಗಿ ಸಂತೋಷದಲ್ಲಿ ಅವರಿಗೆ ಭಾಗವನ್ನು ಕೊಡ್ಲಿಕ್ಕೆ ಅವಕಾಶ ಉಂಟು. ಅದು ಹೇಗೆ? ನನ್ನ ವಿರೋಧಿಗಳಂತಹ ಪಾಂಡವರ ಹೊಟ್ಟೆಯಲ್ಲಿ ಸಂಕಟವನ್ನು ಉಂಟು ಮಾಡುತ್ತೇನೆ. ತದ್ವಾರ ನಾನು ನನ್ನವರು ಸಂತೋಷವನ್ನು ಅನುಭವಿಸ್ತೇವೆ. ಅವರಿಗೆ ಸಂಕಟ ಆಗಬೇಕು ಅಂತಾದ್ರೆ ಈ ಭೀಮ ಬಿದ್ದಂತಹ ಪರಿಸ್ಥಿತಿಯನ್ನು ಪಚಾರಿಸಿ ಮಾತಾಡಬೇಕು. ಹೌದೌದು, ಎಲ್ಲಿದ್ದಾರೆ? ಹೋಯ್ ನೋಡಿರಿ ಧರ್ಮಜ ಹೊಲಗುಣಾದಿಗಳು ಫಲ್ಗುಣ, ನಕುಲ ಸಹದೇವ್ರೆ ಎಲ್ಲ ನೋಡಿ ನೋಡಿ ಏನನ್ನ ಭೀಮ ಬಿದ್ದಿರುವಂತ ಚಂದವನ್ನ. ಆನೆ ಇದ್ರೂ 1000, ಸತ್ರೂ 1000. ಹಾಗೆ ನಮ್ಮ ಭೀಮ ಬಿದ್ರೂ ಚಂದ, ಎದ್ರೂ ಚಂದ, ಸಿಟ್ಟು ಮಾಡಿದ್ರು ಚಂದ, ನೊಕ್ರು ಚಂದ, ಏನ್ ಮಾಡಿದ್ರು ಚಂದವೇ ಚಂದ. ಇಂಥ ಭೀಮ ಬಿದ್ದಿರುವಂತ ಚಂದವನ್ನು ನೋಡಿ 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 ನಿಜಕ್ಕೂ ಬೀಳ್ಲಿಕ್ಕೆ ಭೀಮನ ಹತ್ರ ಅಭ್ಯಾಸ ಮಾಡಬೇಕು.
ಯಾರಿಗೂ ತೊಡಕು ತೊಂದರೆ ಇಲ್ದಾಗ ಬಿದ್ದಿದ್ದ ನೋಡಿ. ಇವರಿಗೇನೂ ಆಗಲಿಲ್ಲ. ಹೌದು, ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯವಾದಿಗಳು. ಬೆಳೆದಂತ ಇವರು ದಾಯವಾದಿಗಳಾಗಿದ್ದಾರೆ. ಆದ್ದರಿಂದ ಈ ಭೀಮಪಿ ಇದ್ದು ಸತ್ತ ಎಂತಾದರೆ, ನಾಳೆ ಹಸ್ತನಾವತಿ ಏನಾದರೂ ತಾವು ಬಂತು ಎಂತಾದರೆ ಅವನ ಪಾಲು ತಮಗೆ ಸಿಗ್ತದಲ್ಲ ಎನ್ನುವ ಕಾರಣಕ್ಕಾಗಿ ಹೀಗೆ ಯಾವುದೇ ವಿಧವಾದಂತಹ ಸಂತಾಪಕ್ಕೆ ವಶರಾಗದೆ ನಿಂತುಕೊಂಡಿರಬೇಕು. ಆದರೆ ಇವರ ಪೈಕಿ ಒಬ್ಬರಿಗೆ ಮಾತ್ರ ಎಲ್ಲಿಗುಂತ ಸಂತಾಪ ಆಗಿದೆ. ಯಾರಿಗೆ? ದ್ರೌಪದಿ ದೇವಿ ಅವರಿಗೆ. ಅದಕ್ಕೆ ಕಾರಣ ಇವನೇ ತನ್ನ ಮಾನಿನಿಗೀತು ಮುನ್ನಿನ ಭಾಷೆ ತನ್ನ ಮಾನಿನಿಗೀತು ತನ್ನ ಮಾನಿನಿ ತನ್ನ ಮಾನಿನಿಗೀತು ತನ್ನ ಮಾನಿನಿಗೀತು ತನ್ನ ಮಾನಿನಿಗೀತ ತನ್ನ ಮಾನಿನಿಗೀತ ಮುನ್ನಿನ ಭಾಷೆ ವ್ಯರ್ಥ ಮುನ್ನಿನ ಭಾಷೆ ವ್ಯರ್ಥ 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 ಮುನ್ನಿನ ಭಾಷೆ ವ್ಯರ್ಥ ಮುನ್ನಿನ ಭಾಷೆ ವ್ಯರ್ಥ 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 ಕನ್ನಡಿ ಗಂಟಾಯ್ತು ಇನ್ನು ತಾಳುವಳೆಂತು ಕನ್ನಡಿ ಗಂಟಾಯ್ತು ಇನ್ನು ತಾಳುವಳೆಂತು ಇನ್ನು ತಾಳುವಳೆಂತು ಇದ ಇನ್ನು ತಾಳುವಳೆಂತು ನೋಡು ಧರ್ಮಜ ನೋಡು ಫಲ್ಗುಣ ನೋಡು 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 ಧರ್ಮಜ ನೋಡು ನೋಡಿರಿ ಧರ್ಮಜ ಫಲ್ಗುಣದಿಗಳು. ಪಾಪ ದ್ರೌಪದಿ ದೇವಿಯವರಿಗೆ ಎಲ್ಲಿಲ್ಲದಂತಹ ಸಂತಾಪ ಉಂಟಾಗಿದೆ. ಇದಕ್ಕೆ ಕಾರಣ ಏನು? ಭೀಮ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದಾರಲ್ಲ, ಅದೇ ಕಾರಣ. ದ್ರೌಪದಿ, ನಿನ್ನ ಮುಡಿಯನ್ನ ಕಟ್ಟಿಸ್ತೇನೆ ಹೀಗಿರುವುದಾಗಲ್ವೇ? ಭೀಮ ಇರುವವರೆಗೆ ಇಂದಲ್ಲ ನಾಳೆ ಅಲ್ಲ ನಾಡಿದ್ದು ತನ್ನ ಇಚ್ಛೆ ಈಡೇರಿತ್ತು ಅಂತ ತಿಳ್ಕೊಂಡಿದ್ದು. ಭೀಮ ಸತ್ಕಾಲದಲ್ಲಿ ಉದಾಹರಣೆಗೆ ಬೇಕು ಅಂತಾದ್ರೆ ಕನ್ನಡಿ ಒಂದು ಗಂಟು ಕಾಣ್ತದೆ. ಎಲ್ಲಿವರೆಗೆ? ಕನ್ನಡಿ ಇರುವವರೆಗೆ. ಕನ್ನಡಿ ಒಡೆದು ಹೋಯ್ತಾದ್ರೆ ಗಂಟು ಕಾಣೆಯಾಗುತ್ತದೆ. ಹಾಗೆ ಭೀಮ ಇರುವವರೆಗೆ ಭರವಸೆಯನ್ನು ಹೊತ್ತಂತ ಆ ದ್ರೌಪದಿ ಸತ್ತ ಈ ಕಾಲದಲ್ಲಿ ಎಲ್ಲಿಲ್ಲದಂತಹ ಸಂತಾಪಕ್ಕೆ ಈಡಾಗಿದ್ದಾಳೆ, ವಶಳಾಗಿದ್ದಾಳೆ ಎನ್ನುವುದಕ್ಕೆ ಯಾವ ಅನುಮಾನವೂ ಇಲ್ಲ. ಪಾಪ ಪಾಪ ಪಾಪ. ಅಲ್ಲ, ಈ ಪಾಂಡವರ ಪೈಕಿ ನಾನು ಮಾಡಿದಂತಹ ಅವರ ಭಾಗದ ಘೋರವಾದಂತಹ ಕ್ರೂರವಾದಂತಹ ಅನ್ಯಾಯಕ್ಕೆ ಪರಿಮಾರ್ಜನೆಯನ್ನು ಹಾಡುವವರು, ಸೇಡನ್ನ ತೀರಿಸಿಕೊಳ್ಳುವವರು ಯಾರು ಇಲ್ಲವೇ ಅಂತ ಕೇಳ್ತೇನೆ. ಇದ್ದಾರೆ. ಅವನೇ ಮೂರು ಲೋಕದ ಗಂಡು ಪಾರ್ಥ. ಪಾರ್ಥ ಬಾರಕ್ಕೆ. ಆ ನರನ ಒಳಗಿದ್ದ ನರ್ವೇ ಸತ್ತು ಹೋಗಿದೆ. ಹಾಗಾದ್ರಿಂದ ಅವ ಮೌನವನ್ನು ಧರಿಸಿ ಸುಮ್ಮನೆ ನಿಂತುಕೊಂಡಿದ್ದಾನೆ. ಮತ್ತೆ ನಕುಲ ಸಹದೇವರು, ದೃಷ್ಟದ್ಯುಮ್ನಾದಿಗಳು ಎಲ್ಲ ಚಕಿತರಾಗಿ ನಿಂತುಕೊಂಡಿದ್ದಾರೆ. ಪಾಪ ಪಾಪ. ನಾನು ಇವರಲ್ಲೆಲ್ಲ ಮಾತಾಡಿ ಪ್ರಯೋಜನ ಏನು? ಸುಮ್ಮನೆ ಕಂಠ ಶೋಷಣೆ ಮಾಡಿಕೊಂಡ ಹಾಗೆ, ಸುಮ್ಮನೆ ಅಷ್ಟು ಹೊತ್ತನ್ನು ಹಾಳು ಮಾಡಿದ ಹಾಗೆ. ನಮಗೆ ಬೇಕಾದಂತಹ ಫಲಿತಾಂಶ ಸಿಗಬೇಕು ಅಂತಾದ್ರೆ ಇದ್ದಾನಲ್ಲ ಕೃಷ್ಣ ಪಾಂಡವರನ್ನ ಕುಣಿಸುವಂತಹ ವ್ಯಕ್ತಿ, ಅವನ್ನೆಲ್ಲ ಮಾತಾಡಬೇಕು. ಆವಾಗ ನಮಗೆ ಬೇಕಾದ ಸಿಗ್ತದೆ, ದೊರೆಯುತ್ತದೆ. ಎಲ್ಲಿದ್ದಾನೆ? ಕಪಟ ನೋಟ
ಮಾತಾಡು ಚಪಳ ಮಾತಾಡು 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 ರಂಗ ಕೃಷ್ಣಯ್ಯ, ಓ ರಂಗಯ್ಯ, ಓ ಕರಿಯಣ್ಣ, ಕಪಟ ನಾಟಕದ ರಂಗ. ನಾಟಕವೇ ಒಂದು ವಿಧದಲ್ಲಿ ಕಪಟ. ಅದರಲ್ಲಿ ನೀನು ಕಪಟತ್ವವನ್ನು ಪ್ರಕಟಪಡಿಸುತ್ತೀಯೇ. ಆದ್ದರಿಂದಲೇ ನಿನಗೆ ನನ್ನ ತಿಳುವಳಿಕೆಯ ಪ್ರಕಾರ ಕಪಟ ನಾಟಕ ರಂಗ ಎನ್ನುವುದಾಗಿ ಹೆಸರಿಸಿದ್ದೇನೆ. ಓ ನಾಟಕದ ರಂಗ, ಬಿದ್ದಿದ್ದಾನೆ ಭೀಮ. ಈಗ ಈ ಯುದ್ಧ ಎನ್ನುವಂಥ ನಾಟಕ ನಿಂತು ಹೋಗಿದೆ. ನಿನ್ನಲ್ಲಿ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಉಂಟು ಎನ್ನುವುದಾಗಿ ಭಾವುಕ ಪ್ರಪಂಚ ನಂಬಿಕೊಂಡಿದೆ. ಅದು ಸತ್ಯ ಅಂತ ಆದ ಪಕ್ಷದಲ್ಲಿ ಸತ್ತಿರುವಂತ ಭೀಮನಿಗೊಂದು ವ್ಯವಸ್ಥೆಯನ್ನು ಮಾಡು. ನಿಂತಿರುವಂತ ಈ ನಾಟಕ ಮುಂದುವರಿಯೋದಕ್ಕೊಂದು ಅವಕಾಶ ಮಾಡಿಕೊಡು. ಅಲ್ಲ, ನೀನು ಈ ಸುಯೋಧನೆದುರು ಸೋಲನ್ನು ಒಪ್ಪಿಕೊಳ್ತೀಯಂತ ಆದ್ರೆ ನಿನ್ನ ದೊಡ್ಡತನಕ್ಕೆ ತಿಲಾಂಜಲಿಯನ್ನು ಕೊಟ್ಟೆ ಹೀಗೆನ್ನುವುದಾಗಿ ನೀನು ಘೋಷಿಸಿದೆ. ಆದರೆ ಈ ನಿಂತು ಹೋದಂಥ ಯುದ್ಧ ಎನ್ನುವಂಥ ನಾಟಕ ಮುಂದುವರಿಯುವುದಕ್ಕೆ ಪಥ ನಿರ್ದೇಶನವನ್ನ ಈ ಸುಯೋಧನ ಮಾಡಲಿಕ್ಕಿದ್ದಾನೆ. ಏನು ಫಲಿತಾಂಶವನ್ನ ಪ್ರಕಟಿಸು, ಪ್ರಕಟಿಸು. ಅಗಹರನ ಬದುಕಿರಗೆ ಕೈಗಳ ಮುಗಿದು ಧರ್ಮಜನ ಓ ಮುರಾರಿ ಮುಕುಂದ ಮುರಮರ್ಧನ ಜಯ ಜಯ ನಮೋ ನಮಃ. ಧರ್ಮನಂದನ ದೇವ, ಕೌರವನು ಅಟ್ಟಹಾಸದಿಂದ ಕುಡಿಯುತ್ತಾ ಇದ್ದಾನೆ, ನಮ್ಮೆಲ್ಲರನ್ನು ಮೂದಲಿಸ್ತಾ ಇದ್ದಾನೆ. ಅವನ ಮೂದಲಿಕೆಯ ಮಾತನ್ನು ಕೇಳಿ ಸಹಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ನನ್ನ ಸಹೋದರನಾಗಿರುವಂತಹ ಭೀಮ ಪೃಥ್ವಿಗುರುಳಿದ್ದಾನೆ, ಅವನ ಉಸಿರು ಪಸರಿಸ್ತದೆ ಎನ್ನುವಂತಹ ವಿಶ್ವಾಸ ನನಗಿಲ್ಲ. ಇಂತಹ ಘಟನೆ ನಡೆಯುವುದಕ್ಕೆ ನಿನ್ನಲ್ಲಿ ಒಂದು ಮಾತನ್ನು ಕೇಳದೆ ನನ್ನ ಸ್ವಯಂ ಇಚ್ಛೆಯಿಂದಾಗಿ ನಮ್ಮ ಇವರಲ್ಲಿ ಯಾರಾದರೂ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಧುರವನ್ನೆಸಗು ಎನ್ನುವ ಹಾಗೆ ನಾನು ಆಡಿರುವಂತಹ ಮಾತಿನಲ್ಲೇ ನಿನಗೆ ಬೇಸರವಾಗಿ ಭೀಮಸೇನ ಪರಿಸ್ಥಿತಿ ಹೀಗಾಯ್ತೆ ದೇವ. ಇನ್ನು ನಾವು ಬದುಕುವಂತಹ ವಿಧಾನವೆಂತೂ ನಮಗೆ ಮಾರ್ಗದರ್ಶನ ಮಾಡುವವರು ಯಾರು? ನಾನು ಹೇಗೆ ಬದುಕಲಿ ಈ ಸಹೋದರನನ್ನ ಗಲಿ? ಧರ್ಮರಾಯ ದೇವ,
ಚಿಂತಿಸಬೇಕಾದಂತ ಪ್ರಮೇಯ ಒದಗಿ ಬಂದಿಲ್ಲ. ಬದಲಾಗಿ ನಾವೀಗ ಸಂತೋಷವನ್ನು ಪಡಬೇಕಾಗಿದೆ. ಕಾರಣ ಮತ್ತೇನೂ ಅಲ್ಲ, ನನ್ನ ಅಣ್ಣನ ಸಮ್ಮುಖದಲ್ಲಿ ಇದೇ ಕೌರವನು ಧರ್ಮ ಮಾರ್ಗವನ್ನು ಹಿಡಿದನಲ್ಲ, ಆಧಾರ ಸಿಕ್ಕಿತಲ್ಲ. ಮಾತ್ರವಲ್ಲ, ಪ್ರಪಂಚದ ಪ್ರಾಣ ಸ್ವರೂಪನಾಗಿರತಕ್ಕಂತ ವಾಯುವಿನ ಸುಕುಮಾರ ಈ ಭೀಮನಿಗೆ ಏನಾದರೂ ಆಘಾತವಾಗುವುದಕ್ಕಿದೆಯೇ? ಸ್ವಲ್ಪ ಹೊತ್ತು ವಿಶ್ರಾಂತಿ ಸಿಕ್ಕಿತು. ಈಗೋ ನನ್ನ ಸ್ಪರ್ಶದಿಂದ ಪುನಃ ಚೇತರಿಸಿಕೊಳ್ತಾನೆ. ನಮಗೆಲ್ಲ ಶುಭವನ್ನು ಶೀಘ್ರದಲ್ಲೇ ತಂದು ಕೊಡ್ತಾನೆ. ನೋಡಿ ಈಗ ಏನಾಯಿತೋ ನಿನ್ನ ಅವಸ್ಥೆ? ನೀನೊಬ್ಬ ಸಾಮಾನ್ಯನಲ್ಲ, ಅಪ್ರತಿಮ ಯೋಧ. ಭೂಪಾಲ ವರ್ಗದಲ್ಲಿ ನೀನೊಬ್ಬ ಅಗ್ರಗಣ್ಯ ಅನಿಸಿಕೊಂಡವ. ನಿನ್ನ ಕೀರ್ತಿಗೂ ನೀನು ಮಾಡುವ ನಡತೆಗೂ ಭೂಮಿ ಆಕಾಶದಷ್ಟು ಅಂತರ ಪಾಪಿ. ಅದೋ ನಮ್ಮೈವರ ಪತ್ನಿಯಾದ ಪಾಂಚಾಲೆಯ ಶಾಲೆಯನ್ನು ಸೆಳೆಸಿದೆಯಲ್ಲ. ಮಾತ್ರ ಅಲ್ಲ, ಅರಗಿನ ಮನೆಗೆ ಬೆಂಕಿಯನ್ನಿಟ್ಟು ನಮ್ಮನ್ನ ಸುಡಿಸುವುದಕ್ಕೆ ಮುಂದಾದೆ. ಆ ಎಲ್ಲದರ ಪರಿಣಾಮ ನಿನ್ನ ಸಹೋದರ, ಸೋತು ಪೃಥ್ವಿಯಲ್ಲಿರುವಂತಹ ಯೋಧರನ್ನು ಹಿಂಸಿಸುವುದು ಕ್ಷತ್ರಿಯ ಆಗಿದ್ದವನಿಗೆ ಧರ್ಮವಾದದ್ದಲ್ಲ. ಅದರಲ್ಲಿಯೂ ಶ್ರೇಷ್ಠವಾಗಿರುವಂತಹ ಚಂದ್ರವಂಶದಲ್ಲಿ ಜನ್ಮವನ್ನೆತ್ತಿರುವಂತಹ ಮಹದ್ ವ್ಯಕ್ತಿ, ಇಷ್ಟು ದಿನಗಳವರೆಗೆ ಸಿಂಹಾಸನವನ್ನು ಆಳಿ ಅನುಭವಿಸಿರುವಂತಹ ಮಹದ್ ವ್ಯಕ್ತಿ ಈತನನ್ನು ಹಿಂಸಿಸಿದ್ದೇ ಸತ್ಯವಾದ್ರೆ, ಮುಂದೆ ಹಸ್ತಿನಾವತಿಯನ್ನು ನಾವು ಸೇರಿದ್ರೆ ನಮ್ಮ ದೊಡ್ಡಪ್ಪನಾಗಿರುವಂತಹ ಧೃತರಾಷ್ಟ್ರ ಭೂಪತಿ ನನ್ನ ಮಗನನ್ನು ಈ ವಿಧದ ಚಿತ್ರಹಿಂಸೆ ಪಡಿಸಿದ್ರೆ ಅಂತ ಕೇಳಿದ್ರೆ ಅವರನ್ನು ಸಮಾಧಾನ ಪಡಿಸುವುದೇ ಹಾಗೆ. ನಮ್ಮ ದೊಡ್ಡಮ್ಮ ಗಾಂಧಾರಿಯರನ್ನು ಸಂತೈಸುವ ವಿಧಾನವೆಂತೂ ದುಡುಕಬೇಡ ತಮ್ಮ. ಕಾರ್ಯ ಮುಂದುವರಿಯಿತು. ನಾವು ಮಾಡಿರುವಂತಹ ದಾಹಕ್ಕೆ ಭೀಮಸೇನ ಅಟ್ಟಹಾಸದಿಂದ ಮುಂದುವರಿದ ನನ್ನ ಶಿಷ್ಯನಾಗಿರುವಂತ ಕೌರವರನ್ನ ಹೀಗೆ ಘಾತಪಡಿಸಿದ ಅಂದ ಮೇಲೆ ಈ ಪಾಂಡವರನ್ನ ಈ ಕ್ಷಣವೇ ನಿರ್ನಾಮ ಮಾಡ್ತೇನೆ. ಸಮಾಧಾನ, ಶಾಂತಚಿತ್ತರಾಗಬೇಕು. ಕೋಪಕ್ಕೆ ಮನಸ್ಸನ್ನು ಕೊಟ್ಟು ಮುಂದುವರಿದ್ರಿ ಎಂದಾದ್ರೆ ವ್ಯವಹಾರ ಚಂದವಾದಿದ್ದೆ ಅಣ್ಣ. ಸ್ವಲ್ಪವಾದರೂ ಆಲೋಚಿಸುವುದು ಬೇಡ. ನಿನ್ನ ಸಮ್ಮುಖದಲ್ಲೇ ಮಾಡಿಕೊಂಡ ಒಪ್ಪಂದದಂತೆ ಗದಾಯುದ್ಧ ಹೇಗೆ ಸಾಗಿದೆ? ಮೊದಲೇ ಅನ್ಯಾಯದ ಮಾರ್ಗವನ್ನು ಅವಲಂಬನೆ ಮಾಡಿಕೊಂಡು ಮುಂದೆ ಸಾಗಿದವನು ಯಾರು? ಕೌರವನಲ್ಲವೇ? ಹಾಗಿರುವಾಗ ಆ ಬಳಿಕ ಅಗೋ 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 ನಮ್ಮ ಭೀಮ ಅವನ ತೊಡೆಯನ್ನು ಮುರಿದರೆ ಏನಾಯಿತು? ಇಂದೊಂದು ಕಾಲದಲ್ಲಿ ಮೈತ್ರಿಯರ ಶಾಪವು ಉಂಟಲ್ಲ ಅಣ್ಣ. ಅದಲ್ಲದೆ ಎಷ್ಟಾದರೂ ಕುಂತಿ ಪುತ್ರರು ನಮ್ಮ ಅತ್ತೆಯ ಮಕ್ಕಳು. ನಮಗೆಲ್ಲ ಯಾಕೆ ವ್ಯವಹಾರ? ಮಹಾ ಘನಘೋರ ಸಂಗ್ರಾಮದ ಆಹ್ವಾನವನ್ನು ಮಾಡಿಕೊಂಡವನೇ ಯಾರು? ಈ ಕೌರವ. ಮಾಡಿದ್ದನ್ನು ಉಣ್ಣಿದೋ ಮಹಾರಾಯ ಎಂಬಂತೆ ಅವನು ಮಾಡಿದಂತ ಆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ನಮಗೆಲ್ಲ ಯಾಕೆ ಅಣ್ಣ? ಹೋಗಬಾರದೆ ದ್ವಾರಕೆಗೆ ಪುನಃ ಹೀಗೆ? ನಾವೆಷ್ಟು ಮುಂದುವರೆದರೂ ನೀನು ಬಿಡ್ಲಿಕ್ಕಿಲ್ಲ. ನನ್ನಿಂದೇನಣ್ಣ? ಮೊದಲು ಭೀಮಸೇನ ತಲೆಗೆ ಕೌರವ ಹೊಡೆದ, ಆಮೇಲೆ ಪ್ರತೀಕಾರ ರೂಪವಾಗಿ ತೊಡೆಗೆ ಈತ ಹೊಡೆದ. ತನ್ನ ಮೂಲಕವಾಗಿ ಯುದ್ಧದ ನ್ಯಾಯವನ್ನ ಇಬ್ಬರು ಮೀರಿದಂತಾಯಿತು. ಆಯಿತಲ್ಲ, ನಮಗೆ ಯಾಕೆ ಇವರ ಮಧ್ಯದಲ್ಲಿ ಒಂದು ಪಂಚಾಯಿತಿಗೆ ಅಲ್ವಾ? ತೀರ್ಮಾನ ಮಾಡುವ ನೀನಿದ್ದೀಯಾ? ನಿನಗೂ ಅವರಿಗೂ ಗಂಟು ಹಾಳಾಗಿ ಹೋಗಲಿ. ಆದೀತು. ಧರ್ಮನಂದನ, ಈಗೋ 18ನೇ ದಿನದ ಮಹಾ
ಸಂಗ್ರಾಮದಲ್ಲಿ ಅಂತೂ ಈ ಮಹಾಭಾರತದ ಯುದ್ಧ ಕೊನೆಯನ್ನು ಕಾಣುವಂತಾಯಿತಲ್ಲ. ಇನ್ನು ಚಿಂತಿಸಬೇಕಾದದ್ದಿಲ್ಲ. ವರುಷಗಳ ದೀರ್ಘಕಾಲದಲ್ಲಿ ಯಾವ ಆಸೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಎಲ್ಲಾ ಕಷ್ಟವನ್ನು ಅನುಭವಿಸಿಕೊಂಡು ಹೀಗೆ ಬದುಕಿದ್ದಿರೋ ಅದಕ್ಕೆಲ್ಲ ಪ್ರತಿಫಲವಾಗಿ ಸಂತೋಷವನ್ನು ಉಣ್ಣುವಂತಹ ಕಾಲ ಈಗ ಸನ್ನಿಹಿತವಾಗಿದೆ. ಪಾಪಿ ದುರ್ಯೋಧನ ಮಾಡಿದ ಮಹಾ ಅಪರಾಧಗಳಿಗೆ, ಮಾಡಿದ ಮಹಾ ಪಾಪಗಳಿಗೆ ತಕ್ಕ ಪ್ರತಿಫಲವನ್ನು ಉಣ್ಣುತ್ತಾ ಹೀಗೆ ಅಲ್ಲಿ ಅವನು ಬಿದ್ದಿರಲಿ. ಧರ್ಮರಾಯ ಸ್ವಾಮಿ, ಈ ಸಂತೋಷದ ಸವಿ ಸುದ್ದಿಯನ್ನು ಕೇಳುವಂತಹ ಕುತೂಹಲ ಇರುವುದು ಪಾಂಚಾಲಿಯಲ್ಲವೇ? ಆದ್ದರಿಂದ ಅವಳಿಗೆ ಸುದ್ದಿಯನ್ನು ಹೇಳುವುದಕ್ಕೆ ತಡ ಮಾಡದೆ ನಾವೀಗ ಹೋಗೋಣ ಬಿಡದೆಡೆಗೆ. ಹೋಗೋಣ. ಅಪ್ಪಣೆ. ಬನ್ನಿ. ಗುರುಕುಮಾರ ಗಾಯಿತು ಏನಿದು ನಿನ್ನ ಅವಸ್ಥೆ ಸುಯೋಧನ? ಏನಾಯ್ತು? ನನ್ನಿಂದ ಏನಾಗಬೇಕು ಎನ್ನುವುದನ್ನು ಈಗಲಾದರೂ ಹೇಳು. ಯಾರು? ಅಶ್ವತ್ಥಾಮ. ಆಚಾರ್ಯವರ ಅಶ್ವತ್ಥಾಮ. ನನ್ನ ಅಂತಿಮ ಆಸೆ ಏನು? ನನ್ನ ವಿರೋಧಿಗಳಾದಂತ ಪಾಂಡವರ ತಲೆಯನ್ನು ನೋಡಬೇಕು ಎನ್ನುವುದಾಗಿ. ಅಶ್ವತ್ಥಾಮ, ಪಾಂಡವರ ತಲೆ, ಪಂಚ ಪಾಂಡವರ ತಲೆ ಈಗ ಅಭಯವನ್ನು ಅಸಮ ಪರಾಕ್ರಮಿ ಮಿಸುನಿಯ ಜ್ಯೋತಿಯು ದಸಯಳು ಬೆಳಗ್ಗೆ ಮಿಸುನಿಯ ಜ್ಯೋತಿಯು ದಸಯಳು ಬೆಳಗಲು ಕುಶಲ ನಿಮಲಗಿ ರಸಪತಿ ದ್ರುಪದನಿಗೆ ಸವ ಕುಮಾರ ಕೈ ಮುಸುಕ ತೆಗೆದು ಮೆಗೆ ಮುಸುಡಿಯಳು ಒದೆದ 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 ತೈತ ತೈತರೇ ಗೌರವ ನಡೆಗೆ ಬಂದು ಇದು ನೀನು ಬಯಸಿದ ಪಾಂಡವರ ತಲೆ. ತೆಗೆದುಕೋ, ತೆಗೆದುಕೋ. ಪಾಂಡವರ ತಲೆಯನ್ನು ತಂದೆಯ? ಬಳಿದರೆ ಪಾಂಡು ಸುತರಾತ್ಮ ಸಂಭವರೆಲ್ಲ ಬಳಿದರೆ ಪಾಂಡು ಸುತರಾತ್ಮ ಸಂಭವರೆಲ್ಲ ಉಳಿಯಲಿಲ್ಲವೇ 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 ಅಶ್ವತ್ಥಾಮ, ಏನು ದೊರೆ? ಪಾಂಡವರ ತಲೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ರೆ ಏನಾಯ್ತು? ಉಪ ಪಾಂಡವರ ತಲೆಯನ್ನು ತೆಗೆದುಕೊಂಡು ಬಂದು ಬಿಟ್ಟಿಯೇನೋ? ನಮ್ಮ ಭರತ ಕುಲದ ದೀಪವನ್ನೇ ಆರಿಸಿ ಬಿಟ್ಟಿಯೇನೋ? ಶಿಶುವತ್ಯವನ್ನ ಮಾಡಿಬಿಟ್ಟಿಯೇನೋ? ಉಪ ಪಾಂಡವರ ತಲೆ, ಉಪ ಪಾಂಡವರ ತಲೆ ಪರಿಸಮಾಪ್ತಿ. ಯಾರದು ಕೂಗು ಕೇಳಿ ಬರುತ್ತಿರುವುದು? ಕಡಿದ್ರು ಪಾಪಿಗಳು, ಬನ್ನಿ ಕಾಪ
ಘೋಕಿ ಒಂಟಕಿ ಕಪಟಿ ಕೃಷ್ಣ ಇಲ್ಲೋ ನಿನ್ನ ನಾಟಕವನ್ನೇ ಮುಂದುವರಿಸಿದೆಯಾ? ಏನು ಮಾಡಲಿ ಏನು ಮಾಡಲಿ? ಭ್ರಷ್ಟ, ನಿನ್ನ ತಲೆಯನ್ನು ಮುಗಿಸುತ್ತೇನೆ. ಚಾಂಡಾಲ, ಬ್ರಹ್ಮಹತ್ಯೆ ಮಾಡಬೇಡ, ಬ್ರಹ್ಮಹತ್ಯೆ ಮಾಡಬೇಡ, ಬ್ರಹ್ಮಹತ್ಯೆ ಮಾಡಬಾರದು. ತಕ್ಕ ಪ್ರತೀಕಾರ ಮಾಡಿಬಿಡು. ಭೀಮಸೇನ, ದ್ರೌಪದಿ ಬಯಸಿದ್ದೇನು ಇವನ ಅಮೂಲ್ಯವಾದಂತ ಶಿಖಾರತ್ನವನ್ನಲ್ಲವೇ? ಅದನ್ನೇ ಪಡೆದು ಅಪಮಾನವನ್ನು ಮಾಡಿ ಬಿಟ್ಟು ಬಿಡವನು. ಅಶ್ವತ್ಥಾಮ, ಎಂತ ಹೀನಾಯವಾದಂತ ಹಿಂಸ ಜಂತುಗಳು ಕೂಡ ಮಾಡದಂತ ಕೆಲಸವನ್ನು ಮಾಡಿಬಿಟ್ಟೆ ನೀವು. ಛೇ, ಬಾಲ ಜೀವಿತ ಘಾತಕ ನೀನು. ಜಾತಿಯಲ್ಲಿ ಬ್ರಾಹ್ಮಣನಾದೆ, ವೃತ್ತಿಯಲ್ಲಿ ಕ್ಷತ್ರಿಯನಾಗುವುದಕ್ಕೆ ಪ್ರಯತ್ನವನ್ನು ಪಟ್ಟೆ. ಆಮೇಲೆ ಪ್ರವೃತ್ತಿಯಲ್ಲಿ ಹಿಂಸ ಪಶುವಿಗಿಂತಲೂ ಹೀನಾಯ ಸ್ಥಿತಿಯಲ್ಲಿ ರಾತ್ರಿ ಹೊತ್ತು ಮಲಗಿದಂತ ಆ ನಿರಪರಾಧಿ ಯೋಧರನ್ನೆಲ್ಲ, ಉಪ ಪಾಂಡವರನ್ನೆಲ್ಲ ಕೊಂದೆಯಲ್ಲ. ನೀನು ಸಾವಿರ 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 ವರ್ಷಗಳ ಕಾಲ ಮೈಯೆಲ್ಲ ವ್ರಣ ತುಂಬಿಕೊಂಡಿದ್ದು, ರಕ್ತ ಸೌರುತ್ತ ಮಹಾಭಾರತ ಸಂಗ್ರಾಮದಲ್ಲಿ ಎಲ್ಲರೂ ಅನುಭವಿಸಿದಂತ ನೋವನ್ನು ಮೈಯಲ್ಲಿ ಸದಾ ಉಣ್ಣುತ್ತಾ, ಈಗ ಮುಂದೆ ಬರುವಂತ ಕಲಿಯುಗಕ್ಕೂ ಈಗ ಕಳೆಯುತ್ತಿರುವಂತ ದ್ವಾಪರಯುಗಕ್ಕೂ ಕೊಂಡಿಯಾಗಿ ಈ ದುರಂತ ಸತ್ಯವನ್ನ ಸಾರುವುದಕ್ಕೆ ಶಾಶ್ವತ ವ್ಯಕ್ತಿಯಾಗಿ ಚಿರಂಜೀವಿಯಾಗಿ ಬದುಕಿಕೊಂಡಿರು. ಕೃಷ್ಣ, ಎಂತಹ ಶಾಪವನ್ನು ನನಗೆ ಕೊಟ್ಟೆ ಕೃಷ್ಣ. ಹೌದು, ಬ್ರಾಹ್ಮಣನಾಗಿ ಬ್ರಾಹ್ಮಣ್ಯವನ್ನು ಕಾಪಾಡಿಕೊಳ್ಳಲಿಲ್ಲ, ಕ್ಷತ್ರಿಯೋಚಿತವಾದಂತಹ ಹಿಂಸಾ ಕಾರ್ಯದಲ್ಲಿ ಮನಸ್ಸನ್ನು ಮಾಡಿದೆ. ಉತ್ತರೆಯ ಗರ್ಭದ ಭ್ರೂಣವನ್ನು ಕೊಂದಂತಹ ಹತ್ಯೆಗೆ ನಾನು ರಕ್ಷಿಸಿದ್ದೇನೆ. ನಾನು ಅದನ್ನು ತಪ್ಪಿಸಿದರು. ಪಂಚ ಪಾಂಡವರನ್ನು ಕೊಂದು ನರಮೇಧವನ್ನೇ ಮಾಡಿದಂತಹ ನನಗೆ ಶಾಶ್ವತವಾದಂತಹ ಒಂದು ವರವನ್ನು ಕೊಟ್ಟೆ, ಚಿರಂತರವಾಗಿರು. ಅದರ ಜೊತೆಯಲ್ಲಿ ಕ್ಷಣ ಕ್ಷಣಕ್ಕೂ ನಾನು ಮಾಡಿದ ಈ ದುಷ್ಟಕ್ರಿಯೆಗಳನ್ನೆಲ್ಲವನ್ನೂ ನೆನಪಿಸುವ ಹಾಗೆ ಕ್ಷಣ ಕ್ಷಣವೂ ಇದು ಹೊರಕಾರುತ್ತಿರುವಂತಹ ವೃಣದಿಂದ ಬರುತ್ತಿರುವಂತಹ ಈ ಕೆಸರನ್ನ ಅಲ್ಲ, ಜೀವನ್ನ ಕಂಡು ನಾನು ಮಾಡಿದಂತಹ ಹೇಸಿ ಕೆಲಸವನ್ನು ನೆನಪಿಸುವಂತೆ ಮಾಡಿದೆಯಲ್ಲ ಕೃಷ್ಣ. ಈ ವರವು ಸಾಕು, ಶಾಪವೂ ಸಾಕು. ಆದ್ರೆ ಮಾಡಬಾರದ ಕಾರ್ಯವನ್ನು ಮಾಡಿದಂತಹ ನನ್ನಂಥವನಿಗೆ, ಬುದ್ಧಿ ಇದ್ದು ಅದನ್ನು ಸರಿಯಾಗಿ ಬಳಸಲಾರದಂತಹ ನನ್ನಂಥವನಿಗೆ ನೀನು ಕೊಟ್ಟಂತಹ ಶಾಪ ಪ್ರಪಂಚಕ್ಕೊಂದು ಪಾಠ ಆಗಲಿ. ಮಾಡಿದ್ದುಣ್ಣೋ ಮಹಾರಾಯ, ಅನುಭವಿಸುತ್ತೇನೆ, ಸ್ವೀಕರಿಸುತ್ತೇನೆ ಶಾಪ. ಪೂರ್ಣ ಧರ್ಮರಾಯ, ಇನ್ನು ನೊಂದು ಬೆಂದು ಏನು ಪ್ರಯೋಜನ? ಕಾಲೋಹಿ ದುರತಿಕ್ರ ಎಂಬಂತ ಕಠೋರ ಸತ್ಯವೇ ಜೀವಂತವಾಗಿ ಉಳಿದಂತೆ ಬದುಕಿನಲ್ಲಿ ಪಡೆದಂತ ಅಪಾರವಾದಂತ ಕುಟುಂಬ ವರ್ಗವನ್ನು ಕಳೆದುಕೊಂಡದ್ದೇನು ಸತ್ಯ. ದುಃಖಿಸಬೇಡ. ಇತ್ತದರಲ್ಲೇ ಸಂತೃಪ್ತಿಯನ್ನ ಪಡೆಯುವಂತ ಒಂದು ವ್ಯವಧಾನವನ್ನು, ಆ ಒಂದು ಜೀವನ ಮೌಲ್ಯವನ್ನು ನೀನಿಂದು ಬೆಳೆಸಿಕೊಳ್ಳಬೇಕಾಗಿದೆ. ಈಗ ಸಕಾಲದಲ್ಲಿ ಈ ಹಸ್ತಿನಾವತ್ಯ ಪಟ್ಟಾಭಿಷೇಕವನ್ನು ಮಾಡಿಸುವ ಸಕಲ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಅಂತೂ ಬದುಕಿನ ಉತ್ತಮ ಸೇರಿಕೊಂಡು ಬಂದಂತ ನೋವೇನಿದೆ ಅದೆಲ್ಲ ದೂರವಾಗಿ ಈಗಲಾದರೂ ಒಂದು ರೀತಿಯ ಮಂಗಲ ದೊರಕಿತಲ್ಲ ಸ್ವಾಮಿ. ಇದರಲ್ಲಿ ತೃಪ್ತಿಯನ್ನು ಪಡೆಯುವಂತಾಗಿ ನಿನ್ನ ನಿರ್ದೇಶನದಂತೆ ಕೌರವರಲ್ಲಿ ಹಣ್ಣಿರುವಂತಹ ಯುದ್ಧದಲ್ಲಿ ನನ್ನ ಪಾಲಿಗೆ ಜಯವಾಗಿದೆ. ಮಂಗಲ ಸ್ವರೂಪಿಯಾಗಿರುತ್ತಿರುವಂತಹ ನಿನಗೆ ಒಂದು ಮಂಗಲಾರತಿಯನ್ನು ಬೆಳಗಿ ನಾವೆಲ್ಲರೂ ಸಂತೋಷ ಪಡಬೇಕು ಎನ್ನುವಂತಹ ಇಚ್ಛೆ. ಆಗಲೇ ನೀನು ಇಚ್ಛೆ. ಶ್ರೀ ವಾಸುದೇವಗೆ ವಸುದೇವ ಬಾಲಗೆ